पद्मनाभ पाहि द्विपपचार पद्मनाभ पाहि द्विपपचार पद्मनाभ पाहि द्विपपचार पद्मनाभ पाहि द्विपपचार गुणवसर शौर्ये पद्मनाभ पाहि द्विपपचार गुणवसर शौर्ये पद्मनाभ पाहि ಕಾರ್ಯಕ್ರಮಡ್ ಬತ್ತಿನಂಚಿನ ಬಿನ್ನೆರಡು ಮೋಕಿಡ್ ಎದುಕೊನರಲ್ಲೆರು ತಾಲೂಕುದ ಯೋಜನಾಧಿಕಾರಿ ನಂಚಿನ ಮೋಹನ್ ಕೇಸರ್ ಆರಾಧ್ಯ ಮೂರ್ತಿ ಭಗವಾನ್ ಮಂಜುನಾಥ ಸ್ವಾಮಿಗೆ ತೆರೆಬಗ್ಗ ಒಂದು ಪರಪೂಜ್ಯ ಕಾವಂದರಿ ನಂಚನೆ ಮಾತೃಶ್ಯಾಮ ಆಶ್ವಾದನ ಸಂದರ್ಭ ಬೇಡೊಂದು ಈ ಒಂಜಿ ಅಮೆ ಭಾಗದ ಮಾತಾ ಗ್ರಾಮದ ಮಾತಾ ದೈವನ ದೇವತೆಗೆ ತೆರೆಬಗ್ಗ ಒಂದು ಸ್ಥಳ ಸಾನ್ನಿಧ್ಯ ದೇವರನ್ನು ನೆತ್ತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಟ್ಲ ಯೋಜನಾ ಕಚೇರಿ ವ್ಯಾಪ್ತಿದ ಕೇಪು ಗ್ರಾಮದ ಈ ಒಂದು ಬಾಗಡ್ ಅಮೈ ಬಾಗಡ್ ಇಂಥ ದಿನ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಥಾಂಶ ಕಳೆಯ ವರ್ಷ ನಮ್ಮ ಉದಯ ಬಾಗಡ್ ನಮ್ಮ ತಿರ್ತು ಶಾಲೆಡ್ ನಮ್ಮ ಈ ಒಂದು ಜ್ಞಾನ ವಿಕಾಸ ಕೇಂದ್ರನ ಉದ್ದೀಪನ ಪ್ರಾರಂಭ ಅಂತಿತ್ತು ಯಥಾಂಶನಿ ನಾವು ಒಂದು ವರ್ಷ ಈ ಒಂದು ಜ್ಞಾನ ವಿಕಾಸ ಕೇಂದ್ರಗಿನಿ ಒಂದು ವರ್ಷ ತುಂಬೊಂದು ಇನ್ನು ಮಾತೆರು ಒಟ್ಟಾದ ಒಂದು ವರ್ಷದ ಆಚರಣೆ ಕಾರ್ಯಕ್ರಮ ಮನ್ಪೋಡು ಅಂತ ನಂಚಿನ ಒಂದು ತೀರ್ಮಾನ ಯಥಾಂಶ ನಮ್ಮ ಒಕ್ಕೂಟದಕ್ಕೂ ನಮ್ಮ ಜ್ಞಾನ ವಿಕಾಸ ಕೇಂದ್ರದಕ್ಕೂ ಆಯೋಜನೆ ಮಾಡ್ತಾರೆ ಇಲ್ಲಿ ನಮ್ಗೆ ಮಾತೆರೆಗಳ ಗೊತ್ತಿದ್ದ ಲೆಕ್ಕನೆ ಇಡೀ ಜಗತ್ತು ಬತ್ತನ ಮಹಾಮಾರಿ ಕೊರೋನಾ ಕಾಯಿಲೆದ ಪೆಟ್ಟು ನಮ್ಮ ಮಾತೆರ್ಲ ತಿನ್ನೊಂದ ದಯಪಂಡ ನಮ್ಮ ದುಂಬುದ ಸಹಜ ಜೀವನಗೆ ಹೆಚ್ಚಿನ ಅಂಶ ನನಲ್ಲ ನಮ್ಮ ಬತ್ತೀಜ ಇನಿ ದುಂಬು ನಮಕ್ ಒಲ್ಪ ಒಂಜಿ ಪೋಂಡಲ ಒವೆಂಜಿ ರೀತಿದ ಆತಂಕ ಇಜ್ಜ ನಮಕ್ ಆಂಡ ಇನಿತ ದಿನಟ್ಟು ನನಗಲ ನಮಕ್ ಆತಂಕ ಉಂಡು ಹೆಚ್ಚಿನ ಅಂಶ ಈ ಕೊರೋನಾ ಮಹಾಮಾರಿದ ಜೊತೆ ಜೀವ ಬುಕ್ಕ ಜೀವನ ರಡ್ಲ ನಮ್ಮ ನಡತೊಂದು ಪೋಡಾಪುಂಡು ಹೆಚ್ಚಿನ ಅಂಶ ಇಂಚಿನ ಸಂದರ್ಭಡ್ ಈ ವರ್ಷ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖೇನ ಕಾರ್ಯಕ್ರಮಗಳು ಪೂರ ಮಸ್ತ್ ಕಡಿಮೆ ಮಂತದ ನಮಗೆ ಗೊತ್ತುಂಡು ಇನಿ ವಲಯ ಮಟ್ಟದ ಸಾರ್ವಜನಿಕ ಕಾರ್ಯಕ್ರಮಗಳು ಅತಂದಾಂಡ ಒಂಜಿ ಕಾರ್ಯಕ್ಷೇತ್ರ ಮಟ್ಟದ ಕಾರ್ಯಕ್ರಮಗಳು ಮಸ್ತ ಹೊಂದಿತ್ತ ಸೊ ಈ ಸಾರಿ ಈ ಒಂಜಿ ಮಹಾಮಾರಿದ ಪೆಟ್ಟು ನಮ್ಮ ತಿನ್ನೊಂದಿಪ್ಪು ನಡೆದ ಹತ್ರ ಕಾರ್ಯಕ್ರಮನ ಹೆಚ್ಚಿನ ಅಂಶ ಭಾರಿ ಸಂಖ್ಯೆನ ಕಡಿಮೆ ಮನ್ಪ ಒಂದು ಹೆಚ್ಚಿನ ಅಂಶ ಇನ್ನಿಲ್ಲ ನಮಕ್ ಜನ ಸೇರ್ಪವೊಂಡು ಆಂಡ ಸುಮಾರು 500 ಜನ ಸೇರ್ಪವಲ್ಲಿ ನಮ್ಮ ಒಕ್ಕೂಟಾಡು ನಮ್ಮ ಪಕ್ಕದ ಒಕ್ಕೂಟ ಪರ ಸದಸ್ಯರನಕ್ಲು ಉಳ್ಳೇರು ಆಂಡ ಹೆಚ್ಚಿನ ಅಂಶ ನಮಕಿನ್ನಿ ಅವಕಾಶ ಆವೊಂದಿಜ್ಜಿ ಇನ್ನಿತ ದಿನಟ್ಟು ಇನ್ನಿತ್ತ ವ್ಯವಸ್ಥೆಗೆ ಎಂಚ ನಮ್ಮ ಅಂತಂದು ಪೂಡ ಈಗ ಪೂರಕವಾದ ನಮ್ಮ ಇನಿ ಆ ಒಂಜಿ ಕಾಲಘಟ್ಟದ ನಮ್ಮಲ್ಲ ಕಾರ್ಯಕ್ರಮಗಳು ಮಸ್ತ್ ಕಡಿಮೆ ಮಂತೊಂದ ಆಂಡ ಯೋಜನೆದ ಕಾರ್ಯಕ್ರಮ ಖಂಡಿತ ಒಲ್ಪಲ ಕುಂಠಿತ ಆತಜಿ ಜನಕ್ಲೆಗ್ ಕೊರ್ಪುನಂಚಿತಿನ ಸೌಲಭ್ಯಲಿಪ್ಪು ಓಎನ್ಜಿ ರೀತಿದ ಆ ಒಂಜಿ ಸೌಲಭ್ಯలను ಖಂಡಿತ ಪೂಜೆ ಕಾವಂದಿರು ಕೊರತೆ ಮಂತಿಜರು ಇನ್ನು ಯೋಜನೆದ ಕಾರ್ಯಕರ್ತರನಕ್ಲೆ ಪ್ರತಿ ಸಂದರ್ಭಡ್ಲ
ಇನಿ ನಮ್ಮ ಸಂಘ ಭೇಟಿ ಸಂದರ್ಭಡೆಪ್ಪು ಪ್ರತಿಯೊಂದು ಹಂತಡ್ಲ ಒಕ್ಕೂಟ ಸಭೆ ಮನ್ಪು ನಲ್ಪೆಪ್ಪು ಒವೇ ಒಂಜಿ ಸಂದರ್ಭಡ್ಲ ಒವೇ ಒಂಜಿ ರೀತಿದ ಜನಕ್ಲೆಗ್ ಸಮಸ್ಯೆ ಬರಂದ್ಲೆಕ್ಕ ಸರ್ವಿಸ್ ಕೊರ್ಪುನಂಚಿನ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆ ಒಂದು ಏನಿ ಸಂದರ್ಭ ಪನ್ನೊಂದು ಜ್ಞಾನ ವಿಕಾಸ ಮಹಿಳಾ ಕೇಂದ್ರ ನೂಪುರ ಜ್ಞಾನ ವಿಕಾಸ ಮಹಿಳಾ ಕೇಂದ್ರ ಹೆಚ್ಚಿನ ಅಂಶ ನಮ್ಮ ಇನಿ ಪ್ರಾರಂಭವ ಕರಣ ವರ್ಷ ನಮ್ಮ ತಾಲೂಕುಡು ಬಂಟ್ವಾಳ ತಾಲೂಕುಡು ವಿಭಜನೆ ಆದ ನಮ್ಮ ವಿಟ್ಲ ಒಂದು ಯೋಜನಾ ಕಚೇರಿ ಓಪನ್ ಮನ್ಪನಾಗ ನಮ್ಮ ತಾಲೂಕುಡು ಸುಮಾರು 11 ಜ್ಞಾನ ವಿಕಾಸ ಕೇಂದ್ರಗಳಿತ್ತ ಒಂಜಿ ತಾಲೂಕುಡು 25 ಜ್ಞಾನ ವಿಕಾಸ ಕೇಂದ್ರಗಳು ಬೋರ್ಡು ಪಂಡದು ಮಾತೃಶ್ರೀ ಹೇಮಾವತಿ ಅಮ್ಮನ ಒಂಜಿ ಚಿಂತನೆ ಇನಿ ಕರಣ ವರ್ಷ ಸುಮಾರು 14 ಜ್ಞಾನ ವಿಕಾಸ ಕೇಂದ್ರಗಳು ನಮ್ಮ ತಾಲೂಕುಡು ವಿಟ್ಲ ಯೋಜನಾ ಕಚೇರಿ ವ್ಯಾಪ್ತಿದ ಸುಮಾರು ಆಜಿ ವಲಯಡ್ ಹೊಸತಾದ 14 ಜ್ಞಾನ ವಿಕಾಸ ಕೇಂದ್ರಗಳು ನಮ್ಮ ಒಂಜಿ ಉದ್ದೀಪನಮಂತ ಹೆಚ್ಚಿನ ಶಬೇಟ್ ನಮ್ಮ ಅಮಯದ ಒಂಜಿ ಜ್ಞಾನ ವಿಕಾಸ ಕೇಂದ್ರಗಳ ಒಂಜಿ ಉಂಡು ಏನು ಸಂದರ್ಭ ಪನ್ನೊಂದು ಇನಿ ನಮಗೆ ಗೊತ್ತುಂಡು ಬಂಟ್ವಾಳ ತಾಲೂಕಿಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಪಾದಾರ್ಪಣೆ ಆದ ಸುಮಾರು 15 ವರ್ಷ ಆಂಡ್ ಇನಿ ಸಂಗಡ್ ನಮ್ಮ ವಾರೀತಿ ಸ್ವಾವಲಂಬನೆ ಆವುಡು ಆರ್ಥಿಕವಾದ ಎಂಚೆ ನಮ್ಮ ದುಂಬು ಹೊರಡು ಪನ್ನದ ಬಗ್ಗೆ ಸ್ವಸಹಾಯ ಸಂಘಟನೆಗಳು ವಾರದ ಸಭೆಟ್ಟು ಬೋಡಿತಾತ ಮಾಹಿತಿನ ಪೂರ ಗೆತೊಣುವಾರು ಸೊ ಈ ಜ್ಞಾನ ವಿಕಾಸ ಕೇಂದ್ರಡ್ ಹೆಚ್ಚಿನ ಅಂಶ ಆರ್ಥಿಕವಾದ ನಿಕ್ಲಿ ಸ್ವಸಹಾಯ ಸಂಘದ ಒಂಜಿ ಮೀಟಿಂಗ್ ಮಾತಾಡ ನಿಕ್ಲಿ ವಿಷಯನ ತೆರೆಯುಂಡಾರ ನಾಡ ಜ್ಞಾನ ವಿಕಾಸ ಕೇಂದ್ರದ ಕಲ್ಪನೆ ಬೇತೆ ಹೆಚ್ಚಿನ ಅಂಶ ನಮ್ಮ ಮಹಿಳೆಯರ ನಕ್ಲಿ ದುಮ್ಮಂಜಿ ಕಾಲ ಇತ್ತಂಡು ಪುರುಷ ಪ್ರಧಾನ ದೇಶ ಪುರುಷ ಪ್ರಧಾನ ರಾಷ್ಟ್ರ ಪನ್ಪುನಂಚಿತ್ರ ಹೆಚ್ಚಿನ ಅಂಶ ಇನಿ ಮಹಿಳೆಯ ಪನ್ಪುನಂಚಿತ್ರ ಒಂಜಿ ಅಪ್ಪೆಗೆ ಇನಿ ಸಮಾಜಡ್ ಬೋಡಿದ್ನಾತ್ ಅವಕಾಶಲುಲ್ಲ ದುಮ್ಮದ ಕಾಲಕ್ಕೆ ಹೋಲಿಕೆ ಮಂತಂದಾಂಡ ಒವೇ ಒಂಜಿ ರೀತಿಯ ಉನ್ನತ ಸ್ಥಾನ ಬೋಡುಂದಾಂಡ ಅವು ಪುರುಷರಿಗೆ ಮಾತ್ರ ಸೀಮಿತ ಪನ್ಪುನಂಚಿನ ಇತ್ತಂಡು ಸೊ ಇನಿ ಮಸ್ತ್ ಕಾಲಘಟ್ಟ ಬದಲಾತಂಡು ನಮ್ಮ ಪೊಂಜನಕ್ಕಲ್ಲ ಅಪ್ಪನಕ್ಕಲ್ಲ ಖಂಡಿತವಾದ ಧೈರ್ಯವಾದ ನಮ್ಮ ಒವೇ ಒಂಜಿ ಕ್ಷೇತ್ರಡ್ ಬತ್ತದ ಕೆಲಸ ಮನಪರಗ ಇನ್ನಿತ ದಿನಟ್ ಅವಕಾಶಲುಲ್ಲ ಸೊ ಇನಿ ಜ್ಞಾನ ವಿಕಾಸ ಕೇಂದ್ರಡ್ ಸ್ವಾವಲಂಬಿ ಆದ ಎಂಚೆ ನಮ್ಮ ದುಂಪೋಡು ಇನಿ ಮಾನಸಿಕವಾದಪ್ಪು ದೈಹಿಕವಾದಪ್ಪು ನಮ್ಮ ಕುಗ್ಗುದು ಬೋದಪ್ಪ ಸೊ ಒಂದೇನು ನಮ್ಮ ಜ್ಞಾನ ವಿಕಾಸ ಕೇಂದ್ರಡ್ ತಿಂಗಳಿಗೊಂಜಿ ಸಭೆನ ಆಯೋಜನೆ ಮಂತೊಂದು ಇನಿ ಬೇತೆ ಬೇತೆ ಸಂಪನ್ಮೂಲ ವ್ಯಕ್ತಿ ನಕ್ಲು ಇನಿ 2 ಜನ ಅಧ್ಯಾಪಕರ ನಕ್ಲು ಉಳ್ಳೇರು ಮಲ್ಪ ಹೆಚ್ಚಿನ ಶಕ್ಲ ನಮ್ಮ ಕೇಂದ್ರಕ್ಕೆ ಬರ್ತದ ಖಂಡಿತವಾದ ಬೋಧನೆ ಮಂದಿರ ನಮಕ್ ಇನಿ ಆರೋಗ್ಯದ ಬಗ್ಗೆ ಮಾಹಿತಿ ಇಪ್ಪು ಆರೋಗ್ಯ ಇಲಾಖೆ ದಕ್ಲನ್ನು ಲೆಪಡಾದ ಆರೋಗ್ಯದ ಬಗ್ಗೆ ಮಾಹಿತಿ ಕೊರಪಾವನ ಅಂಚಿತನ ಇನಿ ನಮ್ಮ ಪ್ರಾಯದಕ್ಲೆಗಿಪ್ಪು ಆತನ ಜೋಕ್ಲೆಗಿಪ್ಪು ಆತನ ನಮ್ಮ ಇಲ್ಲಡು ಪೊಂಜೋಕ್ಲುಲ್ಲ ಅಂದಾಂಡ ಹೆಚ್ಚಿನ ಶಕ್ಲ 15 ಟೈಮುಡು ಅಕ್ಲ ವಾ ರೀತಿ ತೂವೋ ನೋಡು ಪನ್ಮದ ಬಗ್ಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊರಪನಂಚಿನ ಕಾರ್ಯಕ್ರಮ ಇಪ್ಪು ಶಿಕ್ಷಣದ ಬಗ್ಗೆ ಇನಿ ನಮ್ಮ ಹೆಚ್ಚಿನ ನಮ್ಮ ಏತು ಓದುದ ಪನ್ಪನಂಚಿನ ನಮಕ್ ಇನ್ನಿತ ದಿನಟ್ಟು ಬೊಡ್ಚಿ ಅಣ್ಣ ನಮ್ಮ ಜೋಕ್ಲೆ ನಮ್ಮ ಓದವನಂಚಿನ ಕೆಲಸ ಮನ್ಪೊಡು ಹೆಚ್ಚಿನ ಅಂಶ ನಮ್ಮ ಫೀಲ್ಡ್ ಬೋನಾಗ ಏನು ಮಸ್ತ್ ತೂವೊಂದುಲ್ಲೆ ಹೆಮ್ಮೆ ಆವೊಂದುಂಡು ಎಂಕ್ಲೆ ದಯಪಂಡ ಅಪ್ಪೆ ಅಮ್ಮೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದುನು ತನ್ನ ಮಗನು ಇನಿ ಇಂಜಿನಿಯರಿಂಗ್ ಓದವನಂಚಿತನ ಇನಿ ಉನ್ನತ ಶಿಕ್ಷಣ ಕೊರಪನಂಚಿನ ವ್ಯವಸ್ಥೆ ನಮ್ಮ ಹಳ್ಳಿ ಭಾಗಡ್ ನಮ್ಮ ತೂವೊಂದುಲ್ಲ ಖಂಡಿತ ಒಂದು ಪರಿವರ್ತನೆ ಅಂದ ಸಂದರ್ಭ ಪನ್ನೊಂದು ಇನಿ ಜೋಕ್ಲೆಗೆ ಶಿಕ್ಷಣ ಎಂಚ ಕೊರಡು ವಾವ ಹಂತಡ್ ಜೋಕ್ಲೆಣ್ಣು ನಮ್ಮ ಶಾಲೆ ಕಡಪುಡು 10ನೇ ಕ್ಲಾಸ್ ಆಯ ಬುಕ್ಕ ಜೋಕ್ಲೆಣ್ಣು ಕಾಲೇಜ್ ಕಡಪುರ್ನ ಅಥವಾ ವೃತ್ತಿಪರ ಕೋರ್ಸ್ ಕಡಪುಡ ವಾ ರೀತಿ ಹೆಚ್ಚಿನ ನಮ್ಮ ಹಳ್ಳಿ ಭಾಗದಕ್ಲೆಗೆ ಒಂದೇ ಬಗ್ಗೆ ಸರಿಯಾದ ಕಲ್ಪನೆ ಪೂಜಿ ಸೊ ಒಂದಕ್ಕೆ ಶಿಕ್ಷಣದ ಬಗ್ಗೆ ಮಾಹಿತಿ ಒದಗಣೆ ಮನ್ಪುನಂಚಿತನ ಒಂಜಿ ತಿಂಗಳದ ಒಂಜಿ ಮಾಹಿತಿ ಕಾರ್ಯಕ್ರಮ ಯೋಜನೆ ಒಂದೇ ರೀತಿ ಬರ್ತದ ನಮ್ಮ ಆರೋಗ್ಯದ ಬಗ್ಗೆ ಮುಖ್ಯವಾದ ನಮ್ಮ ಆಹಾರ ಸೇವನದ ಬಗ್ಗೆ ಪೌಷ್ಟಿಕ ಆಹಾರ ನಮಗೆ ನೋಡು ನಮ್ಮ ಆರೋಗ್ಯನ ನಮ್ಮ ಒಂಜಿ ಕಾಪಾಡನಂಚಿತನ ಜವಾಬ್ದಾರಿ ನಮ್ಮ ದೆತನೋಡು ಹಾಕೊಂಡು ಸೊ ಪೌಷ್ಟಿಕ ಆಹಾರ ನಮ್ಮ ಇಲ್ಲಡ್ ನಮ್ಮ ಜೋಕ್ಲಿಗೆ ಎಂಚ ಕೊರಲಿ ಎಂಚ ನಮ್ಮ ಅಂತೊಂದು ಪೋಲಿ ಇನ್ನು ಜೋಕ್ಲಿ 10 ರೂಪಾಯಿ ಕೊರನು ದಂಡ ಪೇಟ ಅಂಗಡಿ ಪೋದು ಸುಮಾರು ಪ್ಲಾಸ್ಟಿಕ್ ಆವಡ್ ನೇಲೊಂದು ಉಪ್ಪ ಕುರುಕುರೆ ಪೋದು 10 ಬರ್ಪ ಜೋಕ್ಲು ಸೊ ನಮ್ಮಲ ಬಾಲ ಇಲ್ಲಡ ಮಗಲ ಬಾರಿ ಹಠ ಮನ್ಪೆ ಪಂಡದು ನಮ್ಮ 10 ರೂಪಾಯಿ ಕೊರದು ಬಿಡಪ್ಪ ಬೀಡಿ ಕಟ್ಟೊಂದು ಉಪ್ಪ ಬೇತದ ಅದನ್ನ ಉದ್ಯಮಕ್ಕೆ ನಮ್ಮ ಕಷ್ಟಪಟ್ಟದ ಬೆಲೆ ಪೋಂದಿಲ್ಲ 10 ರೂಪಾಯಿ ಕೊರಪ ಆ ಜೋಕ್ಲು ಕುರುಕುರೆ 10 ಬರ್ಪ ಆ ಕುರುಕುರೆ ಏತ್ ಜೋಕ್ಲೆಗೆ ಇಫೆಕ್ಟ್ ಉಂಡು ಸೊ ಒಂದೇನು ನಮ್ಮ ತೇರಿ ನಂಚಿನ ವ್ಯವಸ್ಥೆ ಆವಡು ಒಂದು ನಮ್ಮ ಜ್ಞಾನ ವಿಕಾಸ ಕೇಂದ್ರಡ್ ಹೆಚ್ಚಿನ ನಮ್ಮ ಸದಸ್ಯರ ನಕ್ಲಿಗೆ ಪೌಷ್ಟಿಕ ಆಹಾರ ಇಂಚ ಕೊರಡು ಪನ್ಮೆದ ಬಗ್ಗೆ ಮಾಹಿತಿ ಒದಗನ ಹೆಚ್ಚಿನ 1 ವರ್ಷ ಆತನೊಂದು ಏನು ಭಾವಿಸ ಒಂದುಲ್ಲೆ ನನ್ನ ದುಂಬುಗು ಬತ್ತಂದಾಂಡ ಶುಚಿತ್ವದ ಬಗ್ಗೆ ನಮ್ಮ ವೈಯಕ್ತಿಕ ಶುಚಿತ್ವ ಎಂಚಬಹುದು ಇಲ್ಲಡ ಶುಚಿತ್ವ ಎಂಚಬಹುದು ಬಲ್ಪು ಲಕ್ಕದ ನಮ್ಮ ಹಿರಿಯರ ನಕ್ಲ ನಮಗೆ ಗೊತ್ತುಂಡು ಬಲ್ಪು ಲಕ್ಕದ ಪೂರ ಕ್ಲೀನ್ ಮಂತೊಂದು ಇಲ್ಲಡ್ ತುಳಸಿ ಕಟ್ಟೆ ಉಂಡು ತುಳಸಿ ಕಟ್ಟೆ ಪೂಜೆ ಪಾಡ್ನಂಚಿನ ವ್ಯವಸ್ಥೆ ರಂಗೋಲಿ ಪಾಡ್ನಂಚಿತನ ಒಂಜಿ ಸಂಸ್ಕೃತಿ ಹೆಚ್ಚಿನ ನಮ್ಮ ತುಳುನಾಡು ಭಾಗದ ಈ ಒಂದು ಜಿಲ್ಲೆಡ್ ನಮಕ್ ಮಸ್ತ್ ಗೊತ್ತುಂಡು ದೇತ ಬಗ್ಗೆ ಅಂಡ್ ಇನ್ನಿತ ಯುವ ಪೀಳಿಗೆ ಇನಿ ಜವನೇರು ಒಂದೇನು ಪೂರ ಮನ್ಪರ ಪೋಪುಜೇರು ಸೊ ಒಂದು ಪೂರ ದಾಯಿಗೆ ರಂಗೋಲಿ ಪಾಡೋದಾಯಿ ಆ ತುಳಸಿಗೆ ಪೂಜೆ ಮನ್ಪುದಾಯಿ ಸೊ ಇಂಚಿನ ಕಲ್ಪನೆ ನಮ್ಮ ಯುವ ಪೀಳಿಗೆಗೆ ಜಾಸ್ತಿ ಬರೋದುಂಟು ಸೊ ಇನಿ ಈ ಕಲ್ಚರ್ನ ಹೆಚ್ಚಿನ ಅಂಶ ನಮ್ಮ ಜ್ಞಾನ ವಿಕಾಸ ಕೇಂದ್ರಡ್ ಶುಚಿತ್ವ ಬೊಕ್ಕ ಸಂಸ್ಕೃತಿನ ಎಂಚ ವರಿಪ ಒಂದು ಪೋಲಿ ಉನ್ನತ ಬಗ್ಗೆ ಮಾಹಿತಿ ಒದಗನೆ ಮನ್ಪುನಂಚಿತ ನಾವು ನಮ್ಮ ಪ್ರತಿ ತಿಂಗಳ ಇಂಚಿನ ಒಂದೊಂದು ಕಾರ್ಯಕ್ರಮಗಳು ಆಯೋಜನೆ ಆವೊಂದುಲ್ಲ
ಸೊ ಒಂದೆತ್ತ ಪ್ರಯೋಜನ ನಮ್ಮ ನೂಪುರ ಜ್ಞಾನ ವಿಕಾಸ ಕೇಂದ್ರದಕ್ಲೆ ಒಂಜಿ ವರ್ಷಡ್ ಗೆತೊಂದುಲ್ಲಾರು ಹೆಚ್ಚಂಶ ನಲ್ಲ ಒಂದೆತ್ತ ಬಗ್ಗೆ ನಿಕ್ಲ ಅಗಾಧವಾದ ಮಾಹಿತಿನ ಗೆತೊಂದಂಚಿನ ವ್ಯವಸ್ಥೆಲು ಆವಡು ಒಂದೇನೆ ಸಂದರ್ಭ ಪನೊಂದು ಸೊ ಎಣಿತ ದಿನ ವಾರ್ಷಿಕ ಒಂಜಿ ಹಬ್ಬದ ಆಚರಣೆ ಕಾರ್ಯಕ್ರಮ ದೀವೊಂದ ಕೋಡೆ ಮುರಣಿ ತುಯ್ಯನೆ ಕೆಲವು ಆಟೋಟ ಸ್ಪರ್ಧೆಲು ಪೂರ ಒಂದಿತ್ತ ಕಲ್ಚರಲ್ ಕಾರ್ಯಕ್ರಮ ಪೂರ ನಿಕ್ಲು ಖಂಡಿತವಾದಲ್ಲ ಕೊರ್ರವುಳ್ಳರು ಸೊ ಎಣಿತ ದಿನಟ್ಟು ಈ ಒಂಜಿ ಕಾರ್ಯಕ್ರಮ ಮನ್ಪೊಡು ಪಂಡದ ನಮ್ಮ ಒಂದು ಯೋಚನೆ ಮಂತೊಂದು ಪುನಗ ಹೆಚ್ಚಿನ ನಮ್ಮ ಏನಿತ ಈ ಕಾರ್ಯಕ್ರಮಗ್ ಉದ್ಘಾಟಕರಾದ ಏರನ್ ಲೆಪ್ಪುನ ಪಣದ ಯೋಚನೆ ಮನ್ಪುನಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚಿನ ನಿಕ್ಲೆ ಗೊತ್ತು ಪರಿಜ್ಜಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಇದು ಇನಿಮುಟ ನಮಕ್ ಇದಮುಟ ಒಂಜೇ ಜಿಲ್ಲೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಒತ್ತಿಡು ಒಂಜೇ ಜಿಲ್ಲೆ ಪಂಡದ ನಮ್ಮ ತೀರ್ಮಾನ ಗೈತೊಂದಿತ್ತ ಕಳೆನ ಒಂಜಿ ತಾರೀಖದ ಬೊಕ್ಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 10 ಯೋಜನಾ ಕಚೇರಿ ಆಯ್ನೆಡ್ದ ಹತ್ರ ರಡ್ಡು ಜಿಲ್ಲೆ ಪಂಡದು ದಕ್ಷಿಣ ಕನ್ನಡ ಜಿಲ್ಲೆ ಒಂಜೆ ಯೋಜನೆದ ಆಡಳಿತ ದೃಷ್ಟಿಡ್ ಹೆಚ್ಚಂಶ ದಕ್ಷಿಣ ಕನ್ನಡ 1 ದಕ್ಷಿಣ ಕನ್ನಡ 2 ಪಂಡದು ರಡ್ಡು ವಿಭಾಗ ಆತಂಡು ಸೊ ಇನಿ ನಮ್ಮ ಇನಿತ ಕಾರ್ಯಕ್ರಮಗ್ ದಕ್ಷಿಣ ಕನ್ನಡ 2 ವಿಭಾಗದ ಪುತ್ತೂರು ಜಿಲ್ಲಾ ಕಚೇರಿ ವ್ಯಾಪ್ತಿಗೆ ಸಂಬಂಧಪಟ್ಟದಿನಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಗೌರವಾನ್ವಿತ ನಿರ್ದೇಶಕರೇಣಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದರು ಹೆಚ್ಚಿನ ಅಂಶ ನಮ್ಮ ಪ್ರಥಮ ಡಿ ಭಾಗಡ ತೂಂದುಲ ನಮ್ಮ ತಾಲೂಕುಡ್ಲ ಪ್ರಥಮ ಕಾರ್ಯಕ್ರಮಗಾರ ಭಾಗವಹಿಸ ಒಂದುಲ್ಲೇರು ದೂರದ ಬೀದರ್ ಜಿಲ್ಲೆಡ್ ಹೆಚ್ಚಿನ ಅಂಶ 5 ವರ್ಷ ಆ ಭಾಗಡ್ ನಿಕ್ಲೆಗ್ ಮಾಧ್ಯಮಡುಪುರ ತೂದಿಪ್ಪರ ನಿಕ್ಲೆ ಉತ್ತರ ಕರ್ನಾಟಕ ಭಾಗ ಪಂಡ ಜನಕ್ಲೆ ಎಂಚೊಳ್ಳಿರ ಪಂಡದು ಮಾಧ್ಯಮಡುಪುರ ತೂದಿಪ್ಪರ ಯಾವು ನಿಕ್ಲೆ ಪಂಡ ಅವು ನಿಕ್ಲೆ ಖಂಡಿತವಾದ ಅರ್ಥ ಆಪುಜಿ ನಮ್ಮ ಈ ಭಾಗಡ್ ನಿಕ್ಲೆಗೆ ಹೆಚ್ಚಿನ ಅಂಶ ಪಂಡದಾಂಡ ನಿಕ್ಲೆ ತಕ್ಷಣ ನಿಕ್ಲೆ ರಿಸೀವ್ ಮಂತೋನವರು ಓವಾಲ್ ಒಂದು ಎಡ್ಡೆ ವಿಚಾರ ಪಂಡದಾಂಡ ತಕ್ಷಣ ನಿಕ್ಲಿಗೆ ಎತ್ತೋನವರು ಅವೇ ಉತ್ತರ ಕರ್ನಾಟಕ ಪೋಣದಾಂಡ ಅವನು ಬಂದಾನೆ ಅವನಿಗೆ ಯಾಕೆ ಬೇಕಿತ್ತು ಇದೆಲ್ಲ ಹೆಚ್ಚಿನ ಅಂಶ ಆಕ್ಲಿ ಪಾತ್ರ ಶೈಲಿಯೇ ಬೇತೆ ಆಕ್ಲ ಅರ್ಥ ಮಂತೋನ ಒಂಜಿ ವರ್ಗನೆ ಆಗ್ತಕ್ಲ ಸೊ ಅಲ್ಪ ಸುಮಾರು 5 ವರ್ಷ ಕೆಲಸ ಮಂತೊಂದು ಯೋಜನೆದ ಗಂಧ ಗಾಲಿ ಆ ಭಾಗಡ್ ಗೊತ್ತಿಜ್ಜಂಡು ಧರ್ಮಸ್ಥಳ ಯೋಜನೆ ಪಂಡ ಇದೆಲ್ಲಿ ಬರ್ತದೆ ಆಂಧ್ರದಲ್ಲಿ ಬರ್ತದೋ ತಮಿಳ್ನಾಡಲ್ಲಿ ಬರ್ತದ ಕೇರಳದಲ್ಲಿ ಬರ್ತದ ಕೇನು ಆ ಭಾಗದ ಜನಕ್ಲೆ ದಯಪಂಡ ಧರ್ಮಸ್ಥಳಕ್ಕೆ ಬತ್ನಾಕ್ಲಿ ಭಾರಿ ಕಡಿಮೆ ಸಂಖ್ಯೆ ಆ ಭಾಗಡ್ ಸೊ ಇನಿ ದೂರದ ಬೀದರ್ ಜಿಲ್ಲೆಡ್ 5 ವರ್ಷ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘಟನೆ ಮಂತೊಂದು ಹೆಚ್ಚಿನ ಅಂಶ ಭಾರಿ ಪೊರ್ಲುಡು ಆ ಭಾಗಡ್ ಜನಕ್ಲೆ ನಮ್ಮ ಯೋಜನೆದ ಕಾರ್ಯಕ್ರಮಕ್ಕೆ ಏನಿತ ದಿನಟ್ಟು ಸಪೋರ್ಟ್ ಕೊರೊಂದುಲ್ಲೇರು ಸೊ ಅಲ್ಪ 5 ವರ್ಷ ಕೆಲಸ ಮಂತದ ಮಾನ್ಯ ನಿರ್ದೇಶಕರು ನಮ್ಮ ದಕ್ಷಿಣ ಕನ್ನಡ 2 ವಿಭಾಗ ಪುತ್ತೂರು ಜಿಲ್ಲಾ ಕಚೇರಿಗೆ ನೀವು ವರ್ಗಾವಣೆ ಆದ ಬತ್ತಿದರು ತಾಲೂಕುದ ಪ್ರಥಮ ಕಾರ್ಯಕ್ರಮ ಏನಿ ಸರ್ ನಾನು ಬರಡು ಪನ್ನಾಗ ಹೆಚ್ಚಂಶ ಫಸ್ಟ್ಗೆ ಪಂಡೇರು ಸರ್ ಇಜ್ಜಿ ನಿಕ್ಲು ಮುಂದುವರ್ಸಲೇ ಪಂಡೇರು ಸರ್ ಇಜ್ಜಿ ಬರಡುಂದೆ ಪನ್ನಾಗ ಹೆಚ್ಚಂಶ ನಮಕ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಈ ಕಾರ್ಯಕ್ರಮದ ಉದ್ಘಾಟನೆ ಮನ್ಪರೊಳ್ಳೆರು ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಪ್ರವೀಣ್ ಕುಮಾರ್ ಸರ್ ಮೇರೆಗೆ ನಮ್ಮ ಸೇರಿದಂಚಿನ ಮಾತೇರ್ನ ಪರವಾದ ಹೃದಯದಿಂಜಿನ ಸ್ವಾಗತ ಈ ಸಂದರ್ಭ ಬಯಸೊಂದು ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆನೆ ನಮ್ಮ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರು ವಹಿಸಾವ್ ನಡೀತಂಡು ಆರೋಗ್ಯದ ಸಮಸ್ಯೆ ಹತ್ರ ಯಾರು ಬರ್ರಾಪುಜಿ ಪಂತೇರು ಸೊ ಅವ್ರನ್ನ ಅನುಪಸ್ಥಿತಿಡ್ ನಮಕ್ ನಿಕಟಪೂರ್ವ ಒಕ್ಕೂಟದ ವಲಯಾಧ್ಯಕ್ಷರು ಹೆಚ್ಚಿನ ಅಂಶ ಈ ಕಾರ್ಯಕ್ರಮಗೊಂಜಿ 6-10 ಹೆಚ್ಚಿನ ಅಂಶ ಖಂಡಿತ ಒಂಜಿ ತೂಕದ ವಿಚಾರ ನೇನು ಸಂದರ್ಭ ಪಣೊಂದು ನಿಕಟಪುರ ವಲಯಾಧ್ಯಕ್ಷರು ವಿಠಲ್ ನಾಯ್ಕರು ನಮ್ಮ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಸೊ ಆರೆಗ್ಲ ಈ ಒಂದು ಕಾರ್ಯಕ್ರಮದ ಪರವಾದ ಪ್ರೀತಿಪೂರ್ವಕವಾದ ಈ ಸಂದರ್ಭದ ಸ್ವಾಗತವನ್ನು ಬಯಸೊಂದಿಲ್ಲ ಸಂಪನ್ಮೂಲ ವ್ಯಕ್ತಿಯಾದ ನಮ್ಮ ಪ್ರೌಢಶಾಲೆ ಕಲ್ಲಂಗಲ ಕೇಪುದ ಮುಖ್ಯ ಶಿಕ್ಷಕರನ್ನು ಕೇಳುವಾಗ ಹೆಚ್ಚಿನ ಅಂಶ ಖಂಡಿತ ಈ ಮಹಿಳೆಯರಿಗೆ ಪೂರಕವಾದ ಜನ ಕಾರ್ಯಕ್ರಮ ಖಂಡಿತವಾದ ಏನು ಬರ್ಪೆ ಪಂಡದ ಹೆಚ್ಚಿನ ಅಂಶ ಇನ್ನು ಆರ್ನ ಶಾಲೆಗೆ ಬೇತೆ ಅಧಿಕಾರನಕ್ಲೆ ವಿಸಿಟ್ ಇತ್ತಲ್ಲ ಆ ಕೆಲಸನ ಮುಗಿತೊಂದು ಹೆಚ್ಚಿನ ಅಂಶ ನಮ್ಮ ಈ ಒಂದು ಕಾರ್ಯಕ್ರಮ ಮಿತ್ತು ಪ್ರೀತಿದಿದ್ದು ಶ್ರೀಮತಿ ಮಾಲತಿ ಮೇಡಮ್ ಬತ್ತಿದರು ಆರೆಗೆ ನಮ್ಮ ಮಾತೇರ್ನ ಪರವಾದ ಈ ಸಂದರ್ಭದ ಸ್ವಾಗತನ ಬಯಸೊಂದಿಲ್ಲ ಅಮೈ ಶಾಲೆದ ಮುಖ್ಯ ಶಿಕ್ಷಕರು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಸಭೆ ನಡಪರ ಪೂರ ಸ್ಥಳಾವಕಾಶ ಹೆಚ್ಚಿನ ಅಂಶ ಅವ್ರನ್ನ ಶಾಲೆಡೆ ನಮಕ್ ಒದಗನೆ ಮಂತೊಂದುಲ್ಲೇರು ಒಕ್ಕೂಟ ಸಭೆ ಪ್ರತಿಯೊಂದು ಕಾರ್ಯಕ್ರಮಲ ಅವೇ ಶಾಲೆಡೆ ನಮಕ್ ಅವಕಾಶ ಕೊರೊಂದುಲ್ಲೇರು ಶ್ರೀಮತಿ ಮೋಹಿನಿ ಮೇಡಮ್ ಮುಖ್ಯ ಶಿಕ್ಷಕರು ಅಮೈ ಶಾಲೆ ಮೇಡಮ್ ನಮ್ಮ ಒಟ್ಟುಗುಲ್ಲೇರು ಅರೆಲ್ಲ ಈ ಸಂದರ್ಭದ ವಿಶೇಷವಾದ ಈ ಸಂದರ್ಭದ ಏನು ಸ್ವಾಗತ ಬಯಸೊಂದಿಲ್ಲ ಸ್ಥಳಾವಕಾಶ ಒಲ್ಪ ನಮ್ಮ ಈ ಕಾರ್ಯಕ್ರಮ ಅನ್ಪಗ ಯೋಚನೆ ಮನ್ಪನಾಗ ಶಾಲೆಡ್ ಒಂಚೂರು ಕಷ್ಟ ಅವು ಸೊ ಪಿದಾಯಿ ಒಲ್ಪ ಪಾಡೋನೊಳ್ಳೆ ಯೋಚನೆ ಮನ್ಪನಾಗ ನಮ್ಮ ಈ ಒಂದು ಭಜನಾ ಮಂಡಳಿದ ಅಧ್ಯಕ್ಷ ಪದಾಧಿಕಾರನಕ್ಲೆ ಹೆಚ್ಚಂಶ ಖಂಡಿತವಾದಲ್ಲ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮ ಯೋಜನೆದ ಕಾರ್ಯಕ್ರಮ ಎಂಕ್ಲ ಒಂಜಿ ಭಜನಾ ಮಂದಿರದ ಸಭಾಂಗಣ ಎಂಕ್ಲ ಅವಕಾಶ ಕೊರಪ ಪಂಡದ ಹೆಚ್ಚಂಶ ಅವಕಾಶ ಕೊಡ್ತೇರು ಈ ಒಂಜಿ ಭಜನಾ ಮಂಡಳಿದ ನಿಕಟಪೂರ್ವ ಅಧ್ಯಕ್ಷರು ವೇಣುಗೋಪಾಲ್ರ ನಮ್ಮೊಟ್ಟುಗುಲ್ಲೇರು ಅರಣ್ಯ ಈ ಸಂದರ್ಭದ ವಿಶೇಷವಾದ ಈ ಸಂದರ್ಭಕ್ಕೆ ಸ್ವಾಗತ ಬಯಸೊಂದಿಲ್ಲ ಅಂಚನೆ ಮಾನವಾಧಿಕಾರಿಗಳು ಈ ಭಾಗದ ಸೇವಾ ಪ್ರತಿನಿಧಿಗಳು ಉಪಸ್ಥಿತರುಳ್ಳೇರು ಅಕ್ಲನೆ ಈ ಸಂದರ್ಭದ ವಿಶೇಷವಾದ ಈ ಒಂದು ಸಭೆಗೆ ಸ್ವಾಗತ ಬಯಸೊಂದಿಲ್ಲ
ಅಂಚನೆ ನಮ್ಮ ಒಕ್ಕೂಟದ ಪದಾಧಿಕಾರನಕ್ಲೆ ಹೆಚ್ಚಿನ ಅಂಶ ಉಲ್ಲೇರಿಂದ ಏನು ಭಾವಿಸೋನುಲ್ಲೆ ಅಂಚನೆ ಒಂಜಿ ಕಾರ್ಯಕ್ರಮದ ಕೇಂದ್ರ ಬಿಂದುಲು ನಮ್ಮ ಜ್ಞಾನ ವಿಕಾಸ ಕೇಂದ್ರ ಸದಸ್ಯರನಕ್ಲೆ ಸೊ ನಿಕ್ಲನ ಈ ಸಂದರ್ಭಕ್ಕೆ ವಿಶೇಷವಾದ ಸ್ವಾಗತ ಒಂದು ಮಾಧ್ಯಮ ಮಿತ್ರರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಈ ಕಾರ್ಯಕ್ರಮ ಮಂತೊಂದುಲ್ಲ ಪನ್ನಾಗ ಹೆಚ್ಚಿನ ಅಂಶ ಖಂಡಿತ ಎಂಕಲ ಈ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಪ್ರಚಾರ ಓಡು ಪನ್ಮಂದಿ ನೆಲೆಟ್ಟು ಮಾಧ್ಯಮ ಮಿತ್ರರು ಆಗಮಿಸಿದರು. ಆರನೇ ಸಂದರ್ಭಡ್ ಒಂದೇ ಪಾತ್ರದ ಮಾತರನೇ ಸಂದರ್ಭದ ಸ್ವಾಗತ ಒಂದು ಸಭೆಯನ್ನು ಮುಂದುವರಿಸೋದು ದೇಶದ ಪೊರ್ಲುದ ಎಗ್ಗೆಗಿಲ್ನ ನಮ್ಮೊಟ್ಟಿಗೆ ಪಟ್ಟೊಂದಂಚಿನ ತಾಲೂಕುದ ಯೋಜನಾಧಿಕಾರಿ ನಂಚಿನ ಮೋಹನ್ ಕೇಸರ್ ಮೇರೆಗೆ ನಮ್ಮ ಮಾತರ್ನ ಪರವಾದಲ ಸ್ವಾಗತ ಬಯಸೊಂದು ಮೇರೆ ಜ್ಞಾನ ವಿಕಾಸದ ವರದಿನ ನಮ್ಮದುಂಬುದಿಯರೆಲ್ಲರೂ ಪಾರ್ಥಸಾರಥಿ ಸಂಘದ ಸದಸ್ಯರೈನಂಚಿನ ಭವಾನಿ ಎಂಬೇರು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಟ್ಲ ದಿನಾಂಕ 13/10/2020 ಶ್ರೀ ಕ್ಷೇತ್ರದಲ್ಲಿ ಧರ್ಮದೈವವಾಗಿ ನೆಲೆ ನಿಂತು ಧರ್ಮವನ್ನು ಸಲಹುತ್ತಿರುವ ಶ್ರೀ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಸಹಿತ ಆರಾಧ್ಯ ಮೂರ್ತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಪ್ರಕೃತಿ ಮಡಿಲಲ್ಲಿ ಕಂಗೊಳಿಸುವ ಮನಸ್ಸಿನ ಚಿಂತನೆಯನ್ನು ನೆರವೇರಿಸಿಕೊಡುವಂತಹ ತಾಯಿ ಶ್ರೀ ಉಳ್ಳಾಲ್ತಿ ಅಮ್ಮನವರನ್ನು ವಂದಿಸುತ್ತಾ ಲಕ್ಷಾಂತರ ಬಡ ಜೀವಗಳ ಕತ್ತಲು ತುಂಬಿದ ಬದುಕಿಗೆ ಹೊಸ ಬೆಳಕನ್ನು ನೀಡಿದ ಧರ್ಮರತ್ನಾಕರ ರಾಜಶ್ರೀ ಪದ್ಮವಿಭೂಷಣ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಇರುವ ಈ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಯೋಜನಾಧಿಕಾರಿ ವರ್ಗದವರೇ ಹಾಗೂ ಯೋಜನೆಯ ಪಾಲುದಾರ ಬಂಧುಗಳೇ, ಕೇಪು ವಲಯದ ಕೇಪು ಕಾರ್ಯಕ್ಷೇತ್ರದ ನೂಪುರ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. 1982ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಭಗವಾನ್ ಬಾಹುಬಲಿಯ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪೂಜನೀಯ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆಯವರ ಆಶ್ರಯದಂತೆ ಪೂಜ್ಯ ಕಾವಂದರ ಮನಸ್ಸಿನಲ್ಲಿ ಮೂಡಿಬಂದ ಕನಸಿನ ಕಾರ್ಯಕ್ರಮ ದೀನದಲಿತರ ಬಡವರ ಅಭಿವೃದ್ಧಿಯ ಕಾರ್ಯಕ್ರಮವೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. 2004ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಪಾದಾರ್ಪಣೆ ಆಯಿತು. ಆಡಳಿತ ದೃಷ್ಟಿಯಿಂದ ವಲಯಗಳಾಗಿ ವಿಂಗಡಣೆ ಮಾಡಿದ್ದು ಅದರಲ್ಲಿ ಕೇಪು ವಲಯ ಒಂದು. ಕೇರಳದ ಗಡಿಭಾಗ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾನೀಲ ಶ್ರೀಧಾಮದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ, ಇನ್ನೊಂದು ಭಾಗ ಒಡಿಯೂರು ದತ್ತಾತ್ರೇಯ ಕ್ಷೇತ್ರ, ಪುನಃ ಶ್ರೀ ಮಹಿಷಾಮರ್ದಿನಿ ಕ್ಷೇತ್ರವನ್ನು ಒಳಗೊಂಡಂತೆ ಮಧ್ಯದಲ್ಲಿ ಬಹಳ ಕಾರ್ಣಿಕದ ಕೇಪು ಶ್ರೀ ಉಳ್ಳಾಲ್ತಿ ಅಮ್ಮನವರ ಸನ್ನಿಧಿಯೇ ಕೇಪು ವಲಯದ ವಿಶಿಷ್ಟತೆಯಾಗಿದೆ. ಕೇಪು ವಲಯದಲ್ಲಿ ಕೇಪು ಕಾರ್ಯಕ್ಷೇತ್ರದಲ್ಲಿ ಅಮೇ ಒಕ್ಕೂಟದ 5 ಸ್ವಸಹಾಯ ಸಂಘವನ್ನು ಸೇರಿಸಿ ಮಾತೃಶ್ರೀ ಅಮ್ಮನವರ ಆಶ್ರಯದಂತೆ ಮಹಿಳಾ ಸಬಲೀಕರಣಕ್ಕಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ದಿನಾಂಕ 23/8/2019 ನೂಪುರ ಜ್ಞಾನ ವಿಕಾಸ ಎಂಬ ಹೆಸರಿನೊಂದಿಗೆ ಕೇಂದ್ರ ಪ್ರಾರಂಭವಾಯಿತು. ಒಕ್ಕೂಟದ ಅಧ್ಯಕ್ಷರು, ಯೋಜನಾಧಿಕಾರಿ, ಪಂಚಾಯತ್ ಉಪಾಧ್ಯಕ್ಷರು, ಶಾಲಾ ಮುಖ್ಯ ಶಿಕ್ಷಕರು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ, ವಲಯ ಮೇಲ್ವಿಚಾರಕರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ನೂಪುರ ಜ್ಞಾನ ವಿಕಾಸ ಕೇಂದ್ರದಲ್ಲಿ 54 ಸದಸ್ಯರಿದ್ದು ಪ್ರತಿ ತಿಂಗಳ 4ನೇ ಆದಿತ್ಯವಾರ 2 ಗಂಟೆಗೆ ಅಮೇ ಶಾಲೆಯಲ್ಲಿ ಕೇಂದ್ರ ನಡೆಯುತ್ತದೆ. ನಮ್ಮ ಕೇಂದ್ರದಿಂದ ಶ್ರೀ ಕ್ಷೇತ್ರ ಅಧ್ಯಯನ ಪ್ರವಾಸಕ್ಕೆ ಹೋಗಿರುತ್ತೇವೆ. ಕೇಂದ್ರದಲ್ಲಿ ಕೌಶಲ್ಯ ತರಬೇತಿ, ಪ್ಲಾಸ್ಟಿಕ್ ಬಳಕೆ, ಆರೋಗ್ಯ ಅರಿವು, ಪೌಷ್ಟಿಕ ಆಹಾರ, ನಾನು ಓದಿದ ಪುಸ್ತಕ, ಹದಿಹರೆಯದ ಬಗ್ಗೆ, ಕೋವಿಡ್-19 ಮಾಸ್ಕ್ ವಿತರಣೆ, ಯೋಗಾಸನ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಕೇಂದ್ರ ಸದಸ್ಯರ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ. ವಿಷಯ ಗಿಡಮೂಲಿಕೆ. ಕೇಂದ್ರದ ಸದಸ್ಯರು ಪೌಷ್ಟಿಕ ಆಹಾರ ಸ್ಪರ್ಧೆ, ಹೂಗುಚ್ಛ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಒಟ್ಟಿನಲ್ಲಿ ಹೇಳುವುದಾದರೆ ಕೇಂದ್ರದ ಮಹಿಳೆಯರು ಸದೃಢರು, ಸ್ವಾವಲಂಬಿ ಜೀವನ ನಡೆಸಲು ಸಹಕಾರ ಆಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೇಂದ್ರದ ಹಾಗೂ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಗ್ರಾಮ ದೇವತೆ ಉಳ್ಳಾಲ್ತಿ ಅಮ್ಮನವರ ಅನುಗ್ರಹ, ಪೂಜಾ ಹೆಗ್ಗಡೆ ದಂಪತಿಗಳ ಆಶೀರ್ವಾದ, ಒಕ್ಕೂಟದ ಊರಿನ ಗಣ್ಯ ವ್ಯಕ್ತಿಗಳ ಯೋಜನಾ ಅಧಿಕಾರಿ ವರ್ಗದವರ ಸಂಘ ಸಂಸ್ಥೆಗಳ ಸಹಕಾರ ಮಾರ್ಗದರ್ಶನ ಸದಾ ನಮ್ಮ ಮೇಲಿರಲಿ ಎಂದು ಬೇಡುತ್ತಾ ವರದಿ ಓದಲು ಅವಕಾಶಕ್ಕಾಗಿ ವಂದಿಸುತ್ತಾ ಮುಕ್ತಾಯಗೊಳಿಸುತ್ತೇನೆ. ಜೈ ಗ್ರಾಮಾಭಿವೃದ್ಧಿ. ಕೊರ್ಲ ಅಜ್ಞಾನನ ಕಳೆದು ಸುಜ್ಞಾನನ ಕೊರ್ಲ ಪೊತ್ತ ಇಂಚಿ ತುಡರು ಊರುಗೋ ಬೊಲ್ಪಾಡು ಪಂಪಿನ ಪಾತ್ರದ ಲೆಕ್ಕನೆ
ಇನಿತ ಲೇಸುದ ತುಡರ ಅರಳಾದು ಉದಿಪನ ಮಲ್ಪರೊಲ್ಲೆರು ದಕ್ಷಿಣ ಕನ್ನಡ 2 ನೆತ್ತ ನಿರ್ದೇಶಕರಾಯ ನಂಚಿನ ಪ್ರವೀಣ್ ಸರ್ ಮೇರೆ ಅಂಚನೆ ವೇದಿಕಿಡಿತಿನ ಮಾತಾ ಗಣ್ಯರ್ಲ ಲಕದುಂತುದು ಇವೊಂಜಿ ಕಜ್ಜನು ಉದಿಪನ ಮಲ್ಪಡೊಂದು ಕೇನೊಂದಿಲ್ಲೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಪೂಜ್ಯ ಧರ್ಮಾಧಿಕಾರಿ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಪಡೆಯೊಂದು ಇನ್ನು ವಿಶೇಷವಾದ ದಕ್ಷಿಣ ಕನ್ನಡ ರಡ್ಡ ಭಾಗದ ವಿಟ್ಲ ತಾಲೂಕದ ಕೇಪು ವಲಯಡ್ ನೂಪುರ ಜ್ಞಾನ ವಿಕಾಸ ಕೇಂದ್ರದ ಒಂಜಿ ವಾರ್ಷಿಕೋತ್ಸವ ಒಂಜಿ ಕಾರ್ಯಕ್ರಮ ದಿವೊಂದಿತ್ತನೆ ಒದಿಪನಾಂಡ್ ಈ ಒಂದು ಶುಭ ಸಂದರ್ಭಡ್ ಈ ಒಂಜಿ ಸಮಾರಂಭದ ಕೇಂದ್ರ ಬಿಂದು ಗಣ ಅಧ್ಯಕ್ಷ ವಹಿಸಿನ ನಿಕಟಪೂರ್ವಕ ಅಧ್ಯಕ್ಷರಾಯಿನ ವಿಠಲ್ರೆ ಈ ಸಮಾರಂಭದ ಕೇಂದ್ರ ಬಿಂದು ಬತ್ತಿನ ಬಿನ್ನೆರೆಗೆ ಮಾತ ಬಾರಿ ಪೊರ್ಲೋಡು ಮಾಹಿತಿ ಕೊರ್ರ ಬತ್ತಂಜ ಸಂಪೂರ್ಣ ವ್ಯಕ್ತಿಯಾಗಿ ನಂಚಿತನ ಶ್ರೀಮತಿ ಮಾಲತಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗಲ ಮೇರೆ ಅಂಜನೆ ತಾಲೂಕದ ಯೋಜನಾಧಿಕಾರಿ ಅಣಿಚಿತನ ಮೋಹನ್ ರೇ ನನವತ್ತಿ ಮುಖ್ಯ ಅತಿಥಿ ಅಣಿಚಿತನ ಶ್ರೀಮತಿ ಮೋಹಿನಿ ಆಮೆ ಶಾಲೆದ ಮುಖ್ಯೋಪಾಧ್ಯಾಯರು ಅಂಚನೆ ಉಳ್ಳಾಲ್ತಿ ಭಜನಾ ಮಂಡಲದ ಅಧ್ಯಕ್ಷರಾಯನ ನಾರಾಯಣ್ ರೇ ಸೇರಿದನ ಮಾತಾ ಜ್ಞಾನ ವಿಕಾಸ ಮಹಿಳಾ ಕೇಂದ್ರದ ಸದಸ್ಯರೇ ಜ್ಞಾನ ವಿಕಾಸ ಮಹಿಳಾ ಕೇಂದ್ರದ ಸಮನ್ವಯಾಧಿಕಾರಿಗಳೇ ಅಂಜನೆ ಸೇವೆ ಪ್ರತಿನಿಧಿಗಳೇ ಅಂಜನೆ ಆತ್ಮೀಯ ಮಾತಾ ಬಿನ್ನೆರೆ ವಿಟ್ಲ ಕಾರ್ಯಕ್ಷೇತ್ರದ ಕೇಪು ವಲಯದ ನೂಪುರ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಬಾರಿ ಪವಿತ್ರವಾಯಿನ ಕಾರ್ಯಕ್ರಮ ಮಾತೈನಿ ಉಳ್ಳ ಕಲೈನ ಒಂಜಿ ವರ್ಷಕ್ಕೂ ದುಂಬು ಶಾಲೆಡ್ ಈ ಒಂಜಿ ನೂಪುರ ಜ್ಞಾನ ವಿಕಾಸ ಕೇಂದ್ರ ಐನ ಸ್ವಸಹಾಯ ಸಂಘದ ಮುಖೇನ ಉದಿಪನಾಡ್ ನಂಗೆ ಮಾತ ಗೊತ್ತುಂಡು ಮಾತೆರೆಗಳ ಎಂಚ ಬಂಡ ಇಲ್ಲೊಂಜಿ ಬಾಲ್ಯ ಪುಟ್ಟೊಂದಂಡ ಬಾಲ್ಯದ ಬರ್ತಡೇ ಆಚರಣೆ ಮಲ್ವ ಮಾತ ಸೇರಿದು ಕೈತಲ್ದ ಬಿನ್ನೇರು ದೂರದ ಬಿನ್ನೇರು ಮಾತ ಸೇರಿದು ಮಲ್ಲ ಒಂಜಿ ಕೇಕನ್ನು ಕೊಣತ್ತದ ಬಾಲ್ಯಡ ಕಟ್ಟು ಮಲ್ಪ ಅದು ಬರ್ತ್ಡೇನ ಅರ್ಚನೆ ಮಲ್ಪ ಅಲ್ಪ ಕ್ಯಾಂಡ್ಲ್ ಪೊತ್ತದು ಕ್ಯಾಂಡ್ಲ್ನ ತೆಕ್ಕವನ ಕೆಲಸನ ಮಲ್ಪ ನಮ್ಮ ಹೆಚ್ಚಂಶ ಐಕ್ಲ ವ್ಯತ್ಯಾಸ ಎಂಚಿನ ಮಂಡ ಅಲ್ಪ ನಂದಾದೀಪನ ತೆಕ್ಕಬ ಮುಲ್ಪ ದೀಪನ ಪೊತ್ತದು ವಾರ್ಷಿಕೋತ್ಸವನ ಆಚರಣೆ ಮಲ್ಪ ನೆತ್ತ ವ್ಯತ್ಯಾಸ ಐತೆ ಅಲ್ಪ ಬೊಲ್ಪು ತೆಕ್ಕಿನ ನಾಡ ಮುಲ್ಪ ತೊಡರು ಪೊತ್ತಾದು ಮಾತೆರ್ನ ಇಲ್ಲಾಗ ಬೊಲ್ಪ ಅವಡ ಬಣ್ಣದ ನಮ್ಮ ಆ ತೊಡರನ ಪೊತ್ತವನ ಕೆಲಸ ಮಲ್ಪ ಈ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ದಿನ ಪೋಯ್ ಲೆಕ್ಕನೆ ಪಾಶ್ಚಿಮಾತ್ಯ ಸಂಸ್ಕೃತಿ ಹೆಂಚಿನೊಂಡು ಐಕೆ ನಮ್ಮ ಹೆಚ್ಚ ದುಂಪು ಒಂದಿಪ್ಪ ಹೆಚ್ಚಂಶ ನಮ್ಮ ಹಿರಿಯಕ್ಕಳು ಅಕ್ಕನ ಸಂಸ್ಕಾರನೇ ಬೇತೆ ಎಪ್ಪಡು ಅಕ್ಕಳು ಒಂಜಿ ಪುಣ್ಯದ ಕೆಲಸ ಮಲ್ಪುಂಡ ದೇವರನ ಎದುರು ತುಡರ್ನ ಪೊತ್ತಾದು ಐ ಕೈ ಮುಗಿದು ಆ ಕೆಲಸನ ಮಲ್ಪೇರು ಹೆಚ್ಚಂಶ ಆ ದೇವರನ ಮೇಲಿನ ನಂಬಿಕೆ ಶಕ್ತಿ ಐತ ಮಿತ್ತಿನ ಪ್ರೀತಿ ವಿಶ್ವಾಸ ಗೌರವವನ್ನು ಹೊರ್ತೊಂದು ದುಂಬುದ ಬದುಕುಗತ್ತ ದುಂಬುದ ಜೀವನಗೆ ಒಂಜಿ ಶಕ್ತಿ ಕೊಟ್ಟಿನ ಕೆಲಸ ಹಿರಿಯರು ಮಲ್ಪೇರು ಒಂಜಿ ಕಾರ್ಯಕ್ರಮ ಅವು ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಆದಿಪ್ಪಡು ಅತ್ತನ ಬೇತ ಕಾರ್ಯಕ್ರಮ ಆದಿಪ್ಪಡು ಅತ್ತಂದ ಧರ್ಮಸ್ಥಳ ಯೋಜನೆಗೆ ಸಂಬಂಧಪಟ್ಟ ಒಂಜಾತ ಕಾರ್ಯಕ್ರಮ ಆಡು
ವಿಟ್ಲ ಈ ಭಾಗಡತನ ಧರ್ಮಸ್ಥಳ ಯೋಜನೆ ಪ್ರಾರಂಭ ಆದ ನಮ್ಮ ದಕ್ಷಿಣ ಜಿಲ್ಲೆದ ಬೇತೆ ಬೇತೆ ತಾಲೂಕು 32 ವರ್ಷ ದಾಟೊಂದುಂಡು. ಸ್ವಲ್ಪ ಭಾಷಣ ಬಾಳ ಪ್ರಾಮುಖ್ಯ ಆಗ್ತದೆ ಬಂಡ ಕಲೆನ ಮಸ್ತ್ ವರ್ಷದ ಬುಕ್ಕ ಧರ್ಮಸ್ಥಳ ಯೋಜನೆ ಮುಖೇನ ಬೇತೆ ಬೇತೆ ಸಂಪನ್ಮೂಲ ವ್ಯಕ್ತಿನ ಮುಖೇನ ನಮ್ಮ ಮಾಹಿತಿನ ಪಡೆಯುವಂದ ಒಂಜಾತ್ ವಿಚಾರ ನಮ್ಮ ತೆರೆಯುವಂದ ಏತ ವ್ಯಕ್ತಿಲು ವಿಚಾರ ತೆರೆಯುಂಡ್ಲ ಒಂಜಾತ್ ಬದುಕನ್ನು ನಮ್ಮ ಕಟ್ಟರತಂದ ಬದುಕಿನ ನಮ್ಮ ಪೊರ್ಲು ಮಲ್ಪೊಂದಾಂಡ ಒಂಜಾತ್ ವಿಚಾರನ ಬುಕ್ಕ ತೆರೆಯುಂಡಾಂಡ ಬುಕ್ಕಲ ನಮ್ಮ ಜೀವನ ಪೊರ್ಲು ಮಲ್ಪರ ಸಾಧ್ಯ ಆಪುಂಡು. ಸ್ವಲ್ಪ ಇನ್ನು ಮಸ್ತ್ ಜನ ಬತ್ತು ಕೊಡುದಾರೆ ಸರ್. ಐನು ಸ್ವಸಹಾಯ ಸಂಘದ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಬತ್ತು ಕೊಳ್ಳೊಂದರು ಒಂಥರ ಮಾಮೂಲಿ ಆದಿಪ್ಪುಣೊಂದು ಧರ್ಮಸ್ಥಳ ಯೋಜನೆ ಸ್ವಸಹಾಯ ಸಂಘ ವಾರದ ಸಭೆ ಉಳಿತಾಯ ಬೆತೆ ಬೆತೆ ಮಾಹಿತಿ ಮಾಮೂಲಿ ಆದಿಪ್ಪುಂಡು. ಈ ಸಮಾಜ ಎಂಚೆಪ್ಪುಣ ಬಂಡ ಶಾಲೆಗೆ ಪೋಯ್ಲಕ ಒಂಜಿ ವಿದ್ಯಾರ್ಥಿ ಶಾಲೆಗೆ ಪೋಣದಂಡ ಕಲ್ತದ ಆಂಡ ಕೇಂಡ ಕಲ್ತದ ಆದಿಪ್ಪುಂಡು. ಅವು ಶಾಲೆಗೆ ಮಾತ್ರ ಸೀಮಿತ ಆದಿಪ್ಪುಂಡು. ಆಂಡ ಜೀವನ ಪಾಠದ ಕಲ್ತದ ಆದಿಪ್ಪು ಜೀವನ ಇಡೀ ಏನ ಪುಟ್ಟದು ಸೈನ ದಿನ ಬಿಟ್ಟ ಕಲ್ಪರುಂಡು. ಒಂಜಿ ಇನಿತ ದಿನ ಒಂಜಿ ರೀತಿ ಇತ್ತನದ ಎಲ್ಲ ದಿನ ಬೇತನೆ ಇಪ್ಪುಂಡು, ಎಲ್ಲಂದಿನ ಬೇತನೆ ಇಪ್ಪುಂಡು, ದಿನ ಪೋಯ್ಲಕ ದಿನ ವ್ಯತ್ಯಾಸ ಹೊಂದಿಪ್ಪುಂಡು. ಅಂಚ ದುಂಬದ ಜೀವನ ಬೇತನೆ ಇತ್ತಂಡು. ನಂಗೆ ಉಣರ ನೊಪ್ಪಿಜ್ಜಾಂಡು ಪಾಡ ಡ್ರೆಸ್ ಇಜ್ಜಾಂಡು ನಮ್ಮ ಹಿರಿಯಕ್ಕಳ ಭಾಳ ಕಷ್ಟ ಇತ್ತಂಡು, ಕುಳ್ಳರ ಇಲ್ಲಿಜ್ಜಾಂಡು ಭಾಳ ಕಷ್ಟ ಇತ್ತಂಡು. ಇತ್ತೆ ದಿನ ಪೋಯ್ಲಕನೆ ಪರಿವರ್ತನೆ ಆಪು. ಪರಿವರ್ತನೆ ಆನಾಗ ಸ್ವಲ್ಪ ಚೂರು ನೆಮ್ಮದಿದ ಬದುಕಿಗೆ ಬರಪ್ಪ. ಆ ನೆಮ್ಮದಿದ ಬದುಕು ಬಂದಾಗ ಒಂಜಿ ಕಷ್ಟ ಬರ್ಪು ನಂಗೆ ಬುಕ್ಕ ಪೀರ ದುಂಬದ ಜೀವನ ಒಪ್ಪು ಇಂಚ ದಿನ ಪರಿವರ್ತನೆ ಹೊಂದಿಪ್ಪು ವ್ಯತ್ಯಾಸ ಹೊಂದಿಪ್ಪು. ಅಂದ್ರೆ ದಿನಾಲು ನಮ್ಮ ಹೊಸ ಜೀವನ ಅಥವಾ ನಮ್ಮ ಜೀವನ ಪಾವನ ಮಲ್ಪೋಡ್ದ ಹತ್ರ ಜೀವನ ಎರಡು ರೀತಿ ಪೋಡ್ದಾಂಡ ಒಂಜಾತ್ ಸಮಾಜದ ಆಪಣ ಚಿತ್ತನ ಎಡ್ಡ ಹಾಲನ್ನು ತೆರೆಯೊಂದು ಐತ ಮುಖಾಂತರ ಬದುಕನ್ನು ಕಟ್ಟೋಣ ನಾ ಬದುಕು ಯಾವ ರೀತಿ ಇಪ್ಪಡು ಬಣ್ಣ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತಾನೆ ಮಾತ್ರ ಒಂದು ಎಡ್ಡ ರೀತಿ ಜೀವನ ಸಾಧ್ಯ ಆಗ. ಉದಾಹರಣೆಗೆ ಸರ್ವಸಾಮಾನ್ಯ ನಮ್ಮ ಕನ್ನಡ ತೂವೊಂದು ನಂಚಿತ್ನ ಭಾರಿ ಮಲ್ಲ ರೋಗ ಕೊರೋನಾಗೆ ಮತ್ತೆ ಗೊತ್ತುಂಡು ಕೋವಿಡ್-19 ಕೊರೋನಾ ಬತ್ತನು. ಈ ಕೊರೋನಾ ಬತ್ತಿನ ಹಿಡ್ದವ್ರ ಹೆಡ್ಡೆಲಾಂಡ್ ಹಾಲ್ಲಾಂಡ್ ಎಡ್ಡೆ ಇಂಚಿನ ಮಣ್ಣದಾಂಡ ಮನುಷ್ಯಗೆ ಎಂಕ ಏರ್ಲ ಸರಿಸಾಟಿ 10 ಪಂಜಿ ಕಲ್ಪನೆ ಮುಟ್ಟದಿತ್ತೇನೆ ಚಂಶಿನಿ ಅಪ್ಪೆ ಅಮ್ಮೆ ಬಂಧು ಬಲಗ ಮೆಗ್ದೀಪಲ್ಲಿ ಒಂದು ಪೂರ ಒಂಜಿ ಬದುಕಿತ್ತೇನೆ ಸಂಬಂಧ ಬ್ರಹ್ಮ ಇಜ್ಜೆ ಇಜ್ಜಂಡು ಏಪ ಕೊರೋನಾ ಬ್ರಹ್ಮ ಮಹಾಮಾರಿ ನಮ್ಮ ಬುಡಕ್ಕೆ ಬತ್ತಂಡ ಇನ್ನು ನಮ್ಮ ಬದುಕು ಕಷ್ಟ ಸುಖ ಸಮಾಜ ನಮ್ಮ ಅಪ್ಪೆ ನಮ್ಮ ಅಮ್ಮ ಅತನ ನಮ್ಮ ಕುಟುಂಬ ಇಡೀ ನಮ್ಮ ಯಾವ ರೀತಿ ಇಪ್ಪೋಡು ಹೆಚ್ಚಂಶ ಐತೆ ಬಗ್ಗೆ ಒಂಜಿ ಹೊಸ ಪಾಠ ನಂಗೆ ಕಲ್ಪದು ಕೊಡ್ತಾನೆ. ಏನಿ ಓಡೆ ಮುಟ್ಟ ನಂಗೆ ಕಷ್ಟ ಬತ್ತನ ಬಂಡ ಒರಿಯನ ಒರಿ ಕೈತಲೊಂದು ಪಾತ್ರಲ್ಲ ಕೆಜ್ಜಿ ಅಪ್ಪೆ ಮಗೆ ಹತ್ತನ ಮಗಲ ಹತ್ತನ ಅಕ್ಕ ತಂಗಿ ಒಟ್ಟಿಗಿಪ್ಪರ ಗೊತ್ತುಜ್ಜಿ ಒಟ್ಟು ಒನಸ್ ಮಲ್ಪರ ಗೊತ್ತುಜ್ಜಿ ಒಂಜಾತ್ ನಮ್ಮನ್ನು ದೂರ ಮಲ್ಪಂಚಿದ ಕೆಲಸ ಕೊರೋನಾ ಮಲ್ತಾನೆ ಆಯ್ತು. ಜೊತೆಗೆ ನಮ್ಮ ಬದುಕು ನಮ್ಮ ಕೈಟಿಜ್ಜಿ, ನಮ್ಮ ಜೀವ ನಮ್ಮ ಕೈಟಿಜ್ಜಿ. ನಮ್ಮ ಜೀವ ಎತ್ತು ಬರ್ತೀವಿ ನಂಗೆ ತೊಂದರೆ ಬರ್ಪಣೆ ಎತ್ತು ಬರ್ತೀವಿ ವ್ಯತ್ಯಾಸ ಬರ್ಪಣೆ ಎತ್ತು ಸಮಸ್ಯೆ ಬರ್ಪಣೆ ಮಾಡೋದು ನಂಗೆ ಗ್ಯಾರಂಟಿ ಇಜ್ಜಿ. ಆತ ದ್ವಂದ್ವ ಆತ ಕಷ್ಟದ ಜೀವನ ಹೆಚ್ಚಂಶ ಮಲ್ತೊಂದಿಲ್ಲ. ಇನ್ನು ಈತ ಜನ ಮುಳ್ಪ ಒತ್ತುಕೊಂಡಲ್ಲ ಪೂರ್ತಿ ಮನಸ್ಸು ಧೈರ್ಯ ಇಪ್ಪಜಿನಿ ನಮ್ಮ ಎಂಚ ಪೋಪನಾಡಿಗೆ ಎಂಚ ಕೊಳ್ಳೋಣ ಹೆಚ್ಚ ಒಟ್ಟು ಸೇರಿ ಒಂಜಾತ್ ದ್ವಂದ್ವಡ ಜೀವನ ಮಲ್ಪ ಮಂಚಿತ್ನ ಒಂಜಿ ಕಷ್ಟ ಕಲಂಗೆ ಬತ್ತೇನು ನೆಟ್ಟು ಹೆಚ್ಚು ನಿಮಿಷ ಹೊಸ ಪಾಠ ತಿಕ್ಕಿನ ಬಂಡ ಕೈಟ್ ಕಾಸು ತಿಂದಾಂಡ ಐಟ್ ಮೇಯ್ಟ್ ನೆತ್ತೆರುತ್ತಂದಾಂಡ ತಿಂದಾಂಡ ನಂಗೆ ಬೋಟ್ನಾಥ ಆಸ್ತಿ ಅಂತ ಸಿತ್ತಲ್ಲ ಒಂಜಿ ಕೊರೋನಾ ಬರ್ಮ ಎಲ್ಲ ಕ್ರಿಮಿಕ್ ಹೋಗ್ಲ ಲೆಕ್ಕತ್ತು ಬರ್ಮಂಚ ಒಂಜಿ ಪರಿಪಾಠನ ತಂದೊಂಜಿ ಒಂಜಿ ಎಡ್ಡ ಸಂದೇಶ ನಂಗೆ ಕೊಡ್ತಾನು ಹಿಡ್ದವ್ರ ನಮ್ಮ ಬದುಕು ನಮ್ಮ ಪೊರ್ಲು ಕಟ್ಟೋ ನೋಡು ತಿಕ್ಕುನ ಚಿತ್ತನ ವ್ಯವಸ್ಥೆ ಅತನ ಇಪ್ಪಂಜ ವ್ಯವಸ್ಥೆ ನಮ್ಮ ಬಾರಿ ಪೊರ್ಲುಡು ನಮ್ಮ ಜೀವನ ಪಾವನ ಮಲ್ಪಡ್ದಂಡ ಇಂಜಿತ್ತ ಸಂಘಟನೆ ಧರ್ಮಸ್ಥಳ ಯೋಜನೆದ ಕಾರ್ಯಕ್ರಮ ಆದಿಪ್ಪಡು ಅದನ್ನ ಬೇತೆ ಬೇತೆ ಕಾರ್ಯಕ್ರಮ ನಮ್ಮ ಸೇರೊಂದು ನಮ್ಮ ಬದುಕಿನ ನಮ್ಮ ವಾರೀತಿ ನೆರ್ತ ಮುಖಾಂತರ ತೆರೆಯೊಂದು ಕಟ್ಟೋಲಿ ನಮ್ಮ ಬದುಕನ್ನು ಪೊರ್ಲು ಮಲ್ಪಡ್ದಂಡ ವಾ ವಿಚಾರ ನಮ್ಮ ತೆರೆಯೋಡು ನಮ್ಮ ಆಚಾರ ಹೆಂಚಿನೊಂಡು ನಮ್ಮ ಸಂಸ್ಕಾರ ಹೆಂಚಿನೊಂಡು ನಮ್ಮ ಸಂಸ್ಕೃತಿ ಹೆಂಚಿನೊಂಡು ಹೆಚ್ಚಂಶ ನೀನು ತೆರೆಯೊಂದು ಬದುಕನ್ನಂಡ ಖಂಡಿತವಾದ ನಂಗೆ ಒಂದು ಎಡ್ಡ ಜೀವನ ಸಾಧ್ಯ ಉಂಟು. ಇನ್ನು ಧರ್ಮಸ್ಥಳ ಯೋಜನೆ ಮುಖಾಂತರ ಇನ್ನಿ ಜ್ಞಾನ ವಿಕಾಸ ಪಂಡ ಒಂಜಿ ಹೊಸ ಕಾರ್ಯಕ್ರಮ ಭಾಳ ಎಡ್ಡ ಕಾರ್ಯಕ್ರಮ ಮಲ್ತೊಂದಿಲ್ಲ. ಮೊಹಂಡ್ರ ಪಂಡಗನೆ ಬಂದಿರು ಸ್ವಸಹಾಯ ಸಂಘ ಬುಕ್ಕ ಜ್ಞಾನ ವಿಕಾಸಕ್ಕೆ ವ್ಯತ್ಯಾಸದಾದ ಬಂಡದ ಸ್ವಸಹಾಯ ಸಂಘ ಎಂಚ ಬಂಡ ನಮ್ಮ ಒಂಜಿ ವಾರಕ್ಕೆ 20 ನಿಮಿಷ ಅಥವಾ ಒಂಜಿ 30 ನಿಮಿಷ ಅರ್ಧ ಗಂಟೆ ಸಭೆ ಸೇರುವ ಉಳಿತಾಯ ಅಥವಾ ಒಂಜಿ ದಾತ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾತ್ರ ಮಲ್ಪ ಅಂದ್ರೆ ಜ್ಞಾನ ವಿಕಾಸ ವ್ಯತ್ಯಾಸ ಉಂಟು. ಜ್ಞಾನ ವಿಕಾಸ ನಾವ ತಿಂಗಳಿಗೆ ಒಂಜಿ ಬಾರಿ ಸೇರಿದು ವಿಶೇಷವಾದ ಬೇತೆ ಬೇತೆ ಕಾರ್ಯಕ್ರಮ ಒಂಜಿ ಸಾಮಾನ್ಯ ಮಹಿಳೆಗೆ ತನ್ನ ಒಂಜಿ ಸಂಸ್ಕಾರನ
ತೆರಿಪವನ ಚಿತ್ರನ ಒಂಜಿ ಆಚಾರದ ಬಗ್ಗೆ ಒಂಜಿ ವಿಚಾರದ ಬಗ್ಗೆ ಒಂಜಿ ಮನಸ್ಸಿಗೆ ಮುಟ್ಟಿನ ಚಿತ್ನ ಮಾಹಿತಿಯನ್ನು ಕೊಟ್ಟ ಚಿತ್ನ ಕೆಲಸ ಜ್ಞಾನ ವಿಕಾಸ ಆಪಣು ಒಂದು ತಿಂಗಳಿಗೆ ಒಂಜಿ ಬಾರಿ ಅಂಡ್ಲ ಈ ಜ್ಞಾನ ವಿಕಾಸ ಒಂಜಾತ್ ನಮ್ಮ ತೆರಿಯೊಂಡ್ರ ಮಸ್ತ್ ವಿಚಾರಗಳು ತಿಕ್ಕುವ ಒಂಜಿ ಸಾಮಾನ್ಯ ಒಂಜಿ ಕುಟುಂಬ ಅಂತ ತಗೊಂಡು ಆ ಕುಟುಂಬ ಆ ರೀತಿ ಬದುಕೋಡು ಆ ಕುಟುಂಬದ ಒಳ ಸಮಸ್ಯೆ ಹಂಚಿನೊಂಡು ಅವು ಆರೋಗ್ಯದ ಸಮಸ್ಯೆ ಆದಿಪಾಡು ಜೋಕ್ನ ಶಿಕ್ಷಣ ಬಗ್ಗೆ ಸಮಸ್ಯೆ ಆದಿಪಾಡು ಆತನ ಸರ್ಕಾರಿ ಸೌಲಭ್ಯದ ಸಮಸ್ಯೆ ಆದಿಪಾಡು ಆತನ ವೈಯಕ್ತಿಕ ಜೀವನದ ಬಗ್ಗೆ ಸಮಸ್ಯೆ ಆದಿಪಾಡು ಆತನ ಕಣ್ಣು ಬಿಡದ ಸಮಸ್ಯೆ ಆದಿಪಾಡು ಜೋಕ್ನ ಸಮಸ್ಯೆ ಆದಿಪಾಡು ಬೇತೆ ಬೇತೆ ಸಮಸ್ಯೆಗೆ ಪರಿಹಾರ ತಿಕ್ಕೊಳ್ಳೋ ಕೆಲಸ ಈ ಜ್ಞಾನ ವಿಕಾಸ ತಿಕ್ಕೊಂಡು ಅಂಶ ಈ ಮೂಳು ಕುಳಿದ ನಕಲು ಮಾತ್ರ ಹೆಚ್ಚು ಓದಿಪಾರಿದ್ದೆ ಸಾಮಾನ್ಯ ಜ್ಞಾನ ಈ ಪುಣ್ಯನಕ್ಲಿಂಚ ಬಂಡ 4 ಗೋಡೆದ ಮಧ್ಯೆ ಮಾತ್ರ ಇತ್ತು ನಕಲು ಪಿದೇ ಬತ್ತಗಳಿಗೆ ಗೊತ್ತಿಪ್ಪುಜಿ ಸಮಾಜ ಬಂಡ ಗೊತ್ತಿಪ್ಪುಜಿ ಒಂಜಿ ಕಟ್ಟುಪಾಡಿಪ್ಪುಂಡು ದೂರ ಪಾರ ಬಲ್ಲಿ ಹೊರಡೆ ಪಾತೆರ ಬಲ್ಲಿ ಅದ್ರ ಒಂಜಿ ಕಾರ್ಯಕ್ರಮ ಭಾಗ ಒಂಜಿ ಕಟ್ಟುಪಾಡಿಪ್ಪುಂಡು ಅಂಶ ಆ ಕಟ್ಟುಪಾಡು 4 ಗೋಡೆದ ಉಳ್ಳ ಇತ್ತಿನದಾರ ಸಮಾಜದ ಬಗ್ಗೆ ಗೊತ್ತೇಪು ಜಕ್ಲಿ ಸಮಾಜದ ಹೆಂಚಿನ ಹೊಂದಿಪ್ಪುಂಡು ಸಮಾಜ ವಿಚಾರ ಹೊಂದಿಪ್ಪುಂಡು ಅದೇ ನೆಂಚ ಬದುಕನ್ನು ಕಟ್ಟುಂಡು ನಮ್ಗೆ ಖಂಡಿತವಾಗಿ ಗೊತ್ತಿಪ್ಪುಜಿ ಆಂಡ ಈ ಜ್ಞಾನ ವಿಕಾಸ ಕೇಂದ್ರತನ ಧರ್ಮಸ್ಥಳ ಯೋಜನೆ ಮುಖೇನ ಆ 4 ಗೋಡೆದ ಪಿದೈ ಬರ್ತದೆ ಒಂದು ಎಮ್ಮೊಂಜಿ ಕನಸು ಮಹಿಳೆಯರು 4 ಗೋಡೆದ ಪಿದೈ ಬತ್ತಿರ್ದಂಡ ಅಕ್ಲೆಗೆ ಎಡ್ಡ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಮಾಹಿತಿ ಮಾರ್ಗದರ್ಶನ ಕೊಟ್ಟಿರ್ದಂಡ ಖಂಡಿತವಾದ ಆಂಜೇಯನ ಅಕ್ಲಿರದಲ್ಲ ಭಾರಿ ಪೊಲುಡು ಒಂದು ಕುಟುಂಬನ ನಿರ್ವಹಣೆ ಮಾಡುವ ಸಾಮರ್ಥ್ಯ ಅಕ್ಲಿಗೆ ಉಂಡು ಮಾಡೋದು ಎಂದು ಇತ್ತಂಶ ಹೆಚ್ಚಿನ ನಮ್ಮ ತಾಯಂದಿರು ಹೆಚ್ಚಂಶ ಈ ಜ್ಞಾನ ವಿಕಾಸನ ಯೋಜನೆ ಕೆಲಸ ಸೇರಿದು ಇನ್ನು ಒಂಜಿ ಬದುಕಿನ ಪರಿವರ್ತನೆ ಮಾಡುವ ಕೆಲಸ ಇನ್ನು ಆ ಒಂದುಂಟು ನಮ್ಮ ರಾಜ್ಯಡ್ ಮಸ್ತ್ ಸ್ವಸಹಾಯ ಸಂಘ ಉಂಡು ಸರ್ ಒಂಜಿ 5 ಲಕ್ಷ ಮೆಂಬರ್ಸ್ ನಮ್ಮ ಯೋಜನೆ ಉಳ್ಳೆ ರಚಂಶ ಈ 5 ಲಕ್ಷ ಸರಣ ಮೋರ್ ದೆನ್ 90% ಸ್ವಸಹಾಯ ಸಂಘ ಏನ ಬಂಡ ಅವು ಪೊಂಜನಕಲು ಸ್ವಸಹಾಯ ಸಂಘನೇ ಇನ್ನು ಕೋಟ್ಯಾಂತರ ರೂಪಾಯಿ ಬೇತೆ ಬೇತೆ ಕಷ್ಟ ಸುಖಕ್ಕೆ ಹತ್ರ ಸಮಸ್ಯೆಗೆ ಸಾಲ ಕೊಟ್ಟು ಮಂಚಿದ ಬ್ಯಾಂಕ್ದ ಥ್ರೂಔಟ್ ಕೊಟ್ಟು ಮಂಚ ವ್ಯವಸ್ಥೆ ಆವೊಂದು ನಾಂಡ ಒಂಜೇ ರೂಪಾಯಿ ಕಂತು ಬಾಕಿ ಮಲ್ಪಂದೆ ದೆತ್ತಿನ ಸಾಲನ ವೈಕ್ ದೆಪ್ಪೋಡು ಏತು ದೆಪ್ಪೋಡು ವೈಕ್ ಬಳಕೆ ಮಲ್ಪೋಡು ಅವು ವೇಸ್ಟ್ ಆರ ಬಲ್ಲಿ ಹಾಳಾರ ಬಲ್ಲಿ ಬಣ್ಣದು ಭಾಳ ಜಾಗೃತಿ ಸಾಲದಿದ್ದು ₹1 ಕಂತು ಬಾಕಿ ಮಲ್ಪಂದೆ ಪ್ರಾಮಾಣಿಕವಾದ ತುಂಬಿನ ಒಂಜಿ ಕೀರ್ತಿ ತುಂಡ ಅವು ಅಪ್ಪನಕ್ಲೆ ಮಾತ್ರ ಯಾಕೆಂದ್ರೆ ಪೊಂಜನಕ್ಲೆ ಮಾತ್ರ ಚಂಶ ಆ ಶಕ್ತಿ ಆ ಒಂಜಿ ಎಡ್ಡೆ ಮನಸ್ಸು ನಮ್ಮ ಅಪ್ಪನಕ್ಲೆ ಉಂಡು ಅಂದ್ರೆ ಒಂಜೇ ಕೊರತೆ ಮಾಹಿತಿ ಕೊರತೆ ಅಷ್ಟೇ ಆತೆ ಆ ಮಾಹಿತಿನ ಪೊರ್ಲು ಮಲ್ತಂದಾಂಡ ಮಾಹಿತಿನ ಸರಿಯಾಗಿ ತೆರೆಯುಂಡಾಂಡ ನನೊಂಜಾತ್ ತಿರ್ಲನ್ನು ಕೊರ್ನುದಾಂಡ ಖಂಡಿತವಾದ ನಮ್ಮ ಕುಟುಂಬ ಎತ್ತರ ಪಾರ ಸಾಧ್ಯ ಉಂಡು ಚಂಶ ಸಂಪನ್ನ ವ್ಯಕ್ತಿ ಟೀಚರ್ ಬೈದೇರು ಐತ ಬಗ್ಗೆ ನಿಕ್ಲೆಗೆ ಒಂಜಿ ಪುಂಜೆ ನಕಲ್ನ ಒಂಜಿ ಆಚಾರ ವಿಚಾರದ ಬಗ್ಗೆ ಯಾರು ನಿಕ್ಲೆ ಪಣವೇರು ಆಂಡ್ಲ ಯಾನೆಂಚಿನ ಮಂಡ ಜ್ಞಾನ ವಿಕಾಸ ಕೇಂದ್ರ ನಾಮಕ ವ್ಯವಸ್ಥೆಗೆ ಆವಂದೆ ಪುದರ್ಗ್ ಮಾತ್ರ ಆವಂದೆ ನಿಕ್ಲ ಒಂಜಿ ಕನಸಿಪ್ಪೋಡು ನಮ್ಮ ಜ್ಞಾನ ವಿಕಾಸ ಕೇಂದ್ರ ಮುಖಾಂತರ ನಮ್ಮ ಬದುಕಿನ ಆ ರೀತಿ ದುಮ್ಮುಕೋ ನೋಡು ಬದುಕಿನ ಆ ರೀತಿ ಕಟ್ಟೋ ನಮ್ಮ ಆ ವಿಷಯದ ಬಗ್ಗೆ ಮಾಹಿತಿನ ಪಡೆಯೋ ನೋಡು ನಮ್ಮ ಬದುಕು ಪೂರಕವಾದ ವಿಚಾರಣೆ ನಿರ್ಧಾರಿತ ಪಡೆಯೋ ನೋಡು ಜಾತ್ ವಿಚಾರಣೆ ತೆರೆಯುವ ಕೆಲಸ ಖಂಡಿತವಾದ ನಿಕ್ಲು ಬಲ್ದಾರ್ದಾಂಡ ಈ ಜ್ಞಾನ ವಿಕಾಸ ನನ್ನ ಎತ್ತರವಾದ ಬಲಾರ ಸಾಧ್ಯ ಉಂಡು ಆಂಡ ಸ್ವಾರ್ಥಲ ಬೋಡು ಸ್ವಾರ್ಥ ಎಂಜ ಬಂಡ ನಮ್ಮ ಬದುಕನ್ನು ಕಟ್ಟೋಣ ಅಂಚಿತನ ನಮ್ಮ ಬದುಕನ್ನು ಕಟ್ಟೋಣ ಬಂಡ ಎನ್ನ ಬದುಕು ಅತಂಡ ಎಂಕಲ ಕುಟುಂಬ ಎನ್ನ ಜೋಕ್ಲು ಆ ರೀತಿ ಇಪ್ಪೋಡು ಆಕಳಿಗೆ ಆ ರೀತಿ ವ್ಯವಸ್ಥೆಯನ್ನು ಮಲ್ಪಡಿ ಅನಿ ಜ್ಞಾನ ವಿಕಾಸ ಸೌಲಭ್ಯ ಪಡೆಯುಂಡು ಅಥವಾ ಮಾಹಿತಿಯನ್ನು ಪಡೆಯುಂಡು ಈ ರೀತಿ ಒಂಜಿ ಕನಸನ್ನು ಕಟ್ಟೋಣಡು ನಮ್ಮ ದುಮ್ಮದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಒಂಜಿ ಪಾತ್ರ ಬಂದ್ಬೇರು ಪ್ರತಿಯೊರೆಲ್ಲ ಒಂಜಿ ಕನಸು ಪಂಡ ಏನು ದನ ದುಮ್ಮುಡು ಒಂಜಿ ಎಡ್ಡೆ ಸಾಧನೆ ಮಲ್ಪಡು ಒಂಜಿ ಕನಸನ್ನು ಕಟ್ಟೋಣೊಡುಗೆ ಆ ಕನಸು ನಿದ್ರದ ಕನಸಾರ ಬಳ್ಳಿ ನಿಜವಾದ ನಮ್ಮ ಎಚ್ಚರಿಕೆ ಇಪ್ಪನಗನೆ ಎನ್ನ ಬದುಕು ಅದನ್ನ ಎನ್ನ ಒಂಜಿ ಕುಟುಂಬ ನೇ ರೀತಿ ಇಪ್ಪೋಡು ಒಂಜಿ ಕನಸನ್ನು ಕಟ್ಟೊಂದು ದುಂಪೋಡು ನಂಡ ಖಂಡಿತ ಒಂದಿನ ನಮ್ಮ ದುಂಪಾರ ಸಾಧ್ಯ ಉಂಡಿಗೆ ನಮ್ಮ ಜೋಕ್ಲು ಇಂಜಿನ ಶಿಕ್ಷಣ ಕೊರಡು ನಮ್ಮ ಜೋಕ್ಲು ಡಾಕ್ಟರ್ ಅವಡು ನಮ್ಮ ಜೋಕ್ಲು ಇಂಜಿನಿಯರ್ ಅವಡು ಅದನ್ನ ನಮ್ಮ ಜೋಕ್ಲು ಒಂದು ಎಡ್ಡೆ ಸ್ಥಾನಕ್ಕೆ ಬೋಡು ಅಥವಾ ಒಂದು ಎಡ್ಡೆ ನಾಯಕ ಅವಡು ಒಂದು ಕನಸು ನಮ್ಮ ಇಪ್ಪೋಡು ಅದ್ರ ಜೊತೆ ಎನ್ನ ಇಲ್ಲ ಇಂಚನೆ ಕಟ್ಟ ನೋಡು ಎನ್ನ ಇಲ್ಲ ಇಂಚನೆ ಬೋಡು ಆ ಎನ್ನ ಇಲ್ಲದೊಳೆ ಇಂಚನೆ ವಸ್ತುನ ಖರೀದಿ ಮಾಡ್ಬೋಡು ಇಂಚಿನ ಸಾಮಗ್ರಿಯನ್ನು ಖರೀದಿ ಮಾಡ್ಬೋಡು 4 ಜನ ಬಂದಾಗ ಎನ್ನ ಇಲ್ಲ ಇಂಚನೆ ಇಪ್ಪಡು ಒಂದು ಕನಸು ಹೆಚ್ಚಿನ ಅಂಶ ಕಟ್ಟಣದ ಅಂಡ ನಂಗೆ ದುಂಪಾರ ಸಾಧ್ಯತೆ ಆಗ್ಬೋದು ಅಂಡ ಸಮಾಜ ಹೆಂಚೆಪ್ಪನ ಬಂಡ ನಮ್ಮ ಮೇಟು ನೆತ್ತರಿಪ್ಪನಾಗ ನಂಗೆ ಶಕ್ತಿ ಇಪ್ಪನಾಗ ನಮ್ಮ ಕೈಟ್ ದುಡ್ಡಿಪ್ಪನಾಗ ನಮ್ಮ ಸುತ್ತಮುತ್ತ ಕೃಷಿ ಇಪ್ಪನಾಗ ನಮ್ಮ ಇಲ್ಲ ಒಂಜಿ ಎಡ್ಡೆ ಇಲ್ಲಿ ತಿಂದಂಡ ಮಾತೆಲ್ಲ ಸಂಬಂಧಿಕರು ಮನ್ಪೇರು ತುಯ್ನಾಗ ಅವೆನ್ನ ಸಂಬಂಧಿಕರು ಬಣ್ಣದಂದು ದೇವಂಡ ಆಸ್ತಿ ಅಂತಸ್ತಿ ತಿಂದಂಡ ಸಂಬಂಧ ಕೈತಡೆ ಬರ್ಪುನು ಒಂಜಿ ವೇಳೆ ದುಡ್ಡಿಜ್ಜಿ ಅತಂದಂಡ ಇಲ್ಲ ವ್ಯವಸ್ಥೆ ಇಜ್ಜಿ ಸರಿಯಾನ ಕುಳ್ಳರ ಇಲ್ಲಿಜ್ಜಿ ಓಲ ಇಜ್ಜಿಂದಂಡ ಖಂಡಿತವಾದ ಏರ್ಲ ಅವು ಎನ್ನ ಸಂಬಂಧಿಕರು ಅದನ್ನ ಅವು ಎಂಕಲ್ ನಾಲ್ಕು ಮಂಜಿನ ಕಲ್ಪನೆ ಬರ್ಪೂಜೆ ಅವು ಸಂಬಂಧ ಅಂದಲ್ಲ ಅವು ಬಹಳ ದೂರದ ಸಂಬಂಧ ಬಂದ್ಪೇರು ಈ ರೀತಿ ವ್ಯತ್ಯಾಸಲು ಸಮಾಜ ಇಪ್ಪು
ಅಂಚದು ನಮ್ಮ ಬದುಕು ಕಟ್ಟೊಂಡ್ರ ನಮ್ಮನೆ ಈಗ ಸರಿಸಾಟಿ ನಮ್ಮನೆ ಕನಸು ಕಾಣೋಡು ನಮ್ಮ ಬದುಕಿನ ಯೋಜನೆ ಮುಖೇಂದ್ರ ಕಟ್ಟೊಂದು ಒಂದು ಎಡ್ಡೆ ಸ್ಥಿತಿಗೆ ಪೋಪನ ಅಂಚಿತ್ನ ಕೆಲಸ ಖಂಡಿತವಾದ ಜ್ಞಾನ ವಿಕಾಸ ಮುಖೇನ ಮಲ್ಪರ ಸಾಧ್ಯತೆ ಉಂಡು ಚಂಶ ಒಂದು ಎಡ್ಡೆನ್ನ ಜ್ಞಾನ ವಿಕಾಸ ಸಮನ್ವಯಕ್ಕೆ ನಿಕ್ಲೊಟ್ಟುಳ್ಳೇರು ಅದು ಒಟ್ಟಿಗೂ ಮೇಲ್ವಿಚಾರಕರು ತಾಲೂಕದ ವರಿ ಸಮರ್ಥ ಆಡಳಿತಗಾರಿ ಯೋಜನಾಧಿಕಾರಿ ಜೊತೆ ಉಳ್ಳೇರು ನಿನ್ನ ಮಾತ ಸಂಪನ್ಮೂಲ ಬಳಕೆ ಮಲ್ತೊಂದು ನಿಕ್ಕಲು ಯಶಸ್ವಿಯಾದ ಈ ನೂಪುರ ಜ್ಞಾನ ವಿಕಾಸ ಕೇಂದ್ರ ಉಂಡ ಈ ಜ್ಞಾನ ವಿಕಾಸ ಕೇಂದ್ರ ವಾರ್ಷಿಕೋತ್ಸವದ ಜೊತೆಟ್ಟು ಆ ಒಂದು ಎಡ್ಡೆ ಬರ್ಪಿ ವರ್ಷಕ್ಕೆ ಬಂದಾಗ ಎಂಗ್ಳು ಜ್ಞಾನ ವಿಕಾಸಕ್ಕೆ ಸೇರಿದು ಇಂಚಿತ್ ಒಂಜಿ ಸಾಧನೆ ಮಲ್ತದ ಈ ಸಾಧನೆ ಎಂಗ್ಳು ಎತ್ತರ ಪೋತ ರೇಟ್ ಒಂಜತ್ತು ವಿಷಯ ತಿರಿಯಂದಂದ ನಿಕ್ಕಲು ಆ ಒಂಜಿ ವರದಿ ಉಲ್ಲೇಖ ಮಲ್ತದಂಡ ಇನಿ ಮಾತೃಶ್ರೀ ಹೇಮಾವತಿ ಅಮ್ಮನ ಒಂಜಿ ಜ್ಞಾನ ವಿಕಾಸದ ಕನಸು ಹೆಂಚಿನೊಂಡ ಆ ಕನಸನ್ನು ಖಂಡಿತವಾಗಿದ್ದು ನನಸು ಮಲ್ಪರುಂಡು ಅದ್ರ ಜೊತೆ ಹೆಚ್ಚು ನಮ್ಮ ಹಳ್ಳಿದ ಅಕ್ಕನಕ್ಲು ವಿದ್ಯಾಭ್ಯಾಸ ಕಡಿಮೆ ಇಪ್ಪುಂಡು ಆಂಡ ಕೌಶಲ್ಯ ಐತ ಜೊತೆಟ್ ಒಂಜಾತ್ ಅಕ್ಲನೈನ ತಿಳುವಳಿಕೆ ಜ್ಞಾನಲಿಪ್ಪ ಎಡ್ಡೆ ಪ್ರಾರ್ಥನೆ ಮನ್ಪೇರು ಲಾಯ್ಕೆ ಪದ್ಯ ಮನ್ಪೇರು ಅತನ ಡ್ಯಾನ್ಸ್ ಮನ್ಪೇರು ಅತನ ಸಾಮಾನ್ಯವಾದ ಕತೆ ಮನ್ಪೇರು ಆಂಡ ವೇದಿಕೆ ದಿಕ್ಕು ಜಾಕ್ಲಿಗೆ ಓಲ್ಲ ಕತೆ ಬನ್ಪೇರು ಡ್ಯಾನ್ಸ್ ಮಲ್ಪೇರು ಪ್ರಾರ್ಥನೆ ಮನ್ಪೇರು ಮಾತಾಡ ಉಂಡು ಕಲೆಗಳು ಆಂಡ ಐಕ ಅವಕಾಶ ಖಂಡಿತವತ್ತು ನಂಗೆ ತಿಕ್ಕೋಜಿ ಚಂಶ ಇಂಚಿನ ಅವಕಾಶನ ವಿದಾಯ ಕೊಂದಾರ ಒಂಜಿ ಸಾಮಾನ್ಯ ಒಂಜಿ ಅಕ್ಕಡತನ ಒಂಜಿ ಅಮ್ಮಡ ಇಂಜಿನ ಕೌಶಲ್ಯ ಉಂಡ ಇಂಜಿನ ಕಲೆಕಲು ಉಳ್ಳನ ಐನ ಪಿದಾಯ ಕೊಂಡರ ಜ್ಞಾನ ವಿಕಾಸ ಕೇಂದ್ರ ಚಂಶ ಒಂಜಿ ಎಡ್ಡ ವೇದಿಕೆ ಆದಿಪ್ಪುಂಡು ದಯವಂಡ ಪ್ರತಿ ತಿಂಗಳಿಗೂ ಬೇತೆ ಕಾರ್ಯಕ್ರಮಗಳು ಬೇತೆ ಮಾಹಿತಿ ಮಲ್ಪನಾಗ ಐಕ್ಯಲ ಅವಕಾಶ ಸಂಸ್ಕೃತ ಕಾರ್ಯಕ್ರಮಗಳ ಅವಕಾಶಗಳುಳ್ಳ ಇಂಚಿನ ಒಂಜಿ ಪೊರ್ಲದ ವೇದಿಕೆಯನ್ನು ನಂಗೆ ಪೂಜೆ ಧರ್ಮಾಧಿಕಾರಿ ಹೆಗ್ಗಡೆರು ಅತನ ನಮ್ಮ ಅಮ್ಮ ಮಾತೃಶ್ರೀ ಹೇಮಾವತಿ ಅಮ್ಮ ಕಲ್ಪಿಸಿದರು ಏನು ಉಪಯೋಗ ಮಲ್ಪ ಜವಾಬ್ದಾರಿ ಉಂಡ ನಂಗೆ ನಾಮಕ ವ್ಯವಸ್ಥೆಗೆ ಬರ್ತದೆ ಜ್ಞಾನ ವಿಕಾಸ ಕೇಂದ್ರ ಮಲ್ತದೆ ಒಂಜಿ ಆತು ಉಳಿತಾಯ ಮಲ್ತದೆ ಸಾಲ ತೆತ್ರ ಸಾಲ ತುಂಬುದು ಎಂಕಲ ಕೇಂದ್ರ ಆಂಡ ನಮ್ಮ ಸೀದಾ ದಂಡ ಖಂಡಿತ ಐಕ್ ಬೆಲೆ ಇಜ್ಜಿ ಆ ಜ್ಞಾನ ವಿಕಾಸ ಪರಿಕಲ್ಪನೆ ಅದರ ಐತ ಉದ್ದೇಶ ಅದನ್ನ ಐತ ಒಂದು ರೂಪುರೇಖೆದ ಬಗ್ಗೆ ಸರಿಯಾದ ತೆರೆಯೊಂದು ಆ ತಿಂಗಳಿಗವರ ಸಭೆ ಇಂಚಿನಪುಂಡ ಆ ಸಭೆಟ್ ಜ್ಞಾನ ವಿಕಾಸ ಬಂಡ ನಂಗೆ ನೆನಪವಡು ಈ ಜ್ಞಾನ ವಿಕಾಸ ಕೇಂದ್ರ ಸಭೆ ಅನ್ನೋದನ್ನ ನನಯಪ್ಪ ಜ್ಞಾನ ವಿಕಾಸ ಕೇಂದ್ರ ಆ ಜ್ಞಾನ ವಿಕಾಸ ಇಂಜಿನ ಕಾರ್ಯಕ್ರಮ ಮಲ್ಪರುಂಡು ಒಯ್ತ ಬಗ್ಗೆ ಮಾಹಿತಿ ಕೊರಿರುಂಡು ಏರ್ ಮಾಹಿತಿ ಕೊರ ಸಂಬಳ ವ್ಯಕ್ತಿಗಳು ಬರ್ಬೋದು ಈ ರೀತಿ ಒಂಜತ್ತು ಖುಷಿ ಅವಡು ಒಂಜಿ ತಿಂಗಳು ಬಂಡ ಏಪ ಬರುಪುಣದಕ್ಕೆ ನೋಡು ಅತನ ಏಪ ಜ್ಞಾನ ವಿಕಾಸ ಕೇಂದ್ರನ ಎಂಕಾನಿ ಬರ್ಪುಡ್ಸೋದು ಜಪ್ಪ ಏನು ಬರ್ಪು ಜಿಂದು ಆ ಕಲ್ಪನೆ ಬತ್ತಂದಂಡ ಪೋಂಡು ಏನ ಮೊಹಂಡ್ರಲ್ಲ ಬಣ್ಣಗ ಪಾತ್ರ ಬತ್ತ ಈ ದಿನ ಪೋಯಲೆಕ್ಕನ ಎಂಚ ವ್ಯತ್ಯಾಸಾಪನ ಬಂಡ ಒಂಚೂರು ಕಿಸಟ್ ಕಾಸ ಅನ್ನದಂಡ ಅತನ ಇಲ್ಲೊಂಚೂರು ಪೊರ್ಲ ಅನ್ನದಂಡ ಬುಕ್ಕ ನಂಗೆ ಕೇರ್ಲ ಕಣ್ಣು ತೋಚಿ ಬುಕ್ಕ ನಂಗೆ ನಮ್ಮ ನಡದ ಬತ್ತನ ಸಾದಿ ಅತನ ನಮ್ಮ ಎಂಚ ಇತ್ತ ಐತ ಬಗ್ಗೆ ಪಿರತು ಏರ ಪೋಪುಜ ಚಂಶ ಧರ್ಮಸ್ಥಳದ ಒಂಜಿ ನಿಯಮ ಉಂಡು ಪ್ರತಿ ವಾರ ಒಂಜಿ 20 ನಿಮಿಷ ಅದನ್ನ 30 ನಿಮಿಷ ಮೀಟಿಂಗ್ ಮಲ್ಪೋಡು ಒಟ್ಟು ಸೇರೋಡು ಕಷ್ಟ ಸುಖದ ಬಗ್ಗೆ ಚರ್ಚೆ ಮಲ್ಪೋಡು ಏರೆಗೆ ಸೌಲಭ್ಯದ ಅವಕಾಶಗಳುಳ್ಳ ಏರೆಗೆ ಕಷ್ಟ ಉನ್ನತ ಬಗ್ಗೆ ಚರ್ಚೆ ಮಲ್ಮ ಅವಕಾಶಗಳುಳ್ಳ ಅಂಡ್ ಇತ್ತ ದುಮ್ಮು ಬಣ್ಣಗ ಸಭೆ ಬೋರ್ಚಿ ಅತನ ಬೇತ ಕಾರ್ಯಕ್ರಮ ಬೋರ್ಚಿ ಎಂಕ್ ಪುರ್ಸೊತ್ತು ಇಜ್ಜಿ ಎಂಕ್ ಅರ್ಜೆಂಟ್ ಉಂಡು ಅತನ ಹೆಂಗೆ ಬರ್ರೆ ಆಪಜಿ ಅತನ ಮಧ್ಯಾಹ್ನ 2 ಗಂಟೆಗೆ ಅತನ 11 ಗಂಟೆಗೆ ಎಡ್ಡ ಧಾರಾವಾಹಿ ಉಂಡು ಎಂಕ್ ಐನು ಬುರ್ದು ಬರ ಸಾಧ್ಯನೇ ಇಜ್ಜಪ್ಪ ಎಂಕ್ ಒಂಜೂರು ಐನು ತೂಂಡು ತೂಂದಿತ್ತ ನಿದ್ರನೇ ಬರ್ಪುಜಿ ಈ ರೀತಿ ಬೇತ ನಮ್ಮ ನೆಕ್ ಪರಿವರ್ತನೆ ಆಪನ ಜಿತ್ನ ಒಂಜಿ ಕಲ್ಪನೆಗೆ ನಾವು ಹೋಗೋದಿಲ್ಲ ಚಂಶ ನೆನ್ನ ಬುಡ್ದು ನಾವು ಬೇತಕ್ಕೆ ಪಾಯಿಂದಂಡ ಖಂಡಿತವಾದ ನಮ್ಮ ಜೀವನ ಪಾವನ ಆಪುಜಿ ನಂಗೆ ಬೇರೆ ಬೇತೆ ಸಮಸ್ಯೆಗಳು ಉದ್ಭವ ಅಪ್ಪ ಒಂದ್ಸರಿ ದ್ವಂದ್ವಗ ಪೋಪ ಹೋದ್ ದುಂಪುನಾಗ ಒಂದು ಪೂರ ಕಲೆ ಒಂದು ಲಾಸ್ಟ್ಗೆ ಹೀರೋ ಇತ್ತನಾಕ್ಲು 0 ಅವರ ಸಾಧ್ಯತೆ ಆಪು ಹಿಡ್ದವ್ರ ನಡತ ಬತ್ತನ ಸಾದಿ ಈ ಧರ್ಮಸ್ಥಳ ಯೋಜನೆದ ನಿಯಮಗಳು ಹೆಂಚಿನೊಂಡ ಅತ್ರ ಐತ ರೂಪರೇಖೆ ಹೆಂಚಿನೊಂಡು ಉದ್ದೇಶ ಹೆಂಚಿನೊಂಡು ಇದನ್ನು ಸರಿಯಾದ ಸದ್ಬಳಕೆ ಮಲ್ತೊಂದು ಈ ಜ್ಞಾನ ವಿಕಾಸ ಕೇಂದ್ರ ಧರ್ಮಸ್ಥಳದ ಹತ್ತು ಈ ಜ್ಞಾನ ವಿಕಾಸ ಕೇಂದ್ರ ಎಂಕ್ಲೆಗೋಸ್ಕರ ಪೂಜೆ ಹೆಗ್ಗಡೆ ಬುಕ್ ಅಮ್ಮನ ಈ ಜ್ಞಾನ ವಿಕಾಸ ಎಂಕ್ಲೆ ಕೊಡ್ತೀರಿ ಒಂಜಾತ್ ಕಾರ್ಯಕರ್ತರನ್ನು ಕೊಡ್ತೀರಿ ನಾನು ಬಾರಿ ಪೊಲ್ಲುಡು ಸದ್ಬಳಕೆ ಮಲ್ಪೋಡು ಬಾರಿ ಪೊಲ್ಲುಡು ಜ್ಞಾನ ವಿಕಾಸನ ಎಂಕ್ಲು ನಡಪೋಡು ಐತ ಮುಖೇನ ತಿಕ್ಕಿನ ಸೌಲಭ್ಯ ಪಡೆಯೊಂದು ಎಂಕುಲ ಸಮಾಜದ ಮುಖ್ಯ ವಾಹಿನಿಗೆ ಬರೋಡು ಬಂದು ಎಡ್ಡ ಎಣಿಕೆಗಳ ಮನಸ್ಥಿತಿ ನಂಡ ಖಂಡಿತವಾದ ಈ ಜ್ಞಾನ ವಿಕಾಸ ನೂಪುರ ಜ್ಞಾನ ವಿಕಾಸ ಕೇಂದ್ರ ಇಂಚುಂಡ ಇಡೀ ವಿಟ್ಲ ತಾಲೂಕು ನಂಬರ್ 1 ಬರಲ ಸಾಧ್ಯತೆ ಉಂಡು ಆ ಒಂಜಿ ಸಾಧ್ಯತೆಯನ್ನು ನಿಕ್ಲು ಯೋಚನೆ ಮಲ್ತೊಂದು ಈ ಒಂದು ನೂಪುರ ಜ್ಞಾನ ವಿಕಾಸ ಕೇಂದ್ರ ಎಂಚಿನ ಒಂಜಿ ವಾರ್ಷಿಕೋತ್ಸವ ಮಲ್ದಾರ ಪುಟ್ಟಿನ ದಿನನ ಎಂಚಿನ ನಿಕ್ಲು ಆಚರಣೆ ಮಲ್ದಾರ ಒಂದು ಖಂಡಿತವಾದ ಈ ಪೊತ್ತೈನ ನಂದ ದೀಪ ಎಂಚಿನೊಂಡ ಈ ತುಡಾರು ನಿಕ್ಲಿಗೆ ಮಾತ್ರಗಳ ಬೊಲ್ಪು ಕೊರಡು ನಿಕ್ಲ ಇಲ್ಲಡು ವಾ ಕಷ್ಟ ಉಂಡ ವಾ ಸಮಸ್ಯೆ ಉಂಡ ವಾ ತೊಂದರೆ ಉಂಡ ಅವು ಮಾತ ದೂರ ಆದ ಬೋಲ್ಪುಕರ್ ಪಂಚದ ಶಕ್ತಿ ಕೇಂದ್ರ ಈ ನೂಪುರ ಜ್ಞಾನ ವಿಕಾಸ ಕೇಂದ್ರ ಮುಖಾಂತರ ತಿಕ್ಕಡು ಪಂಡೊಂದು ವಿಶೇಷವಾದ ಈ ಕಾರ್ಯಕ್ರಮಗೇನೆ ಲೆತ್ತದ ಕಾರ್ಯಕ್ರಮ ಉದ್ಘಾಟನೆ ಮಲ್ದದ
ಈ ಒಂಜಿ ಕಾರ್ಯಕ್ರಮಡ್ ಉದ್ಘಾಟನಾ ಭಾಷಣ ಮಲ್ಪರ ಅವಕಾಶ ಕೊರ್ನಂಚಿತನ ವೇದಿಕೆದ ಮಾತಾ ಗಣ್ಯರಿಗೆ ಈ ಭಾಗದ ಜ್ಞಾನ ವಿಕಾಸ ಕೇಂದ್ರದ ಮಾತಾ ಸರ್ವ ಸದಸ್ಯರಿಗೆ ವಂದನೆ ಸಲ್ಲಿಸ ಒಂದು ಎನ್ನ ಪಾತ್ರನ ಮುಕ್ತಾಯ ಮಲ್ಪೆ ಜೈ ಸಲ್ಲಿಸ ಒಂದು ನನ್ನ ದುಂಬುಗು ಕಾರ್ಯಕ್ರಮದ ತನ್ನ ಅನಿಸಿಕೆಯನ್ನು ಪಂಡ್ರೊಳ್ಳೆರೆ ಕೇಂದ್ರದ ಸದಸ್ಯ ನಂಚಿನ ಪುಷ್ಪ ಅಂಬೇರು. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಶ್ರೀ ಕಾವಂದರ ಹಾಗೂ ಮಾತೃ ಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಗ್ರಾಮ ದೇವರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾದ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಬಂದ ಎಲ್ಲ ಬಂಧುಗಳೇ, ನಾನು ಇಂದು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಾನು ಸೇರಿದ ನಂತರದ ಒಂದು ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. 23/8/2019 ನಮ್ಮ ಜ್ಞಾನ ವಿಕಾಸ ನೂಪುರವನ್ನು ಉದ್ಘಾಟನೆ ಮಾಡಲಾಯಿತು. ನಮ್ಮ ಪ್ರಥಮ ಉದ್ಘಾಟನೆಗೊಂಡ ಬಳಿಕ ನಮ್ಮನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಮ್ಮ ಸಂಯೋಜಕರು ಕರೆದುಕೊಂಡು ಹೋದರು. ಆ ಸಂದರ್ಭವನ್ನು ನಮಗೆ ನಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಘಟನೆ. ನಾವು ಅಲ್ಲಿಗೆ ತಲುಪಿದಾಗ ಮಧ್ಯಾಹ್ನ ಆಗಿತ್ತು. ಅಲ್ಲಿ ನಮಗೆ ದೇವರ ದರ್ಶನವನ್ನು ಮಂಜುನಾಥ ಸ್ವಾಮಿಯನ್ನು ತುಂಬ ಹತ್ತಿರದಿಂದ ಅಂತ ಹೇಳಿದರೆ ನಮ್ಮ ಎದುರೇ ಮೂರ್ತಿಯನ್ನು ನಾವು ನೋಡಿದೆವು. ನಾವು ಇಷ್ಟರ ತನಕ ನಾವು ಧರ್ಮಸ್ಥಳಕ್ಕೆ ಹೋದ್ರು ಕೈ ಮುಗಿದು ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ನಾವು 2-3 ಸುತ್ತುಗಳ ಬಲಿಯನ್ನು ವೀಕ್ಷಿಸಿ ನಮ್ಮ ಎಲ್ಲರ ಜ್ಞಾನ ವಿಕಾಸದ ಸದಸ್ಯರ ಎಲ್ಲರೂ ನಾವು ದೇವರನ್ನು ಕಣ್ಣಾರಿಕೊಂಡು ಸಂತೋಷ ಪಡೆದೆವು. ನಂತರ ಅಲ್ಲಿಂದ ಬರುವಾಗ ಸಿರಿ ಗ್ರಾಮೋದ್ಯೋಗ ಅಲ್ಲಿ ನಮಗೆ ಕರೆದುಕೊಂಡು ಹೋಗಿ ಅಲ್ಲಿ ಯಾವ ರೀತಿ ಬಟ್ಟೆಯನ್ನು ಮತ್ತು ಬ್ಯಾಗನ್ನು ಹೊಲಿದು ಅದರ ಹಂತವನ್ನು ವಿವರಿಸಿ ಅಲ್ಲಿ ಕೂಡ ನಮಗೆ ಅದರ ಬಗ್ಗೆ ಜ್ಞಾನವನ್ನು ತಿಳಿಸಿದರು. ತಿಳಿದರೆ ನಮಗೆ ನಾವು ಈಗ ಶಾಲಾ ಕಾಲೇಜಿಗೆ ಹೋಗಿರುವಾಗ ನಮಗೆ ಯಾವುದೇ ಅದರ ಬಗ್ಗೆ ಗೊತ್ತಿರಲಿಲ್ಲ. ನಾವು ಅಂತಹ ಒಂದು ಕೇಂದ್ರಕ್ಕೆ ಭೇಟಿ, ನನಗೂ ಆಶ್ಚರ್ಯವಾಯಿತು. ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಹೇಗೆ ಬೆಳಗ್ಗೆಯಿಂದ ಇದು ನನಗೆ ಆ ದಿವಸ ಇಡೀ ಅದೇ ಕಣ್ಣು ಮುಂದೆ ಬಂತು, ಹೇಗಪ್ಪ ಇದೆಲ್ಲ ಮಾಡ್ತಾರೆ ಅಂತ. ಅದೊಂದು ಎರಡನೇ ನಮ್ಮದು ಅನಿಸಿಕೆ. ಅದು ಕೂಡ ಒಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲದರ ಬಗ್ಗೆ ನಮಗೆ ಅದು ಸವಿವರವಾಗಿ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಪ್ರೊಡಕ್ಷನ್ನಿಂದ ಅದನ್ನು ಮಾರುಕಟ್ಟೆ ತನಕ ಹೇಗೆ ಅದನ್ನು ನಿಭಾಯಿಸುವುದಂತೇಳಿ ಹೇಳಿಕೊಟ್ಟು ಅದಾದ ನಂತರ ನಮಗೆ ಇಲ್ಲಿ ತಿಂಗಳ ಸಭೆಯಲ್ಲಿ ಹೂಗುಚ್ಛ ತಯಾರಿ ಹೇಗೆ ಅಂತ ಕೊಡಿದ್ದು. ನಾವು ಶಾಲಾ ದಿವಸದಲ್ಲಿ ಯಾವುದಾದ್ರೂ ಅತಿಥಿಗಳಿಗೆ ಗುಲಾಬಿಯನ್ನು ಖರೀದಿ ಮಾಡಿ ಗುಲಾಬಿಯ ಮುಖಾಂತರ ನಾವು ಸ್ವಾಗತಿಸ್ತೇವೆ. ಅದರ ನಂತರ ನಾವು ಈಗ ಧರ್ಮಸ್ಥಳ ಯೋಜನೆಗೆ ಸೇರಿದ ನಂತರ ಈ ಸಂಘದಲ್ಲಿ ನಮಗೆ ಸ್ವಾಗತ ಮಾಡಲಿಕ್ಕೆ ಎಲೆ ಮತ್ತು ಅಡಿಕೆಯನ್ನು ಯಾವ ರೀತಿ ಇಟ್ಟು ಅವರನ್ನು ಸ್ವಾಗತಿಸುವುದಂತ ಅದಾಯಿತು. ನಂತರ ಈ ಜ್ಞಾನ ವಿಕಾಸ ಸೇರಿದ ನಂತರ ನಮ್ಮ ಸುತ್ತಮುತ್ತ ಇರುವ ಸಸ್ಯದ ಇದರಿಂದ ನಾವೀಗ ಮಾಡಿದಂತಹ ಇದನ್ನು ನಾವು ಕಲಿತೆವು. ಯಾವ ರೀತಿ ಹೂಗುಚ್ಛ ಮಾಡುವುದು ಅಂತ. ಇಲ್ಲದ್ರೆ ನಮಗೆ ಗೊತ್ತಿರಲಿಲ್ಲ. ಯಾರು ನಮಗೆ ಶಾಲಾ ದಿನಗಳಲ್ಲಿ ಕೂಡ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಂತರ ಅದೇ ರೀತಿ ಪೌಷ್ಟಿಕ ಆಹಾರ ತಯಾರಿ, ಅದು ಕೂಡ ನಮಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿದರು. ಪೌಷ್ಟಿಕ ಆಹಾರವನ್ನು ಯಾವ ರೀತಿ ತಯಾರು ಮಾಡುವುದು ಅಂತ ಒಂದು 30-32 ಬಗೆಯ ಪೌಷ್ಟಿಕ ಆಹಾರವನ್ನು ತಯಾರಿ ಮಾಡಿ ಎಲ್ಲ ತಂದರು. ಅದರಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಮತ್ತು ಎಲ್ಲರಿಗೂ ಪ್ರೋತ್ಸಾಹಕ ಬಹುಮಾನವನ್ನು ಹಂಚಿದರು. ಅದರಲ್ಲಿ ಸುಮಾರು ಬಗೆಯ ಪೌಷ್ಟಿಕ ಆಹಾರ ಇದ್ದು ಅದರಲ್ಲಿ ನಾವೀಗ ನೆನಪಿಟ್ಟು ಒಂದೊಂದನ್ನು ವಾರದಲ್ಲಿ ಬಿಡುವಿರುವಾಗ ನಾವು ಕೂಡ ಮಾಡ್ತಾ ಬರ್ತೇವೆ. ನಂತರದ ತಿಂಗಳಲ್ಲಿ ನಾನು ಓದಿದ ಪುಸ್ತಕ ಅಂತ ಹೇಳಿದರೆ ನೀವು ಯಾವುದಾದ್ರೂ ಓದಿಕೊಂಡು ಬನ್ನಿ, ನಿಮಗೆ ಎಷ್ಟು ನೆನಪಿನ ಶಕ್ತಿ ಇರ್ತದೆ ಅದನ್ನು ಕೂಡ ನಮಗೆ ಹೇಳಿಕೊಟ್ರು. ಅದರಲ್ಲಿ ಕೂಡ ನಮಗೆ ಪ್ರೋತ್ಸಾಹಕವಾಗಿ ಪ್ರಥಮ ದ್ವಿತೀಯ ಅಂತೇಳಿ ಇದು ಮಾಡಿಕೊಂಡು ನಮ್ಮನ್ನು ಮುಂದುವರಿಸ್ತಾ ಬಂದರು. ನಂತರ ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಬೇಕು ಅಂತ ನನಗೆ ಕೂಡ ಇದುವರೆಗೆ ಯಾರೂ ಹೇಳಿಕೊಟ್ಟಿರಲಿಲ್ಲ. ಇಲ್ಲಿ ಜ್ಞಾನ ವಿಕಾಸ ಸಂಘಕ್ಕೆ ಸೇರಿದ ನಂತರ ದೈನಂದಿನ ಆಹಾರ ಯಾವ ರೀತಿ ಉಪಯೋಗಿಸಬೇಕು ಅಂತ ಗೊತ್ತಾಯಿತು. ನಾವಂತೇಳಿ ಅವಸರವಾಗಿ ಬೆಳಿಗ್ಗೆ ತಿನ್ನದೆ ಕೂಡ ಹೋದ ದಿವಸ ಉಂಟು. ಇಲ್ಲಿ ಮೇಡಮ್ ಬಂದು ನಂತರ ಹೇಳಿದ್ದಾರೆ, ಬೆಳಗ್ಗಿನ ಆಹಾರವನ್ನು ನಾವು ರಾಜನಂತೆ ತಿನ್ನಬೇಕು ಅಂತೇಳಿ ಹೊಟ್ಟೆ ತುಂಬ ಆಹಾರ ತಿನ್ನಬೇಕು. ಮಧ್ಯಾಹ್ನ ನಂತರ ಸಾಧಾರಣ, ಮತ್ತು ರಾತ್ರಿ ಲೈಟ್ ಫುಡ್ ಕಡಿಮೆ ತಿಂದರೂ ಕೂಡ ಆಗ್ಬೋದು ಅಂತ. ಅದೇ ರೀತಿ ನಾವು ಅದನ್ನು ಅನುಸರಿಸ್ತಾ ಬರ್ತೇವೆ.
ಅನಂತರ ಕೊರೋನಾ ಬಂತು. ಈ ಕೊರೋನಾದಲ್ಲಿ ಕೂಡ ಹಾಗೆ ನಮಗೆ ಮಾಹಿತಿ ಕೊಟ್ಟಿದ್ರು, ಕೊರೋನಾವನ್ನು ನಾವು ಯಾವ ರೀತಿ ಎದುರಿಸಬೇಕು, ಕೊರೋನಾದಕ್ಕೆ ಉಚಿತವಾಗಿ ಎಲ್ಲರಿಗೂ ಮಾಸ್ಕ್ ವಿತರಿಸಿದರು. ಮತ್ತು ಈ ಕೊರೋನಾ ಗೊತ್ತಿಲ್ಲದವರಿಗೆ ಯಾವ ರೀತಿ ಕೈ ತೊಳೆಯುವುದು ಮತ್ತು ಮಾಸ್ಕ್ ಬಳಕೆ ಮತ್ತು ಅದರ ಕಷಾಯವನ್ನು ತಯಾರಿಸಿದ್ದು ಯಾವ ರೀತಿ ಅಂತ ಹೇಳಿಕೊಟ್ರು. ಈ ಕಷಾಯವನ್ನು ಎಲ್ಲರೂ ನಾವು ಪಾಲಿಸ್ತಾ ನಮ್ಮ ಸಂಘದ ಎಲ್ಲ ಸದಸ್ಯರು ಯಾವುದೇ ಶೀತ ಯಾವುದೇ ಜ್ವರಕ್ಕೆ ಬಾಧೆ ಆಗದೆ ನಾವು ಸಂತೋಷದಿಂದ ಇದ್ದೇವೆ. ಅದ ನಂತರ ಮೊನ್ನೆ ತಾನೇ ಯೋಗ ತರಬೇತಿ. ಈ ದೈನಂದಿನ ನಮ್ಮ ಆಹಾರ ಪದ್ಧತಿ ಅಥವಾ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಯೋಗ ಕೂಡ ಬೇಕು ಅಂತ ನಮಗೆ ನಮ್ಮ ಕೇಂದ್ರದ ಸಂಯೋಜಕರು ಮಾಹಿತಿ ಮಾಡಿ ಅದಕ್ಕೆ ಬೇಕಾಗಿ ಯೋಗ ತರಬೇತಿ ಶಿಕ್ಷಕರನ್ನು ಕರೆಸಿ ನಮಗೆ ಯೋಗವನ್ನು ನೀಡಿದರು. ಆದರೆ ಯೋಗ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡ್ತಾ ಇದ್ದೆವು. ಆವಾಗಲೇ ನಮಗೆ ಈ ವಾರ್ಷಿಕ ಸಮಾರಂಭವು ಬಂತು. ಈ ವಾರ್ಷಿಕ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದರು. ನಾವೆಂತ ಹೇಳಿದರೆ ಮೊದಲು ವಾರ್ಷಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳು ಅಂತ ಹೇಳಿದರೆ ಎಲ್ಲರೂ ಹಿಂಜರು. ಅವತ್ತೊಮ್ಮೆ ನಮ್ಮ ಧರ್ಮಸ್ಥಳದ ಈ ಸಂಘದಲ್ಲಿ ವಿಠಲ್ ನಾಯ್ಕ ಒಬ್ಬರೇ ಇವರು ಅಧ್ಯಕ್ಷ ಇರುವಾಗ ವಲಯ ಮಟ್ಟದ ಅಡ್ಡಿ ನಾಟಕದಲ್ಲಿ ವಲಯ ಮಟ್ಟದ ಪದಗ್ರಹಣ ಸಮಾರಂಭ ಇತ್ತು. ಅದಕ್ಕೆ ನಮ್ಮೆಲ್ಲರನ್ನು ಒತ್ತಾರವಾಗಿ ನಾವು ಕೂಡ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದು. ಅನಂತರ ನಮಗೆ ಸಿಕ್ಕಿರುವುದೇ ಇದೇ ಜ್ಞಾನ ವಿಕಾಸದ ಕಾರ್ಯಕ್ರಮದಲ್ಲಿ ನಾವು ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಇದ್ದೇವೆ. ಅದು ನಮ್ಮ ಪ್ರಥಮ ವಾರ್ಷಿಕವನ್ನು ಮಾಡುತ್ತೇವೆ. ಇದೆಲ್ಲ ನಮಗೆ ಈ ಜ್ಞಾನ ವಿಕಾಸ ಸಂಘಕ್ಕೆ ಸೇರಿದ ನಂತರ ನಿಮಗೆ ಇದು ಅನುಭವವಾದ್ದು. ಈ ಜ್ಞಾನ ವಿಕಾಸದಲ್ಲಿ ನಮ್ಮ ಸುಪ್ತ ಪ್ರತಿಭೆಯನ್ನು ವ್ಯಕ್ತಪಡಿಸಲು ನಮಗೆ ಅನುಕೂಲವಾಗಿದೆ. ಅದಲ್ಲದೆ ಆರ್ಥಿಕವಾಗಿ ಸಬಲೀಕರಣ, ವ್ಯವಹಾರದ ಜ್ಞಾನ, ಉಳಿತಾಯ, ಸ್ವಚ್ಛತೆ ಮತ್ತು ಗೃಹಾಡಳಿತ ಎಲ್ಲವೂ ಈ ಯೋಜನೆ ಮುಖಾಂತರ ನಮಗೆ ತಿಳಿಯಿತು. ಅದೇ ರೀತಿ ಭಜನೆ ಜನರಿಗೆ ಸಂಸ್ಕೃತಿಯನ್ನು ಉಳಿಸುವಂತೆ ಮಾಡುವುದು. ನಾವು ನಮ್ಮ ಮುಂದಿನ ಪೀಳಿಗೆ ಉತ್ತಮ ಸಂಸ್ಕಾರವಾಗಬೇಕು. ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗದೆ ಉತ್ತಮವಾಗಿ ಪ್ರಜೆಗಳಾಗಿ ಬಾಳುವಂತೆ ಕೌಟುಂಬಿಕ ಸಾಮರಸ್ಯದಿಂದ ಇರೋಣ. ನಮ್ಮನ್ನು ಸದಾ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತಿರುವ ನಗುಮುಖದ ಸೌಜನ್ಯ ಸ್ವಭಾವದ ನಮ್ಮ ಸಂಯೋಜಕರು ಮತ್ತು ಕೇಂದ್ರದ ಪ್ರತಿನಿಧಿಯವರನ್ನು ಗೌರವಿಸುತ್ತಾ ಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ಹೆಚ್ಚಿನ ಪ್ರಸಿದ್ಧಿ ಪಡೆಯಲು ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಈ ಅನಿಸಿಕೆಯನ್ನು ಮೂಲ ವ್ಯಕ್ತಿಯಾದ ಕೊರಿಯರುಲ್ಲೆರು ಶಾಲಾ ಮುಖ್ಯೋಪಾಧ್ಯಾಯರ ನಂಚಿನ ಮಾಲತಿ ಮೇಡಮ್ ಸಾರುತ್ತಿರುವಂತಹ ಮಹಿಳಾ ಮಣಿ ಭಗಿನಿಯರೇ, ಮುದ್ದು ಮಕ್ಕಳೇ, ಬಹುಶಃ ಕೊರೋನಾ ಅನ್ನುವ ಒಂದು ವಿಚಿತ್ರ, ನಾವ್ಯಾರೂ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಅಪಾಯಕಾರಿ ಪರಿಸ್ಥಿತಿಯನ್ನು ತಂದೊಡ್ಡಿದಂತಹ ಈ ಮಾರಿಯ ನಡುವೆ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ ಅದು ದೇವರ ಸಹಾಯ ಅಂತ ಹೇಳ್ಬೋದು. ಶ್ರೀಕೃಷ್ಣ ಹಿಂದೆ ಅದನ್ನೇ ಹೇಳಿದ್ದು ಏನು ಅಂತ ಹೇಳಿದರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಲೋಕದಲ್ಲಿ ಅಧರ್ಮ ತಾಂಡವಾಡ್ತದೆ, ಕಷ್ಟಗಳು ಬರ್ತವೆ, ನಷ್ಟಗಳು ಸಂಭವಿಸ್ತವೆ, ಬೇಡದ್ದು ನಡೆಯುತ್ತದೆ, ಜನರಿಗೆ ತಮ್ಮಲ್ಲಿ ತಾವೇ ಅವರನ್ನು ಒಂದು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಜನ ಕಳೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ನಾನು ಅವತರಿಸ್ತೇನೆ ಅಂತ ಕೃಷ್ಣ ಹೇಳಿದ್ದ. ಅದೇ ರೀತಿ ಬೇರೆ ಬೇರೆ ರೀತಿಯ ಅವತಾರಗಳು ಈ ಪ್ರಪಂಚದಲ್ಲಿ ನಡೀತಾ ಇವೆ. ಮನುಷ್ಯ ರೂಪದಲ್ಲಿ ನಡೆದದ್ದು ಸಹ ಉಂಟು. ಆದರೆ ನನಗೆ ಅನ್ನಿಸ್ತದೆ ಶ್ರೀಕೃಷ್ಣ ಧರ್ಮಸ್ಥಳ ಸಂಸ್ಥೆಯ ರೂಪದಲ್ಲಿ ಕೂಡ ಅವತಾರವನ್ನು ತಾಳಿದ್ದಾರೆ ಅಂತೇಳಿ. ಹಿಂದೆ ಕೂಡ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟು ಕಾರ್ಯಕ್ರಮಗಳು ನಡೆದಾಗ ನಾನು ತುಂಬ ಕಡೆ ಭಾಗವಹಿಸಿದ್ದೇನೆ. ಮದ್ಯಪಾನ ವಿರೋಧ ಶಿಬಿರ ಇರ್ಬೋದು, ಅಥವಾ ಜ್ಞಾನ ವಿಕಾಸ ಸಭೆಯ ಶಿಬಿರಗಳಿರ್ಬೋದು, ಸೇವಾನಿರತರ ಕೆಲವೊಂದು ಕಾರ್ಯಕ್ರಮಗಳು ತುಂಬ ಕಡೆ ಭಾಗವಹಿಸಿದ್ದೇನೆ. ಅಲ್ಲೆಲ್ಲ ನಾನು ಹೋದಾಗ ಇದನ್ನೇ ಹೇಳೋದು, ಶ್ರೀಕೃಷ್ಣ ಧರ್ಮಸ್ಥಳ ಸಂಸ್ಥೆಯ ರೂಪದಲ್ಲಿ ಅವತಾರವನ್ನು ಎತ್ತಿದ್ದಾನೆ ಅಂತ. ಯಾಕೆಂದರೆ ನಾವೆಲ್ಲರೂ ಸರಕಾರದಿಂದ ಅದಾಗಬೇಕು ಇದಾಗಬೇಕು ಅಂತ ನಿರೀಕ್ಷಿಸ್ತೇವೆ. ಆದರೆ ಧರ್ಮಸ್ಥಳ ಸಂಸ್ಥೆ ಸರಕಾರದಿಂದ ನಿರೀಕ್ಷಿಸ್ತಾ ಇಲ್ಲ, ಸರಕಾರಕ್ಕೆ ಕೊಡ್ತಾ ಇದೆ. ಇದೊಂದು ಆಶ್ಚರ್ಯಕರ ಅಂತ ವಿಚಾರ.
ಯಾರು ಕೊಡಬೇಕಾಗಿತ್ತೋ ಅವರಿಗೆ ನಾವು ಕೊಡುವುದಂದ್ರೆ ಅದು ದೇವರು ಮಾಡುವಂಥ ಕೆಲಸ, ಅದು ಬೇರೆ ಯಾರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಇದೊಂದು ದೇವರ ಸಂಸ್ಥೆ, ದೇವರು ನಡೆಸುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಭಾಗವಹಿಸುವುದು ನಮ್ಮ ಒಂದು ಪುಣ್ಯ. ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ಜ್ಯೋತಿ ಮೇಡಮ್ ಪಾಪ ತುಂಬ ಸಲ ಫೋನ್ ಮಾಡಿದರು ನನಗೆ. ಅವ್ರಿಗೆ ಗೊತ್ತಿದೆ ನಾವೊಂದು ರೀತಿ ಸ್ವಲ್ಪ ಕೆಲಸ ಒತ್ತಡದಲ್ಲಿ ಇರ್ತೇವೆ, ಬರಲಿಕ್ಕೆ ಆಗೋದಿಲ್ಲ ಬೇಡ ಅಂತ ಹೇಳಿದ್ದೆ. ಇಲ್ಲ ಮೇಡಮ್ ನೀವು ಬರಲೇಬೇಕು ಅಂತ ಹೇಳಿದಾಗ ಬೇರೆ ಕನ್ಯಾನದವರೊಮ್ಮೆ ಕರೆದಿದ್ರು, ಆಮೇಲೆ ಉಕ್ಕುಡದವರೊಮ್ಮೆ ಕರೆದಿದ್ರು, ಕೆಲವರು ಕರೆದಾಗ ನಾವೀಗ ಈ ಕೊರೋನಾ ನಡುವೆ ನಾವು ಹೋಗೋದು ಸರಿಯೋ ತಪ್ಪೋ ಅನ್ನೋದು ಕೂಡ ನಮಗೊಂದು ಜಿಜ್ಞಾಸೆ. ನಾವು ಹೋಗಬೇಡವೋ, ಹೋದರೆ ತಪ್ಪಾಗ್ತದೆ ಏನೋ ಅಂತೇಳಿ. ಹಾಗಾಗಿ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಅವರು ನಮಗೆ ಎಲ್ಲರಿಗೆ ಕೂಡ ಒಂದು ರೀತಿ ಸಹಕಾರವನ್ನು ಕೊಡುವವರು. ನಾನು ಇವತ್ತು ಬಂದಿದ್ದೇನೆ. ಬೆಳಿಗ್ಗೆ ಏನಾಯಿತು ಅಂತ ಹೇಳಿದರೆ ವಿಚಾರಗಳನ್ನು ನಾನು ಹೇಳಬೇಕು. 9:00 ನನಗೊಂದು ಫೋನ್ ಬಂತು, ಶಾಲೆಗೊಬ್ಬರು ಬರ್ತಾ ಇದ್ದಾರೆ ಅಂತೇಳಿ. ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಅಲ್ಲಿ ಹೋಗಲೇಬೇಕು. ನಾನು ಹಾಗೆ ಫೋನ್ ಮಾಡಿದ್ದೆ ಇವರಿಗೆ. ಫೋನ್ ಮಾಡುವಾಗ ಅವರಿಗೆ ಸ್ವಲ್ಪ ಬೇಸರ ಆಯಿತು. ನೀವು ನಿನ್ನೆ ಹೇಳ್ಬೋದಿತ್ತಲ್ಲ ಅಂತ ಹೇಳಿದರು. ಇವತ್ತು ಬಂದ ಫೋನಿಗೆ ನಾನು ನಿನ್ನೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವತ್ತು ಏನು ಬಂದಿದೆ ಅದನ್ನು ಇವತ್ತೇ ಎದುರಿಸ್ಬೇಕಲ್ವಾ. ಆದರೆ ಅವರಿಗೆ ಪಾಪ ಒಂದು ಅಸಮಾಧಾನ. ಮತ್ತು ನಾವು ಒಪ್ಪಿದ ಮೇಲೆ ಬಾರದಿರುವುದು ನಮ್ಮ ತಪ್ಪು ಅಂತ ನನಗೂ ಅನ್ನಿಸಿತ್ತು. ಏನೇ ಆಗಲಿ ದೇವರ ದೈವ, ಆ ಒಂದು ದಯೆಯಿಂದ ಇವತ್ತು ಇಲ್ಲಿಗೆ ಬರಲಿಕ್ಕೆ ನನಗೆ ಸಾಧ್ಯ ಆಯಿತು. ವಿಚಾರ ಏನು ಅಂತ ಕೇಳಿದಾಗ, ಇಲ್ಲಿ ಏನು ನಡೀತದೆ, ಏನು ನಾನು ಮಾತಾಡಬೇಕು ಅಂತ ಕೇಳಿದಾಗ, ಜ್ಞಾನ ವಿಕಾಸ ಸಭೆ ಮಹಿಳೆಯರು ಸೇರ್ತಾರೆ, ನಮ್ಮ ಧರ್ಮಸ್ಥಳ ಯೋಜನೆಯ ಕೆಲವು ಪದಾಧಿಕಾರಿಗಳು ಕೂಡ ಬರ್ತಾರೆ, ನೀವು ಬರಬೇಕು ಅಂತ ಹೇಳಿದರು. ಆಗ ನನಗೆ ಅನ್ನಿಸಿತ್ತು, ಧರ್ಮಸ್ಥಳ ಯೋಜನೆಯಲ್ಲಿ ಇರುವವರೆಲ್ಲ ಮಾತಿನ ಮಲ್ಲರು, ಅವರು ಜ್ಞಾನಿಗಳೇ. ಜ್ಞಾನ ವಿಕಾಸ ಸಭೆಗೆ ಬೇರೆಯವರ ಅವಶ್ಯಕತೆ ಇಲ್ಲ, ಅಲ್ಲಿ ಯಾರಾದರೂ ಇದ್ದಾರೆ ಅಂತೇಳಿ. ಆದರೆ ಜ್ಞಾನ ಅಂದ್ರೆ ಏನು? ನಹಿ ಜ್ಞಾನೇನ ಸದೃಶಂ ಅಂತ ಇದೆ. ಜ್ಞಾನಕ್ಕೆ ಸಮನಾದುದು ಇನ್ನೊಂದಿಲ್ಲ ಅಂತೇಳಿ. ತನ್ನ ಅರಿವೇ ತನಗೆ ಗುರು. ವಿಚಾರವನ್ನು ತಿಳಿದಿರುವುದಕ್ಕೆ ಜ್ಞಾನ ಅಂತ ಹೇಳ್ತೇವೆ ನಾವು. ಅದು ಬೇರೆ ಬೇರೆ ರೀತಿಯ ಜ್ಞಾನಗಳಿರ್ಬೋದು. ಧರ್ಮಸ್ಥಳ ಯೋಜನೆಯಲ್ಲಿ ಜ್ಞಾನ ಇಲ್ಲದವರಿಗೆ ಅವಕಾಶಗಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಜ್ಞಾನ ಕೊಡೋರಾಗಬೇಕು. ಅಂಥದ್ರಲ್ಲಿ ನಾವು ಬಾರದಿದ್ರು ನಡೀತದೆ ಅಂತ ನನಗೆ ಅನ್ನಿಸಿತ್ತು. ಹಾಗೆ ಮತ್ತೆ ನಿಮಗೆ ಫೋನ್ ಮಾಡಿದೆ ನಾನು ಬಾರದಿರಾಗ್ತದೆ ಅಂತ ಕೇಳುವ ಅಂತ. ನೀವು ನನಗೆ ಫೋನಿಗೆ ಸಿಗಲಿಲ್ಲ. ಇರಲಿ ಬಿಡಿ ಅಂತೇಳಿ ಮತ್ತೆ ಬಂದೆ. ಅಲ್ಲಿ ಯಾರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ನೋಡುವ ಏನಾಗ್ತದೆ ಅಂತೇಳಿ ತಿರುಗಿ ಬಂದೆ. ಇಲ್ಲಿ ನನಗೆ ತುಂಬ ಖುಷಿ ಆಗ್ತಾ ಇರುವುದು, ಒಂದು ಆಯ್ಕೆ ಮಾಡಿದಂತಹ ಸ್ಥಳ ದೇವರ ಭಜನಾ ಮಂದಿರ. ಒಂದು ಒಳ್ಳೆಯ ಪರಿಸರ, ಸುತ್ತ ನೋಡಿ ಎಲ್ಲ ಹಸಿರು ಅಲ್ವಾ. ಕೂತಂತರ ಸ್ತ್ರೀ ಮಣಿಗಳು, ಮಹಿಳಾ ರತ್ನಗಳು ಇಷ್ಟೊಂದು ಮುಗ್ಧವಾಗಿ ಬಹಳ ಶಿಸ್ತಿನಿಂದ, ಎದುರು ಕೂತ ಮಕ್ಕಳು ಕೂಡ ಎಷ್ಟೊಂದು ಶಿಸ್ತಿನಿಂದ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ಸಂಸ್ಥೆ, ಈ ಸ್ಥಳದ ಒಂದು ಮಹಿಮೆ. ಮತ್ತು ಉಳ್ಳಲ್ತಿ ಅಂತ ಹೇಳಿದರೆ ಅದು ಸಣ್ಣ ದೈವ ಅಲ್ಲ. ಅದರ ಪಕ್ಕದಲ್ಲಿ ನಾವು ಕೂತಿದ್ದೇವೆ ಅಂತ ಹೇಳಿದರೆ ಒಂದು ರೀತಿಯ ಭಯ ಭಕ್ತಿಯ ಗೌರವದೊಂದಿಗೆ ನಾವು ಇರಬೇಕು. ಅಂಥ ಒಂದು ಸ್ಥಳವನ್ನು ಕೂಡ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಈಗ ಸ್ತ್ರೀಯರ ಬಗ್ಗೆ ಎಲ್ಲರಿಗೂ ಎಲ್ಲವೂ ಗೊತ್ತಿದೆ, ಹೇಳುವ ಅವಶ್ಯಕತೆ ಖಂಡಿತ ಇಲ್ಲ. ನಾವೆಲ್ಲರೂ ಒಂದು ಪಾತ್ರೆ ಇದ್ದ ಹಾಗೆ, ಎಲ್ಲರೂ ಗಂಡಸರಾಗಲಿ ಹೆಂಗಸರಾಗಲಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಪಾತ್ರೆಗಳಿದ್ದ ಹಾಗೆ. ಈ ಪಾತ್ರೆಯನ್ನು ನಾವು ಏನು ಬಳಸದೆ ಒಂದು ಮೂಲೆಯಲ್ಲಿ ಇಟ್ಟು ಬಿಟ್ರೆ ಏನಾಗ್ತದೆ? ಒಂದು ಯೋಚನೆ ಮಾಡಿ, ಏನಾಗ್ತದೆ? ಮೊದಲು ಫಳಫಳ ಅಂತ ಹೊಳಿತಿದ್ದಂಥ ಪಾತ್ರೆ ಕ್ರಮೇಣ ಆ ಹೊಳಪನ್ನು ಕಳೆದುಕೊಳ್ಳುತ್ತಾ ಬರ್ತದೆ, ಧೂಳು ಹಿಡಿತದೆ. ಸ್ವಲ್ಪ ಸಮಯ ಹೋದಾಗ ಅದು ಪಾತ್ರೆಯೋ ಹೌದೋ ಅಲ್ವೋ ಅಂತ ಡೌಟ್ ಬರೋ ರೀತಿಯಲ್ಲಿ ಆಗ್ತದೆ. ಹಾಗಾದರೆ ಅದನ್ನು ಫಳಫಳ ಅಂತ ಮತ್ತೆ ಹೊಳೆಯುವಾಗೆ ಮಾಡೋದು ಹೇಗೆ? ಅದನ್ನು ನಾವು ಆಗಾಗ ಧೂಳಿದ್ರೆ ಅದನ್ನು ಒರೆಸಬೇಕು. ಅದಕ್ಕಿಂತ ಜಾಸ್ತಿ ಏನಾದಿದ್ರೆ ಸೋಪ್ ವಾಟರೋ ಮತ್ತೊಂದು ಹಾಕಿ ತೊಳಿಬೇಕು. ಇಲ್ಲಿ ಮಾಡ್ತಾ ಇರುವ ಕೆಲಸ ನಾವು ಅಷ್ಟೇ. ಎಲ್ಲರೂ ಫಳಫಳ ಹೊಳೆಯೋ ಪಾತ್ರೆಗಳೇ. ಕೆಲವೊಮ್ಮೆ ನಮಗೆ ಮರ್ತು ಹೋಗಿರ್ತದೆ ಏನು ಮಾಡಬೇಕು ಅನ್ನೋದು. ಅದನ್ನು ಮಹಾನ್ ವ್ಯಕ್ತಿಗಳಾದಂತಹ ಧರ್ಮಸ್ಥಳ ಯೋಜನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಜ್ಞಾನ ಅನ್ನುವಂತಹ ಒಂದು ವಿಶೇಷವಾದಂತಹ ನೀರಿನ ಮೂಲಕ ತೊಳೆಯುವುದರಿಂದ ಅಂಥ ಕೆಲಸ ಇಲ್ಲಿ ಆಗ್ತಾ ಇರುವಂಥ. ಹಾಗಾಗಿ ನಿಮಗೆ ನಾವು ಏನು ಹೇಳಬೇಕಾದದ್ದಿಲ್ಲ. ಒಂದು ಮನೆಯನ್ನು ನಡೆಸಲಿಕ್ಕೆ ಗೊತ್ತಿಲ್ಲದವರು ಯಾರಿದ್ದಾರೆ? ಮನೆ ನಡೆಸದವರ ಇಲ್ಲೆಲ್ಲ ಬಂದು ಕೂತವರು, ಮಕ್ಕಳನ್ನು ನೋಡ್ಲಿಕ್ಕೆ ಗೊತ್ತಿಲ್ಲದವರ, ಹಿರಿಯರನ್ನು ನೋಡಿಕೊಳ್ಳಿಕ್ಕೆ ಹೇಗೆ ಅಂತ ಗೊತ್ತಿಲ್ಲದವರ, ಎಲ್ಲ ಗೊತ್ತಿರುವವರೇ ನಾವು ಇಲ್ಲಿ ಬಂದಿರುವಂಥದ್ದು. ಖಂಡಿತ ನಾವು ವಿಶೇಷವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಮ್ಮೆ ನೆನಪಿಸ್ಕೊಳ್ಬೇಕಷ್ಟೇ. ಅದೇ ಏನು ಹೇಳಿದೆಲ್ಲ ನಾನು, ಪಾತ್ರೆಯನ್ನು ನಾವು ಧೂಳು ಒರೆಸಿದಾಗೆ ಅಷ್ಟಕ್ಕೆ ನಾವು ನಮ್ಮನ್ನು ಸೀಮಿತಗೊಳಿಸಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕೆಂತ ಹೇಳಿದರೆ ಭಾಷಣದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಹೌದು, ಯಾಕಂದರೆ ಧರ್ಮಸ್ಥಳ ಯೋಜನೆಯಲ್ಲಿ ಸಿಗುವಷ್ಟು ಮಾಹಿತಿಗಳು ಬೇರೆ ಕಡೆ ಸಿಗುವುದು ಕಡಿಮೆ ಅಂತ ನನಗೆ ಅನ್ನಿಸಿದೆ. ನಾನು ಕೂಡ ನೋಡಿದ್ದೇನೆ, ವಾರಕ್ಕೊಮ್ಮೆ ಸೇರುವಂಥ ಸಭೆಗಳು, ಅಲ್ಲಿ ನಡೆಯುವಂಥ ಚರ್ಚೆಗಳು, ಅಲ್ಲಿ ಸ್ವಾಗತ ಮಾಡುವಂಥ ರೀತಿ,
ಪ್ರಾರ್ಥನೆ ಮಾಡೋದು, ಆರಂಭದಲ್ಲಿ ಒಂದು ಪ್ರಾರ್ಥನೆ, ನಂತರ ಒಂದು ಸ್ವಾಗತ ಮಾಡುವಂಥದ್ದು, ನಂತರ ಪ್ರಚಲಿತ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಯಾರ್ಯಾರಿಗೆ ಸಮಸ್ಯೆ ಇದೆ, ಯಾರ ಮನೆಯಲ್ಲಿ ಏನೇ ನಡೆಯಿತು, ಒಳ್ಳೆ ವಿಚಾರ ನಡೆದ್ರೆ ಹಂಚಿಕೊಳ್ಳುವಂಥದ್ದು ಅಲ್ವಾ, ಮುಂದೆ ಏನು ಆಗ್ಲಿಕ್ಕಿದೆ, ಆಮೇಲೆ ನಿರಂತರ ಪತ್ರಿಕೆ ಹಚ್ಚುವಂಥದ್ದು, ಆ ಪತ್ರಿಕೆಯಲ್ಲಿ ಇರುವ ಮಾಹಿತಿಗಳು ಅಲ್ವಾ. ಇಷ್ಟು ವಿಚಾರವೇ ನಮಗೆ ಸಿಕ್ಕಿದರೆ ಸಾಕು, ಮತ್ತೇನು ಬೇಕು, ಹೊಸ ವಿಚಾರಗಳ ಅವಶ್ಯಕತೆ ಇಲ್ಲ. ಅದನ್ನು ನಾವು ನೋಡಿಕೊಂಡ್ರೆ ಸಾಕು. ಆದರೆ ಇಲ್ಲಿ ಇವತ್ತು ಸ್ತ್ರೀಯರು ಸೇರಿದ ಕಾರಣ ಸ್ವಲ್ಪ ನಾವು ಇಂದ ಹೇಗಿದ್ದೆವು, ಮುಂದೆ ನಾವು ಏನಾಗಬೇಕು ಅನ್ನೋದ್ರ ಬಗ್ಗೆ ಹೇಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಂತ ಹೇಳಿದ್ದಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಇವರನ್ನು ಪಂಚಕನ್ಯೆಯರು ಅಂತ ಕರೀತಾರೆ. ಇವರ ಹೆಸರನ್ನು ನಾವೇನಾದರೂ ಒಂದು ದಿವಸ ಗ್ರಹಿಸಿಕೊಂಡ್ರೆ ನಮ್ಮೆಲ್ಲ ಪಾಪಗಳು ನಾಶವಾಗುವಂತೆ. ಅದು ಹೇಗೆ ಸಾಧ್ಯವೈದು? ಅದರ ಅರ್ಥ ಏನು? ಅರ್ಥ ಏನು ಅಂದರೆ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿದ್ದಾರೆ. ಸೀತೆ ಅಂತ ಹೇಳಿದಾಗ ನಮಗೆ ಗೊತ್ತಾಗ್ತದೆ ಶ್ರೀರಾಮನ ಜೊತೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಲ್ವಾ. ದ್ರೌಪದಿ ಅವಳು ಯಾವ ರೀತಿಯೆಲ್ಲ ಆ ಮಹಾಭಾರತ ನೋಡಿದಾಗ ನಮಗೆ ಗೊತ್ತಾಗ್ತದೆ ಏನೋ ಯಾವ ರೀತಿಯೆಲ್ಲ ಕಷ್ಟಪಟ್ಟಿದ್ದಾಳೆ, ಅವಳ ಮಕ್ಕಳನ್ನು ಏನೆಲ್ಲ ಯಾವ ರೀತಿ ಬೆಳೆಸಿದ್ದಾಳೆ ಅದೆಲ್ಲ ನಮಗೆ ಗೊತ್ತಾಗ್ತದೆ. ಅಂತಹ ಸ್ತ್ರೀಯರು ನಾವು ಆಗಬೇಕು. ಹಾಗಾಗಬೇಕಾದ್ರೆ ನಾವು ಏನು ಮಾಡಬೇಕು ನೋಡಿ. ನಮ್ಮ ಜೀವನ ಇರುವಂಥದ್ದು 3 ಕಾಲಗಳಲ್ಲಿ, ಒಂದು ಭೂತಕಾಲ, ಮತ್ತೊಂದು ವರ್ತಮಾನ ಕಾಲ, ಇನ್ನೊಂದು ಭವಿಷ್ಯತ್ ಕಾಲ ಅಂತ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳ್ತೇವೆ. ಪಾಸ್ಟ್ ಅಂದರೆ ಅದು ನಡೆದು ಹೋದದ್ದು, ಆಯಿತು, ಅದಾಗಿದೆ, ಹಿಸ್ಟ್ರಿ ಅಂತ ಹೇಳ್ಬೋದು ನಾವು. ಪ್ರೆಸೆಂಟ್ ಅಂದರೆ ಈಗ ನಡೆಯುತ್ತಾ ಇರುವಂಥದ್ದು. ಪ್ರೆಸೆಂಟ್ ಈಸ್ ದ ಪ್ರೆಸೆಂಟ್ ಅಂತ ಹೇಳ್ತಾರೆ. ವರ್ತಮಾನ ಕಾಲ ಅನ್ನೋದೇ ಒಂದು ಕೊಡುಗೆ, ಒಂದು ಬಹುಮಾನ. ಪ್ರೆಸೆಂಟ್ ಅಂದರೆ ಬಹುಮಾನ, ಪ್ರೆಸೆಂಟ್ ಅಂದರೆ ವರ್ತಮಾನವೂ ಹೌದು. ಈ ವರ್ತಮಾನ ಕಾಲ ಅನ್ನೋದು ನಮಗೆ ದೇವರು ಕೊಟ್ಟಂಥ ಒಂದು ವರ. ಅದನ್ನು ನಾವು ಸರಿಯಾಗಿ ಬಳಸಿಕೊಂಡ್ರೆ ನಮ್ಮ ಫ್ಯೂಚರ್ ಅಂದರೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಹಾಗಾದರೆ ಈ ವರ್ತಮಾನವನ್ನು ನಾವು ಬಳಸ್ಕೊಳ್ಳೋದು ಹೇಗೆ? ಇದಕ್ಕೆ ನಮಗೆ ಏನು ಮಾಡಬೇಕು? ವರ್ತಮಾನವನ್ನು ನಾವು ಬಳಸ್ಕೊಳ್ಬೇಕಾದ್ರೆ ಪಾಸ್ಟ್ ಏನಾಗಿತ್ತು ಅನ್ನೋದರ ಅರಿವು ನಮಗೆ ಬೇಕು. ಏನಾಗಿತ್ತು ಅನ್ನೋದನ್ನು ನೋಡಿದರೆ ಉದ್ಘಾಟನಾ ಭಾಷಣದಲ್ಲಿ ಕೂಡ ಹೇಳಿದರು, ಪ್ರಾಸ್ತಾವಿಕದಲ್ಲಿ ಕೂಡ ಹೇಳಿದರು, ಸ್ತ್ರೀಯರು ಹಿಂದೆ ಯಾವ ರೀತಿಯೆಲ್ಲ ಕಷ್ಟಕ್ಕೆ ಒಳಗಾಗ್ತಾ ಇದ್ರು ಅಂತೇಳಿ. ನೋಡಿ, ಆರಂಭದಲ್ಲಿ ಸ್ವಲ್ಪ ಒಂದು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ, ಪಾಸ್ಟ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಪ್ರೆಸೆಂಟ್ ಫ್ಯೂಚರ್ನ ಬಗ್ಗೆ ಹೇಳ್ತಾ ಹೋಗುವಾಗ ಪಾಸ್ಟ್ ಏನು ಅಂತ ನಮಗೆ ಗೊತ್ತಿದ್ರೆ ಒಳ್ಳೆಯದು ಅಂತೇಳಿ. ಮೊದಲು ಬಾಲ್ಯ ವಿವಾಹ ಅಂತ ಒಂದಿತ್ತು. ನಿಮಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮಕ್ಕಿಂತ ತುಂಬ ಹಿರಿಯರಿಗೆ ಅದು ಗೊತ್ತಿರ್ಬೋದು. ಸಣ್ಣ ಮಕ್ಕಳಿಗೆ ಮದುವೆ ಮಾಡುವಂಥದ್ದು. ಅಲ್ಲಿ ಏನಾಗಿರ್ತಾ ಇತ್ತು ಅಂದರೆ ಹೆಣ್ಣು ಮಾತ್ರ ತುಂಬ ಚಿಕ್ಕವಳಿರ್ತಾಳೆ, ಕೆಲವೊಮ್ಮೆ ಗಂಡಸರು ಇನ್ನೂ ದೊಡ್ಡವರೇ ಇರ್ತಾರೆ, ಕೆಲವೊಮ್ಮೆ ಸಣ್ಣ ಮಕ್ಕಳಿಗೆ ಮಾಡಿದ್ದಿರ್ತದೆ, ಅದು ಬೇರೆ. ಬಾಲ್ಯ ಹೆಣ್ಣು ಮಕ್ಕಳನ್ನು ಸಣ್ಣದಿರುವಾಗಲೇ ಮದುವೆ ಮಾಡಿಕೊಡುವಂಥದ್ದು ಎಂಥ ಒಂದು ಕೆಟ್ಟ ಪದ್ಧತಿ. ಗಂಡಸರು ದೊಡ್ಡ ಇರ್ತಾರೆ, ಹುಡುಗ ದೊಡ್ಡವನೇ ಇರ್ತಾನೆ, ಆದರೆ ಒಂದು ಚಿಕ್ಕ ಮಗು ಸಣ್ಣ ಹುಡುಗಿ ಅವಳನ್ನು ಮದುವೆ ಮಾಡಿಕೊಡುವಂಥದ್ದು ಏನಿದು? ಯಾಕೆಂದರೆ ಅವಳನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ, ಅವಳು ಏನು ಮಾಡಿದ್ರು ನಡೀತದೆ, ಮತ್ತು ಅವಳನ್ನು ದುಡಿಸಿಕೊಳ್ಳಿಕ್ಕಾಗ್ತದೆ ಅಲ್ವಾ. ಈ ಥರ ಸಣ್ಣ ಒಂದು ಹುಡುಗಿಗೆ ಮದುವೆ ಮಾಡುವಂಥದ್ದು. ನಂತರ ಮದುವೆ ಆಯಿತು, ಅವಳಿಗೆ ಮಕ್ಕಳಾಗುವಾಗ ಹೆಣ್ಣು ಶಿಶು ಆದರೆ ಶಿಶು ಹತ್ಯೆ, ಸ್ತ್ರೀ ಶಿಶು ಹತ್ಯೆ, ಹೆಣ್ಣು ಮಕ್ಕಳನ್ನು ಕೊಲ್ಲುವಂಥದ್ದು. ಮದುವೆ ಆದ ನಂತರ ಬೇರೆ ಬೇರೆ ರೀತಿಯಲ್ಲಿ ಪೀಡಿಸುವಂಥದ್ದು, ವರದಕ್ಷಿಣೆ, ಇನ್ನು ಕೆಲವರು ಸುಟ್ಟದ್ದೆಲ್ಲ ಉಂಟಂತೆ, ಬೆಂಕಿ ಹಚ್ಚಿ ಸುಟ್ಟದ್ದೆಲ್ಲ, ಇದೆಲ್ಲ ಹಿಂದೆ ನಡೀತಾ ಇದ್ದದ್ದು ಅಂತ ನಾನು ಹೇಳ್ತಾ ಇರೋದು. ಈಗ ಇಲ್ಲ ಇಂಥದ್ದು, ಈಗಿಲ್ಲ. ಆಮೇಲೆ ಸತಿ ಪದ್ಧತಿ, ಗಂಡ ಸತ್ತು ಹೋದರೆ ಇವಳನ್ನು ಬೆಂಕಿಗೆ ನೂಕಿ ಹಾಕೋದು, ಅವಳಿಗೆ ಇಷ್ಟ ಇಲ್ಲ ಸಾಯಲಿಕ್ಕೆ, ನೂಕಿ ಹಾಕೋದು. ಒಂದು ಪ್ರಾಣವನ್ನು ಕೊಲ್ಲುವ ಅಧಿಕಾರ ನಮಗೆ ಉಂಟಾ? ಅವ ಸತ್ತ ಅಂತೇಳಿ ಅವನ ಒಟ್ಟಿಗೆ ಇವಳನ್ನು ಚಿತೆಗೆ ಹಾಕಿ ಕೊಲ್ಲುವಂಥದ್ದಂತೆ. ಎಂಥ ದುಷ್ಟ ಪದ್ಧತಿಗಳು. ಇದು ಹೆಂಗಸರಿಗೆ ಸೀಮಿತವಾಗಿತ್ತು. ಆದರೆ ಪುಣ್ಯ ಇವತ್ತು ನಾವು ಅಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹೇಗೆ ಇಲ್ಲ? ಯಾಕೆ ಇಲ್ಲ ಅಂತ ನಮಗೊಂದು ರೀತಿಯ ಶಿಕ್ಷಣ ಸಿಕ್ಕಿದೆ. ಇದು ಇವತ್ತು ಬೇಕು ನಮಗೆ, ಈ ಶಿಕ್ಷಣ. ನಾವು ಸಬಲರಾಗಬೇಕು. ಮೇಡಮ್ ಹೇಳಿದ್ರು ನಿನ್ನೆ ಮಹಿಳಾ ಸಬಲೀಕರಣದ ಬಗ್ಗೆ ನಮಗೆ ಹೇಳಬೇಕಾಗ್ತದೆ ಅಂತೇಳಿ. ನಾವು ಸಬಲರಾಗಬೇಕು ಅಂತೇಳಿ ಆದರೆ ನಮಗೆ ಶಿಕ್ಷಣ ಸಿಕ್ಕಬೇಕು. ಯಾವ ರೀತಿಯ ಶಿಕ್ಷಣ? ಈಗ ನೀವು ಯೋಚನೆ ಮಾಡ್ಬೋದು, ನಾವು ಸಣ್ಣದಿರುವಾಗ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲಲ್ಲ, ಇನ್ನು ನಾವು ಎಂಥ ಶಿಕ್ಷಣ ಪಡೆಯುವುದು? ಅದಕ್ಕೊಬ್ಬರು ಸಂಪನ್ಮೂಲ ವ್ಯಕ್ತಿ ಹೇಳಿದ್ರು ನೋಡಿ, ಪಾಠಶಾಲೆಯಲ್ಲಿ ಕಲಿತದ್ದು ಮಾತ್ರ ಶಿಕ್ಷಣ ಅಲ್ಲ, ಜೀವನ ಶಿಕ್ಷಣ ಅನ್ನುವಂಥದ್ದು ಕ್ಷಣ ಕ್ಷಣವೂ ನಾವು ಪಡೆಯುವಂಥದ್ದು. ಈಗ ಇಲ್ಲಿ ಇವತ್ತು ಎಷ್ಟು ಶಿಕ್ಷಣ ನಿಮಗೆ ಸಿಕ್ಕಿರ್ಬೋದು,
ಎರಡು ಮೂರು ಜನ ಮಾತನಾಡಿದ್ರಲ್ಲ, ಒಬ್ಬ ವ್ಯಕ್ತಿ ಸ್ವಾಗತ ಮಾಡಿದ್ರು ಅದರಲ್ಲಿ ನಮಗೆ ಶಿಕ್ಷಣ ಸಿಗ್ತದೆ. ಇಲ್ಲಿ ನೋಡುವ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಶಿಕ್ಷಣ ಸಿಗ್ತದೆ. ಪುಷ್ಪ ಅವರು ಮಾತಾಡಿದ್ರು, ನನ್ನ ಕ್ಲಾಸ್ಮೇಟ್ ಅವರು, ನನ್ನ ದೋಸ್ತಿ, ಬಂದಾಗಲೇ ಭಾಳ ಖುಷಿಪಟ್ಟು ಹತ್ರ ಓಡಿ ಬಂದು ಮಾತನಾಡಿಸಿದ್ರು. ನಂಗೆ ಖುಷಿ ಆಯಿತು ಅವರನ್ನು ನೋಡಿ. ಯಾಕಂದರೆ ಅದು ಒಂದು ಶಿಕ್ಷಣ ನೋಡಿ, ಅದು ಎಷ್ಟು ಖುಷಿ ಆಯ್ತು. ಒಂದು ಎದುರು ಬಂದು ಮಾತನಾಡಿಸುವಾಗ ಎಷ್ಟು ಖುಷಿ ಅಂದರೆ, ಓ ನಾವು ಸಹ ಇನ್ನೊಬ್ಬರಿಗೆ ಹೀಗೆ ಮಾಡಿದರೆ ಅವರಿಗೆ ಖುಷಿ ಆದೀತು ಅಂತ, ಅದು ಒಂದು ಶಿಕ್ಷಣ. ಆಮೇಲೆ ಈ ಹೂಗುಚ್ಛ ನಾನು ಆಗಲೇ ನೋಡಿದೆ, ಎಷ್ಟು ಚಂದ ಒಂದು ಪೋಣಿಸಿ ಹೂಗುಚ್ಛ ಮಾಡಿದ್ದಾರೆ. ಈಗ ನಾವು ಅಂಗಡಿಯಿಂದ ಇದನ್ನು ಖರೀದಿಸಬೇಕಾದ್ರೆ ಕನಿಷ್ಠ 100 ರೂಪಾಯಿ ಕೊಡಬೇಕಾದಿತ್ತು, ಕನಿಷ್ಠ. ಇದು ಒಂದು ಶಿಕ್ಷಣ ಅಲ್ವಾ? ಇಂತಹ ಶಿಕ್ಷಣ ಕ್ಷಣ ಕ್ಷಣವೂ ನಮಗೆ ಸಿಗ್ತದೆ. ನಮಗೆ ಶಾಲೆಗೆ ಹೋಗ್ಲಿಕ್ಕಾಗಲಿಲ್ಲ ಅಂತ ನಾವು ಬೇಸರ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಧರ್ಮಸ್ಥಳ ಯೋಜನೆ ನೀಡದ ಶಿಕ್ಷಣ ಉಂಟಾ? ಎಲ್ಲರಿಗೂ ಶಿಕ್ಷಣ ಕೊಡ್ತಾ ಉಂಟು. ಆ ಸಂಘದಲ್ಲಿ ಯಾರನ್ನೆಲ್ಲ ಸೇರಿಸಿದ್ದಾರೆ ಅವರ ಮೂಲಕ ಅವರ ತಂದೆಗೆ, ತಾಯಿಗೆ, ಗಂಡನಿಗೆ ಅಲ್ವಾ, ಮಕ್ಕಳಿಗೆ, ಸುತ್ತಮುತ್ತ ಇದ್ದವರಿಗೆ ಎಲ್ಲರಿಗೆ ಶಿಕ್ಷಣ. ಆಮೇಲೆ ಇವರು ಪ್ರವೀಣ್ ಸರ್ ಬೀದರಲ್ಲಿ ಕೆಲಸ ಮಾಡಿದರು ಅಂತ ಹೇಳಿದರು. ಬೀದರಲ್ಲಿ ಕೆಲಸ ಮಾಡಿದರೆ ಭೀಮಾ ಬಲ ಬೇಕು. ಯಾಕೆಂತ ಹೇಳಿದ್ರೆ ಅಂಥ ಏರಿಯಾ ಅಲ್ಲೇ ಪಕ್ಕದಲ್ಲಿ ರಾಯಚೂರಲ್ಲಿ ನಾನು 4 ವರ್ಷ ಇದ್ದೆ. ಅವರನ್ನು ಸರಿ ಮಾಡಬೇಕಾದ್ರೆ ಸಾಹಸ ಪಡಬೇಕು. 4 ವರ್ಷ ನಾನು ಇದ್ದೆ ಆಚೆ. ಅಲ್ಲಿ ಧರ್ಮಸ್ಥಳ ಯೋಜನೆ ಇರಲಿಲ್ಲ, ತುಂಬ ಕೊರಗ್ತಾ ಇದ್ದೆ ನಾನು. ಒಂದೆರಡು ಸಭೆಗಳಲ್ಲಿ ಹೋದಾಗ ನಮ್ಮೂರಲ್ಲಿ ಒಂದು ಧರ್ಮಸ್ಥಳ ಯೋಜನೆ ಅಂತ ಇದೆ. ಸ್ವಚ್ಛತೆಯ ಬಗ್ಗೆ ಎಷ್ಟು ಒಂದು ಮಾಹಿತಿ ಕೊಡ್ತಾರೆ ಅಂತ ಹೇಳಿದರೆ, ನಮ್ಮೂರಲ್ಲಿ ನಮಗೆ ಕೊಳಕು ಅನ್ನೋದು ಕಾಣಲಿಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಇಲ್ಲಿ ಕಾಲಿಡುವಾಗ ತುಂಬ ಯೋಚನೆ ಮಾಡಿ ಕಾಲಿಡಬೇಕು ಅಂತ ಪರಿಸ್ಥಿತಿ. ಸ್ವಲ್ಪ ಸಮಯ 1 ವರ್ಷ ಕಳೀತದೆ, ಅಲ್ಲಿ ಕೂಡ ಧರ್ಮಸ್ಥಳ ಯೋಜನೆ ಶುರುವಾಯಿತು. ಭಾಳ ಖುಷಿಪಟ್ಟೆ ನಾನು ಮತ್ತು ಇನ್ನೊಬ್ಬರು ಮೇಡಮ್ ಇದ್ದ, ಮಂಗಳೂರಿನೊಬ್ಬರು ಮೇಡಮ್ ಇದ್ದರು. ನಾವು ಮಾತಾಡಿಕೊಂಡೆವು, ಧರ್ಮಸ್ಥಳ ಯೋಜನೆಯವರಿಗೆ ಇಲ್ಲಿ ಯಾಕೆ ಬರಲಿಕ್ಕಾಗಲಿಲ್ಲ, ನಾವೊಂದು ಪತ್ರ ಬರೆಯುವನ, ಒಂದು ಮುಖ್ಯ ಶಿಕ್ಷಕರಾಗಿ ಪತ್ರ ಬರೆದ್ರೆ ಖಂಡಿತ ಅದಕ್ಕೆ ಸ್ಪಂದನೆ ಇರ್ಬೋದು, ಬರೆಯುವನ ಅಂತ ಯೋಚನೆ ಮಾಡಿದ್ದೆವು. ಆ ಯೋಚನೆ ಮಾಡಿ ಸ್ವಲ್ಪ ಸಮಯದಲ್ಲಿ ಅಲ್ಲಿ ಬಂತು. ಅಂದರೆ ಅವರದ್ದು ಯೋಚನೆಗಳು ಅದಕ್ಕಿಂತ ಮೊದಲೇ ಆಗಿದ್ದಿರ್ಬೋದು, ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಭಾಳ ಖುಷಿಪಟ್ಟೆವು. ಅಲ್ಲಿ ಕೂಡ ಒಂದೆರಡು ಸಭೆಗೆ ನನ್ನನ್ನು ಕರೆದ್ರು. ಬಹಳ ಉತ್ತಮ ಮಟ್ಟದ ಸಭೆಯೆಲ್ಲ ಇಡಿಸಿದ್ರು. ಆಮೇಲೆ ಮದ್ಯಪಾನ ನಿಷೇಧ ಕಾರ್ಯಕ್ರಮ ಎಲ್ಲ ಮಾಡ್ತಾರಲ್ಲ, ಅದಕ್ಕೂ ಕರೆದ್ರು. ಅವಾಗೆಲ್ಲ ನಾನು ಇಲ್ಲಿ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದೆ. ಈಗ ಅಲ್ಲಿ ತುಂಬ ಬದಲಾವಣೆ ಆಗಿದೆ, ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ಮೇಯ್ನಾಗಿ ಸ್ವಚ್ಛತೆಯ ಬಗ್ಗೆ. ನಿಮಗೆ ಯಾರಿಗೂ ನಾವು ಸ್ವಚ್ಛತೆಯ ಬಗ್ಗೆ ಹೇಳಬೇಕಾಗಿಲ್ಲ. ಸರಳವಾಗಿ ನಾನು ಒಂದು ಹೇಳೋದು, ನಮ್ಮ ಮನೆಯಲ್ಲಿ ಸ್ವಚ್ಛತೆ ಅಂದರೆ ಹೇಗಿರಬೇಕು? ಎಲ್ಲವನ್ನು ಹೆಂಗಸರಿಗೆ ಬಿಡ್ತಾರೆ. ಸಾಮಾನ್ಯವಾಗಿ ಗಂಡಸರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಅಂತೇಳಿ ಹೆಂಗಸರಿಗೆ ಬಿಡ್ತಾರೆ. ಇವತ್ತು ಅದು ಕಡಿಮೆ ಆಗಿದೆ. ಆದರೂ ಕೂಡ ನಮ್ಮ ಮನೆ ಅನ್ನೋದು ಒಂದು ದೇವಸ್ಥಾನದಾಗಿರಬೇಕು. ದೇವಸ್ಥಾನದ ಸುತ್ತಲೂ ನಾವು ಸುತ್ತುವರೋದಿಲ್ವಾ? ಎಲ್ಲರ ಮನೆಯ ಸುತ್ತ ನಮ್ಮ ಮನೆಯನ್ನು ಯೋಚನೆ ಮಾಡುವ. ನಮ್ಮ ಮನೆಯ ಸುತ್ತಲೂ ನಮಗೆ ನಡೀಲಿಕ್ಕೆ ಅವಕಾಶಗಳು ಉಂಟಾ? ಎದುರು ಚಂದ ಇಟ್ಕೊಳ್ತೇವೆ ಅಲ್ವಾ? ಎದುರು ಬಹಳ ಚಂದ ಇಟ್ಕೊಳ್ತೇವೆ. ಆದರೆ ನಾನು ಹೇಳೋದು, ನಮ್ಮ ಮನೆ ಹೇಗಿರಬೇಕು ಅಂದರೆ ದೇವಸ್ಥಾನದ ಹಾಗೆ. ದೇವಸ್ಥಾನಕ್ಕೆ ಹೇಗೆ ನಾವು ಸುತ್ತಲೂ ಸುತ್ತುತ್ತೇವೋ ಅದೇ ರೀತಿ ನಮ್ಮ ಮನೆಗೆ ನಾವು ಸುತ್ತಲೂ ದಿನಾಲು ಸುತ್ತುವ ಹಾಗಿರಬೇಕು. ಅಂದರೆ ಅಷ್ಟು ಸ್ವಚ್ಛವಾಗಿ ನಾವು ಇಡಬೇಕು, ಎಲ್ಲೂ ಏನು ಕಾಣಬಾರ್ದು. ಇವತ್ತು ಅದಕ್ಕೆ ಪೂರಕವಾಗಿ ಪಂಚಾಯತ್ ಕೂಡ ವ್ಯವಸ್ಥೆ ಮಾಡ್ತಾ ಉಂಟು. ಕಸವನ್ನೆಲ್ಲ ನಾವು ನಮ್ಮ ಮನೆ ಹಿತ್ತಿಲಲ್ಲಿ ಹಾಕಬೇಕು ಅಂತ ಇಲ್ಲ. ವಾರಕ್ಕೊಮ್ಮೆಯೋ, ವಾರಕ್ಕೆ 2 ಸಲವೋ, ತಿಂಗಳಿಗೊಮ್ಮೆಯೋ ಅವ್ರು ಬರ್ತಾರೆ, ಕಸವನ್ನೆಲ್ಲ ಎತ್ತಿಕೊಂಡೆಲ್ಲ ಹೋಗ್ತಾರೆ. ಇಂಥದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಇದು ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ಲದ ವಿಚಾರ ಅಲ್ಲ, ಸುಮ್ಮನೆ ನೆನಪು ಮಾಡ್ತಾ ಇರುವಂಥದ್ದು ಸ್ವಚ್ಛತೆ. ಹಾಗಾದರೆ ಇದು ನಾವು ಮಾಡಬೇಕಂದ್ರೆ ಇದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆರಂಭದಲ್ಲಿ ನಾವು ಸ್ವಚ್ಛವಾಗಿರಬೇಕು. ಬೆಳಗ್ಗೆ ಏಳುವಂಥದ್ದು, ಸ್ನಾನ ಮಾಡುವಂಥದ್ದು, ಹಲ್ಲುಜ್ಜುವಂಥದ್ದು, ಇದೆಲ್ಲ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ. ನಮ್ಮ ಮಕ್ಕಳಿಗೆ ಇದನ್ನು ನಾವು ಕಲಿಸಬೇಕು. ನಮ್ಮಲ್ಲಿ ಎಲ್ಲರಿದನ್ನು ಯಾರು ಬಯಸ್ತಾರೆ, ಯಾರಿಂದ ನಿರೀಕ್ಷಿಸ್ತಾರೆ ಅಂತ ಹೇಳಿದರೆ ಅದನ್ನು ಅಮ್ಮ ಮಾಡಿದರೆ ಒಳ್ಳೆಯದು ಅಂತೇಳಿ. ಅಪ್ಪ ಬೆಳಗ್ಗೆ ಮಕ್ಕಳು ಹೇಳೋ ಮೊದಲೇ ಕೆಲಸಕ್ಕೆ ಹೋಗಿರ್ತಾರೆ, ಮತ್ತು ಅವರು ಹೇಳೋದು ಯಾವಾಗ ಅಂತ ಇರಲಿ, ಒಪ್ಪಿಕೊಳ್ಳುವ, ತಪ್ಪು ಅಂತ ಹೇಳೋದು ಬೇಡ. ಯಾಕಂತ ಹೇಳಿದ್ರೆ ತಾಯಿಯೇ ಮೊದಲ ಗುರು ಅಂತ ಹಿಂದಿನಿಂದಲೇ ಹೇಳಿದವರು ನಾವು ಅಲ್ವಾ? ಆ ಗುರುಗಳ ಸ್ಥಾನದಲ್ಲಿ ನಾವು ಇರಬೇಕಾಗ್ತದೆ. ಗು ಅಂದರೆ ಅಜ್ಞಾನ, ರು ಅಂದರೆ ಹೋಗಲಾಡಿಸುವವನು, ಅಜ್ಞಾನವನ್ನು ಹೋಗಲಾಡಿಸುವವನು ಗುರು. ಆದ್ದರಿಂದ ಒಬ್ಬ ತಾಯಿಯನ್ನು ಗುರು ಅಂತ ನಾವು ಹೇಳಬೇಕಾದ್ರೆ ಆ ತಾಯಿ ಗುರುವಿನ ಸ್ಥಾನದಲ್ಲಿ ಇರಬೇಕು ಅಂತೇಳಿ. ಆದರೆ ಇಂತಹ ಸಭೆಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಏನು ಹೇಳ್ತಾರೆ ಅದನ್ನು ನಮ್ಮ ಮನಸ್ಸಿಗೆ ಹಚ್ಚಿಕೊಳ್ಬೇಕು. ಇದು ನಾವು ತಾಯಿಯಾಗಿ ನಾವು ಮಾಡಬೇಕಾದಂಥ ಕೆಲಸಗಳಲ್ಲಿ ಒಂದು ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಮಹಿಳಾ ಸಬಲೀಕರಣ ಯಾಕೆ ಬೇಕು ಅಂತ ಹೇಳಿದಾಗ, ಈ ಸಬಲ
ಕೂಡಿದ್ದು, ಬಲದಿಂದ ಕೂಡಿದ್ದು ಸಬಲ ಅಂತೇಳಿ. ಹಾಗಾದರೆ ನಾವು ದುರ್ಬಲರಾಗಿದ್ದೇವೆ ಅಂತ ಅರ್ಥ. ನಮಗೆ ಬಲ ಇಲ್ಲ ಅಂತ ಜನ ತಿಳ್ಕೊಂಡಿದ್ದಾರೆ ಅಂತ. ನೋಡಿ, ಒಂದು ಕಬ್ಬಿಣದ ಸರಳು ಮತ್ತು ಒಂದು ಮೆತ್ತಗಿರುವಂಥ ಒಂದು ಮರದ ತುಂಡು ಅಂತ ಇಟ್ಕೊಳ್ಳಿ. ನಾವು ಕಬ್ಬಿಣದ ತುಂಡನ್ನು ಸಬಲ ಅಂತ ಹೇಳ್ಬೋದು. ಅದನ್ನು ಯಾರು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ತುಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲಿ ಒಂದು ಮೆತ್ತಗಿನ ಮರದ ತುಂಡಾದರೆ ಯಾರು ಅದನ್ನು ಬಗ್ಗಿಸ್ಬೋದು, ಗುದ್ದು ಪುಡಿ ಮಾಡ್ಬೋದು. ಹಾಗೆ ಆಗಬಾರ್ದು. ನಾವು ಕೂಡ ಸಬಲರಾಗಬೇಕು ಅಂತೇಳಿ ಆದರೆ ನಮಗೆ ನಿಜವಾಗಿ ಸಿಗಬೇಕಾದದ್ದು ಅದು ಶಿಕ್ಷಣ ಅಂತ ನನಗೆ ಅನ್ನಿಸ್ತಾ ಇದೆ. ನಾವೀಗ ನಮ್ಮ ಮನೆ ಸುತ್ತಮುತ್ತಲು ಗ್ರಾಮ, ಹೀಗೆ ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಾಗ ಗ್ರಾಮ ಒಳ್ಳೆಯದಾಗ್ತದೆ, ಆನಂತರ ತಾಲೂಕು, ಆಮೇಲೆ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಹೀಗೆ ಪ್ರಪಂಚ ಒಳ್ಳೆಯದಾಗ್ತದೆ. ಸಬಲೀಕರಣ ಅಂತ ಹೇಳಿದಾಗ ಅದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಿಚಾರ ಅಂತ. ಅಭಿವೃದ್ಧಿ ಅಂದರೆ ಯಾರ ಅಭಿವೃದ್ಧಿ? ದೇಶದ ಅಭಿವೃದ್ಧಿ ಅಂತ ಹೇಳ್ತೇವೆ ನಾವು. ದೇಶದ ಅಭಿವೃದ್ಧಿ ಅಲ್ಲಿ ಗಂಡಸರ ಅಭಿವೃದ್ಧಿ ಮಾತ್ರವಾ? ಗಂಡಸರು ಮಾತ್ರವ ದೇಶದಲ್ಲಿರುವುದು? ಎಲ್ಲರ ಅಭಿವೃದ್ಧಿ ಆದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ ಅಂತ ಅರ್ಥ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ 50% ಸ್ತ್ರೀಯರಿದ್ದೇವೆ ನಾವು, 50%. ಹಾಗಿದ್ರೆ ಹೆಂಗಸರೆಲ್ಲ ಮನೆಯಲ್ಲಿ ತಪ್ಪಗೆ ಕೂತ್ಕೊಂಡು ಗಂಡಸರು ಮಾತ್ರ ಒಂದು ಆರ್ಥಿಕವಾಗಿ ಸಬಲರಾಗ್ತಾ ಹೋದರೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಿರುವಾಗ ಅವರ ಜೊತೆ ನಾವು ಕೂಡ ಕೈ ಜೋಡಿಸಬೇಕು. ಇವತ್ತಿನ ಕೆಲವೊಂದು ಪರಿಸ್ಥಿತಿ ನೋಡಿದರೆ ಒಂದು ಮನೆಯಲ್ಲಿ ಒಬ್ಬ ದುಡಿದ್ರೆ ಖಂಡಿತ ಸಾಕಾಗುವುದಿಲ್ಲ, ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ ನಮಗೆ. ಹಾಗಿರುವಾಗ ನಾವು ಸಬಲರಾಗಬೇಕು ಅಂತೇಳಿ ಆದರೆ ಶಿಕ್ಷಣವನ್ನು ನಾವು ಪಡಿಲೇಬೇಕು. ನಮಗೆ ಏನೋ ಆಯಿತು, ಆ ಕಾಲದಲ್ಲಿ ಶಿಕ್ಷಣ ಪಡೀಲಿಕ್ಕಾಗಲಿಲ್ಲ, ನಮ್ಮ ಮಕ್ಕಳನ್ನು ಮಾತ್ರ ಶಿಕ್ಷಣ ವಂಚಿತರನ್ನಾಗಿ ನಾವು ಮಾಡಲೇಬಾರದು. ಸರ್ಕಾರ ಇವತ್ತು ಅದಕ್ಕೋಸ್ಕರ ತುಂಬ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಬಹಳ ಯೋಜನೆಗಳಿದ್ದಾವೆ. ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ತಾಯಿಯಾಗಿ ನಾವು ತಂದೆಯ ಸ್ಥಾನವನ್ನು ಕೂಡ ನಾವು ತುಂಬಬೇಕಾಗ್ತದೆ. ಪರಿಸ್ಥಿತಿ ಆಗಿದೆ, ಅದನ್ನಪ್ಪ ನೋಡ್ಕೊಳ್ಳಿ, ಇದನ್ನು ನಾನು ನೋಡ್ಕೊಳ್ತೀನಿ, ಹೀಗೆ ಹಂಚುವ ಕೆಲಸ ಮಾಡಿದರೆ ಆಗುವುದಿಲ್ಲ, ಅಭಿವೃದ್ಧಿಯಲ್ಲಿ ಖಂಡಿತ ಆಗುವುದಿಲ್ಲ. ಸರ್ಕಾರ ಇವತ್ತು ಏನೆಲ್ಲ ಮಾಡಿದೆ ನೋಡಿ, ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಅಂತ, ಎಲ್ಲಿ ಹೋದರೂ ಸಹ ಅವರಿಗೆ ಫೀಸು ಇಲ್ಲ ಅಂತ ಲೆಕ್ಕ. ಆದರೆ ಶಾಲೆಯಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಶಾಲೆಯ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಅಲ್ಪ ಸ್ವಲ್ಪ ಏನಾದರೂ ಫೀಸ್ ತಗೊಳ್ತಾ ಇರ್ಬೋದು. 50,000 ಲಕ್ಷಗಟ್ಟಲೆ ಫೀಸ್ ಕಟ್ಟಲಿಕ್ಕೆ ಹೆಣ್ಣು ಮಕ್ಕಳಿಗೆ ಎಲ್ಲಿಯೂ ಕೂಡ ಇಲ್ಲ. ಇಂಥ ಉಚಿತ ಶಿಕ್ಷಣ ಸಿಕ್ಕುವ ಸಂದರ್ಭದಲ್ಲಿ ಕೂಡ ಇವತ್ತು ಕೂಡ ಎಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದಾರೆ. 10ನೇ ನಂತರ ಅವರು ಶಾಲೆಗೆ ಹೋಗ್ತಾ ಇಲ್ಲ. ಹಾಗಾದರೆ ಅವರಿಗೆ ಬದುಕು ಬೇಡವಾ? ನಾವು ಆಲೋಚನೆ ಮಾಡುವ. ನಮ್ಮ ಆಚೆ ಈಚೆ ಮನೆಯಲ್ಲಿ ಇರ್ಬೋದು ಕೆಲವು ಮಕ್ಕಳೀಗ 10ನೇ ಕ್ಲಾಸ್ ಆದ ನಂತರ ಶಾಲೆಗೆ ಹೋಗದೆ ಮನೆಯಲ್ಲೇ ಪಾಪ ಬಿದ್ದುಕೊಂಡವರು ಇರ್ಬೋದು. ಅವರಿಗೆ ಮುಂದೆ ಯಾರು ಆಧಾರ? ಅವರಿಗೊಂದು ಕನಿಷ್ಠ ಶಿಕ್ಷಣ ಆದರೂ ಸಿಕ್ಕಲೇಬೇಕು. ಅದನ್ನು ಕೊಡಿಸಬೇಕಾದದ್ದು ಪೋಷಕರಾದ ನಮ್ಮ ಕರ್ತವ್ಯ. ಅದರಲ್ಲೂ ತಾಯಿಯ ಮೊದಲ ಕರ್ತವ್ಯ, ತಂದೆಯ ಸಹಕಾರದೊಂದಿಗೆ ಅಂತ ಹೇಳುದು ನಾನು. ಹೆಚ್ಚು ಜವಾಬ್ದಾರಿ ಸಾಮಾನ್ಯವಾಗಿ ತಗೊಳ್ಳದೆ ತಾಯಿ ಮನೆಯಲ್ಲಿ. ತಂದೆ ಸಪೋರ್ಟಿವ್ ಆಗಿರ್ತಾರೆ, ಮಾತ್ರ ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಮತ್ತು ತಾಯಿಯರೊಂದು ದೊಡ್ಡ ಮನಸ್ಸು ಏನು ಅಂತ ಹೇಳಿದರೆ, ನಾವು ಏನೇ ಮಾಡಿದ್ರು ಅದರ ಗೌರವ, ಕ್ರೆಡಿಟ್ ಎಲ್ಲ ತಂದೆಗೆ ಹೋಗುವಾಗೆ ನಾವೇ ಮಾಡುದು. ಅವು ಪೂರ ಆರ್ಮಂತನತ್ತ ಅಂತ ಮಾಡಿರುವುದು ನಾವೇ ಅಲ್ವಾ? ಏನು ಕೆಲಸ ಮಾಡಿದ್ರು, ಎಂತ ಮಾಡಿದ್ರು, ಪೂರ ಆರ್ನವೇ, ಜೋಕ್ಲೇನು ಪೂರ ಆರೆ, ಪೂರ ತೂಪನೆ ಕೊರ್ಪನೆ ಪೂರ ಆರೆ. ಬಟ್ ನಾವು ತುಂಬಲ್ಲಿ ಮಾಡಿರ್ತೇವೆ, ನಾವು ಹೇಳುವುದಿಲ್ಲ. ಯಾಕೆಂದರೆ ನಮಗೆ ಅವರ ಮೇಲೆ ಗೌರವ. ಖಂಡಿತ ತಪ್ಪು ಅಂತ ನಾನು ಹೇಳುವುದಿಲ್ಲ. ಅನ್ಯೋನ್ಯತೆ, ಒಗ್ಗಟ್ಟು, ಇದಕ್ಕೆಲ್ಲ ಇದು ಪೂರಕವಾದಂಥ ಒಂದು ಅಂಶ. ಇತ್ತೀಚೆಗೆ ಸರ್ಕಾರ ತಂದಂಥ ಒಂದು ಯೋಜನೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಬೇಟಿ ಅಂದರೆ ಮಗಳು, ಮಗಳನ್ನು ಉಳಿಸಿ ಮಗಳನ್ನು ಓದಿಸಿ, ಅಂದರೆ ಹೆಣ್ಣು ಮಕ್ಕಳನ್ನು ಉಳಿಸಿ ಬೆಳೆಸಿ ಅಂತೇಳಿ. ಹೆಣ್ಣು ಮಗುವಾಯಿತು ಅಂತೇಳಿ ಯಾರು ಭಯಪಡಬೇಕಾದದ್ದ, ಬೇಸರ ಪಡಬೇಕಾದಂತಹ ವಿಷಯವೇ ಇಲ್ಲ ಅಲ್ವಾ? ನಮ್ಮನ್ನೆಲ್ಲ ಹೆತ್ತವರು ಹೆಣ್ಣು, ಬೆಳೆಸುವವಳು ಹೆಣ್ಣು, ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಆಗಿ ನಿಂತು ನಮ್ಮ ಅಭಿವೃದ್ಧಿಗೆ ಕಾರಣ ಆಗುವಳು ಹೆಣ್ಣು. ಹಾಗಾಗಿ ನಾನು ಹೆಣ್ಣು ಅನ್ನುವಂಥ ಕೀಳರಿಮೆ ಖಂಡಿತ ಯಾರಿಗೂ ಬೇಡ. ನನಗೆ 2 ಆಗಲಿ 3 ಆಗಲಿ 1 ಆಗಲಿ ಹೆಣ್ಣು ಮಗು ಇದೆಯೋ ಅದು ನಮಗೆ ಲಕ್ಷ್ಮಿಯ ತರಹ, ಲಕ್ಷ್ಮೀ ಸ್ವರೂಪ. ಹೆಣ್ಣು ಮಗು ಅನ್ನೋದು ಲಕ್ಷ್ಮೀ ಸ್ವರೂಪ. ಹೆಣ್ಣು ಮಕ್ಕಳನ್ನು ಯಾರೂ ಅವಮಾನ ಮಾಡೋದು ಬೇಡ.
ಯಾರಾದರೂ ನಮ್ಮನ್ನು ಅವಮಾನ ಮಾಡಿದರೆ ನಾವೇನು ಬೇಸರ ಪಟ್ಟುಕೊಳ್ಳೋದು ಬೇಡ. ಹೆಣ್ಣಿನ ಬಗ್ಗೆ, ಹೆಣ್ಣಿನ ಶಕ್ತಿಯ ಬಗ್ಗೆ, ಹೆಣ್ಣಿನ ತಾಕತ್ತಿನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಸಾಕು. ಎಲ್ಲವಿರುವುದು ನಮ್ಮ ಮನಸ್ಸಿನಲ್ಲಿ ಅಲ್ವಾ? ಈಗ ಒಂದು 50,000 ಸಂಬಳ ಬರ್ತಾನೆ ಅಂತ ಇಟ್ಕೊಳ್ಳಿ, ನಾವೊಂದು 20,000 ಯಾರಿಗೋ ದಾನ ಮಾಡ್ತೇವೆ ಅಂತ ಇಟ್ಕೊಳ್ಳುವ. ಯಾಕೆಪ್ಪ ಲೆಕ್ಕಾಚಾರ ಮಾಡ್ತಾರೆ ಕೆಲವರು, ಯಾಕೆ ನೀವೆಲ್ಲ ಯಾಕೆ ಕೊಡೋದು, ಅವಶ್ಯಕತೆ ಇಲ್ಲ ಕೊಡೋದು, ಯಾಕೆ ಹಾಗಲ್ಲ ಹೀಗಲ್ಲ ಅಂತ ನಾವು ಯೋಚನೆ ಮಾಡೋಣ. ನಮಗೆ ಬರೋದೇ 30,000 ಅಂತ, ಆಗ ಕೊಟ್ಟದ್ರ ಲೆಕ್ಕ ಉಂಟಾ? ಅದೊಂದು ಖುಷಿ. ಹಾಗಾಗಿ ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಮನಸ್ಸಿನಲ್ಲಿ ಏನು ಭಾವನೆ ಬರ್ತದೋ ಅದುವೇ ನಮಗೆ ಮುಂದಕ್ಕೆ ದಾರಿ ತೋರಿಸುವಂಥದ್ದು, ಹಾಗೇ ನಡೆಯುವಂಥದ್ದು. ಯದ್ಭಾವಂ ತದ್ಭವತಿ ಅಂತೇಳಿ. ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೇವೋ ಅದೇ ರೀತಿ ಆಗ್ತದೆ ಅಂತೇಳಿ. ಹಾಗಾಗಿ ಯಾರು ಕೂಡ ನಾನು ಯಾಕೆ ಹೆಣ್ಣಾಗಿದ್ದೇನೆ, ಯಾಕೆ ನನಗೆ ಈ ಕಷ್ಟ, ಖಂಡಿತ ಯೋಚನೆ ಮಾಡೋದು ಬೇಡ. ನಾವು ಯಾರು ಕೂಡ ನಾನು ಹೆಣ್ಣೇ ಆಗಬೇಕು ಅಂತ ಬಯಸಿ ಬಂದವರ? ನಮಗೆ ಗೊತ್ತುಂಟಾ? ಇಲ್ಲ. ಭಗವದಿಚ್ಛೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ದೇವರು ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಗಂಡಸರಿಗೆ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಂಥ ಕೆಲಸ ಹೆಣ್ಣು ಮಕ್ಕಳಿಂದ ಆಗ್ತಾ ಇದೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ನಾನು ಅವರು ಇವರನ್ನು ಭೇದದ ದೃಷ್ಟಿಯಿಂದ ಮಾತನಾಡೋದಲ್ಲ. ಸ್ತ್ರೀಯರ ಸಭೆಯಲ್ಲಿ ಸ್ತ್ರೀಯರಿಗೆ ಒಂದು ರೀತಿಯ ಪ್ರೋತ್ಸಾಹದ ಮಾತುಗಳನ್ನು ಆಡಬೇಕಾದ್ರೆ ಇಂಥ ವಿಚಾರಗಳನ್ನು ನಾನು ಹೇಳಲೇಬೇಕಾಗ್ತದೆ. ಆ ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಗಂಡಸರ ಸಪೋರ್ಟ್ ನಮಗೆ ಬೇಕು, ಅವರನ್ನು ಬಿಟ್ಟು ನಾವಿರ್ಲಿಕ್ಕೆ ಆಗುದಿಲ್ಲ ಅನ್ನೋದು ಸತ್ಯ. ಆದರೆ ನಾವು ಯಾವುದೇ ರೀತಿಯ ಕೀಳರಿಮೆ ಇಟ್ಟುಕೊಳ್ಬಾರ್ದು. ನನಗೆ ಅದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಖಂಡಿತ ಇಟ್ಟುಕೊಳ್ಬಾರ್ದು. ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಹೇಳ್ತಾರೆ, ಎಂಥದ್ದು ಸಹ ಮಾಡ್ಬೋದು. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಯಾವುದಕ್ಕೂ ನಾವು ಮನಸ್ಸು ಮಾಡಬೇಕು ಅಂತೇಳಿ. ಹಾಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಶಾಲೆಯೊಂದು ತೆರೆದರೆ ಅದೆಷ್ಟೋ ಸಾವಿರ ಸೆರೆ ಮನೆಗಳು ಮುಚ್ಚಿದಂತೆ. ಹಾಗಾದ್ರೆ ಒಬ್ಬ ಹೆಣ್ಣು ಕಲ್ತ್ರೆ ಎಂಥ ಒಂದು ದೊಡ್ಡ ಶಕ್ತಿ ಈ ರಾಷ್ಟ್ರಕ್ಕೆ, ಈ ಒಂದು ಪ್ರಪಂಚಕ್ಕೆ. ನೋಡಿ, ಒಬ್ಬ ಹೆಣ್ಣು ಮಗಳು ಕಲ್ತ್ರೆ ಒಂದು ಶಾಲೆ ತೆರೆದ ಹಾಗೆ ಅಂತೆ. ಯಾಕಂದ್ರೆ ಅವಳ ಜ್ಞಾನದಲ್ಲಿ ಅವಳ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸೊಸೆಯಂದ್ರಿಗೆ ಅಥವಾ ಆ ಸುತ್ತಮುತ್ತಲ ಎಲ್ಲರಿಗೆ ಕೂಡ ಮಾರ್ಗದರ್ಶನ ನೀಡಬಲ್ಲವಳು. ಮಾರ್ಗದರ್ಶನ ಸಿಕ್ಕಿದಾಗ ನಮ್ಮಲ್ಲಿ ತಪ್ಪುಗಳೇ ಆಗುವುದಿಲ್ಲ. ತಪ್ಪುಗಳು ಆಗದಿದ್ದರೆ ಶಿಕ್ಷೆಗಳು ಯಾಕೆ ಬೇಕು? ಶಿಕ್ಷೆ ಬೇಡ ಅಂತ ಆದಾಗ ಸೆರೆಮನೆ, ಜೈಲು ಯಾಕೆ ಬೇಕು? ಅವಶ್ಯಕತೆನೇ ಇಲ್ಲ ಅಲ್ವಾ? ಹೀಗೆ ಆಗಬೇಕು ಅಂತಾದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ಕಬೇಕು. ನಾನು ಆಗಲೇ ಹೇಳಿದ್ದೇನೆ, ಶಾಲೆಯಲ್ಲಿ ಸಿಕ್ಕಿದ ಶಿಕ್ಷಣ ಮಾತ್ರ ಶಿಕ್ಷಣ ಅಲ್ಲ. ಜೀವನದಲ್ಲಿ ಕ್ಷಣ ಕ್ಷಣವೂ ನಾವು ಶಿಕ್ಷಣವನ್ನು ಪಡಿತೇವೆ. ನಾವು ದೂರದರ್ಶನದ ಮೂಲಕ ಪಡಿಬೋದು, ರೇಡಿಯೋದ ಮೂಲಕ ಪಡಿಬೋದು. ಎಲ್ಲೆಲ್ಲಿ ನಮಗೆ ಜ್ಞಾನದ ಅವಕಾಶಗಳಿವೆ ಅಲ್ಲೆಲ್ಲ ಕೇಳಿಕೊಂಡು, ನೋಡಿಕೊಂಡು, ಅನುಭವಿಸಿಕೊಂಡು ಕಲಿತಾಗ ನಾವು ನಮ್ಮನ್ನು ಎಷ್ಟು ಮೇಲಕ್ಕೆ ಬೇಕಾದರೂ ಕೊಂಡೋಗಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮಹಿಳೆ, ಅವರು ಇಂಜಿನಿಯರಿಂಗ್ ಪದವಿ ಆದವರು, ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಸಭೆಗಳಲ್ಲಿ ಹೇಳಿರ್ಬೋದು ಈ ವಿಚಾರ. ಇಂಜಿನಿಯರಿಂಗ್ ಪದವಿ ಇದ್ದರೆ ಒಬ್ಬ ಸಾಮಾನ್ಯ ರೈತಳ ಹಾಗೆ ಕೆಲಸ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾಳೆ. ಗೊತ್ತಿರ್ಬೋದಲ್ಲ ಸರ್? ಇಡೀ ದೇಶಕ್ಕೆ ಮಾದರಿ. ಎಂತೆಂಥ ಅದ್ಭುತ ಕೆಲಸಗಳನ್ನು ಮಾಡಿದ್ದಾಳೆ ಅಂತ ಹೇಳಿದ್ರೆ, ಒಂದು ರೈತ ಮಹಿಳೆಯಾಗಿ ನಾನು ಇಂಜಿನಿಯರಿಂಗ್ ಪದವಿ ಇದ್ದಾರೆ, BE ಗ್ರಾಜ್ಯುಯೇಟ್ ಅಂತೇಳಿ ಅವ್ರ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಅವರಿಗೆ ಊರಿನಲ್ಲಿ ಹೊಲ ಗದ್ದೆ ಇತ್ತು, ತೋಟ ಇತ್ತು. ಮನೆಯವರೊಟ್ಟಿಗೆ ಸೇರಿ ತಾನು ಕೂಡ ಅಲ್ಲಿ ದುಡ್ದು ಇವತ್ತು ದೇಶಕ್ಕೆ ಮಾದರಿಯಾಗಿದ್ದಾಳೆ. ನಾವು ಸಹ ಹಾಗೆ ಮಾಡೋದು, ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹೇಳುದು ನಾನು. ಅದಕ್ಕೆ ಮೊದಲಿತ್ತು ಒಂದು ಮಾತು ಏನು ಅಂತ ಹೇಳಿದ್ರೆ, ಉದ್ಯೋಗಂ ಪುರುಷ ಲಕ್ಷಣ ಅಂತ. ಆದರೆ ಉದ್ಯೋಗಂ ಪುರುಷ ಲಕ್ಷಣ ಅಲ್ಲ, ಮನುಷ್ಯ ಲಕ್ಷಣ ಅಂತ ಇತ್ತೀಚೆಗೆ ಆಗಿದೆ ಅದು. ಯಾಕಂದ್ರೆ ಪ್ರತಿಯೊಬ್ಬರು ಬೇಕು ಅಂತೇಳಿ. ಉದ್ಯೋಗ ಅಂದ್ರೆ ಏನು? ಡಿಗ್ರಿ ಕಲಿತು ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ. ನಮ್ಮ ಬಾಳಿಗೆ ಬೇಕಾದಂತಹ ಆರ್ಥಿಕ ಸಹಕಾರವನ್ನು ಪಡೆಯುವಂತಹ ಒಂದು ಕೆಲಸ, ಅದು ಉದ್ಯೋಗ. ಅದು ಯಾವುದು ಆಗಿರ್ಬೋದು. ನಾವು ಮನೆಯಲ್ಲಿ ಕೂತು ದುಡ್ಡು ಮಾಡ್ಲಿಕ್ಕಾಗುದಿಲ್ವಾ? ಆಫೀಸಿಗೆ ಹೋಗ್ಬೇಕಾ? ಸರ್ಕಾರಿ ನೌಕರೇ ಆಗ್ಬೇಕಾ? ಖಂಡಿತ ಇಲ್ಲ. ಮನೆಯಲ್ಲೇ ನಾವು ದುಡಿಬೋದು ಅಲ್ವಾ? ಈಗ ಟೈಲರಿಂಗ್ ಇಂಥ ಒಂದು ಒಳ್ಳೆಯ ವೃತ್ತಿ. ಟೈಲರ್ಗಳ ಬಗ್ಗೆ ನನಗೆ ತುಂಬ ಅಭಿಮಾನ. ಯಾಕೆಂತ ಹೇಳಿದ್ರೆ, ಕತ್ತರಿಸಿ ಹೊಲಿಯುವ ಕೆಲಸ ಮಾಡುವವರು ಟೈಲರ್ಗಳು, ಅಂದರೆ ಜಾಯಿಂಟ್ ಮಾಡುವವರು, ಒಟ್ಟುಗೂಡಿಸುವವರು ಅಲ್ವಾ? ಇವತ್ತು ನೋಡಿ, ಕೊರೋನಾ ಅಂತ ಹೇಳಿ ಬಂತಲ್ಲ, ಆ ನಂತರ ಒಂದು ಟೈಲರ್ ಹತ್ರ ಹೋಗ್ಲಿಕ್ಕೆ ಭಯ, ಬಟ್ಟೆಯಿಂದ ಬರ್ತದೆ ಅಂತೇಳಿ. ಅದೇ ನಮ್ಮ ಮನೆಯಲ್ಲೇ ನಮಗೆ ಗೊತ್ತಿದ್ದಿದ್ರೆ
ನಾವು ನಮ್ಮ ಬಟ್ಟೆ ಹೊಲಿಬೋದಿತ್ತು, ಅಕ್ಕಪಕ್ಕದವರಿಗೆ ಕೂಡ ಹೊಲಿದು ಕೊಡ್ಬೋದಿತ್ತು. ಇವತ್ತು ಅದಕ್ಕೆ ಒಳ್ಳೆ ರೇಟ್ ಕೂಡ ಇದೆ. ಹೊಲಿಗೆ ಒಂದು ಒಳ್ಳೆಯ ವೃತ್ತಿ. ಎಷ್ಟೋ ಜನ ನೌಕರರು ಕೂಡ ಮನೆಯಲ್ಲಿ ಹೊಲಿಗೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ? ಸಪೋರ್ಟಿವ್ ಆಗಿ ಅಂತೇಳಿ. ಹಾಗಾಗಿ ಯಾವುದೇ ಒಂದು ಆದಾಯವನ್ನು ತರಬಲ್ಲಂತಹ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬಲ್ಲಂತಹ, ನಮ್ಮ ಜೀವನಕ್ಕೆ ಪೂರಕವಾದಂಥ ಒಂದು ವಿದ್ಯೆ, ಕೆಲಸ ಮಾಡುವಂಥ ಒಂದು ಶಕ್ತಿ ಇದ್ದರೆ ಅದು ಯಾವ ಉದ್ಯೋಗವೂ ಆಗಿರ್ಬೋದು. ಇನ್ನೊಂದು ವಿಚಾರ ಹೇಳ್ತೇನೆ, ಯಾವುದೇ ಕೆಲಸ ಮಾಡುವ ನಮಗೆ ಸಿಕ್ಕುವ ನೋಟು ಎಲ್ಲರಿಗೆ ಸಿಕ್ಕುವಂಥದ್ದಲ್ಲ. ತೋಟದಲ್ಲಿ ಕೆಲಸ ಮಾಡುವ, ಶಾಲೆಯಲ್ಲಿ ಕೆಲಸ ಮಾಡುವ, ಅಥವಾ ಇನ್ನೊಂದು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡುವ, 10 ರೂಪಾಯಿಯ ನೋಟು ಎಲ್ಲರಿಗೂ ಅದೇ 10 ರೂಪಾಯಿ, 100 ರೂಪಾಯಿ ನೋಟು ಎಲ್ಲರಿಗೂ ಅದೇ 100 ರೂಪಾಯಿ. ಬೇರೆ ಬೇರೆ ಆ ಕೆಲಸನಿಗೆ ಅದು, ಈ ಕೆಲಸ ಇದು ಅಂತ ಖಂಡಿತ ಇಲ್ಲ. ಕಾಯಕವೇ ಕೈಲಾಸ, ಇಲ್ಲದಿದ್ದರೆ ಕೈಲಾಸ್. ಕೆಲಸ ಮಾಡಿದರೆ ಕೈಲಾಸ. ಶಿವನ ಹತ್ರವೇ ನಾವಿದ್ದ ಹಾಗೆ, ಭಗವಂತನ ಹತ್ರ ಇದ್ದ ಹಾಗೆ ಅಂದರೆ ಭಯವಿಲ್ಲ ಅಲ್ವಾ? ಇಲ್ಲದಿದ್ದರೆ ಕೈಲಾಸ ಅಂತ ಏನಿಲ್ಲ. ಕೈಲಾಸ, ಕೈಲಾಸ್ ನೋಡಿ ಅಲ್ವಾ? ಯಾವ ಕೆಲಸಕ್ಕೆ ಕೂಡ ನಾವು ಹಿಂಜರಿಬಾರ್ದು. ಎಂಥದೇ ಕೆಲಸ ಇರಲಿ ಮಾಡಬೇಕು. ಯಾವಾಗ ನಮಗೆ ಭಗವಂತ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇಂತಹ ಅತ್ಯದ್ಭುತವಾದಂತಹ ಸಂಪತ್ತನ್ನು ಕೊಟ್ಟಿದ್ದಾನೋ ಅದನ್ನು ಸದ್ಬಳಕೆ ಮಾಡೋದು ನಮ್ಮ ಕರ್ತವ್ಯ. ನಾನು ಯಾಕೆ ಅತ್ಯದ್ಭುತ ಸಂಪತ್ತು ಅಂತ ಹೇಳಿದೆ, ಕಣ್ಣು, ಕೋಟಿ ರೂಪಾಯಿ ಕೊಡ್ತೇವೆ, ಒಂದು ಕಣ್ಣು ಮಾಡಿಕೊಡಿ, ಯಾರಿಗಾದರೂ ಸಾಧ್ಯ ಉಂಟಾ? 2 ಕೈಗಳು ತುಂಡಾದರೆ ಹೇಗೆ, ತುಂಡಾಗದಿದ್ದರೆ ಹೇಗೆ? ನಾವು ತುಂಡಾದಾಗ ಎಷ್ಟು ಕಷ್ಟಪಡ್ಬೋದು, ಅದು ಇದ್ದಾಗ ಯಾಕೆ ಬಳಸ್ತಾ ಇಲ್ಲ? ಹೃದಯ, ಒಳ್ಳೆಯ ಹೃದಯ. ಒಂದು ಹೃದಯ ಹಾಳಾಗಿ ಹೋದರೆ ಮತ್ತೊಂದು ಹೃದಯ ಅಲ್ಲಿ ಇಡ್ಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಯಾವೊಬ್ಬಾದ್ರೂ ವ್ಯಕ್ತಿಗೊಂದು ಹೃದಯವನ್ನು ಮಾಡಲಿಕ್ಕೆ ಗೊತ್ತುಂಟಾ? ಕಿಡ್ನಿ ಎಂಥ ಬೆಲೆ ಬಾಳುವಂಥ ವಸ್ತು. ಎಲ್ಲವನ್ನು ಭಗವಂತ ನಮಗೆ ಧರ್ಮಕ್ಕೆ ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಬಳಸಿಕೊಳ್ಬೇಕಾದದ್ದು. ಅರ್ಥಾತ್ ನಮ್ಮ ಇಡೀ ದೇಹವನ್ನು ಒಳ್ಳೆಯ ಮನಸ್ಸಿನೊಂದಿಗೆ ಬಳಸಿಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಈ ಕರ್ತವ್ಯಗಳನ್ನು ನಾವು ಖಂಡಿತ ಮಾಡಿದಾಗ ನಾವು ಚೆನ್ನಾಗಿರ್ತೇವೆ, ನಮ್ಮ ಜೊತೆಗಾರರು ಚೆನ್ನಾಗಿರ್ತೇವೆ. ಒಂದು ಕಡೆ ಒಬ್ಬರು ಹೀಗೆ ಮಾತಾಡುವಾಗ ಹೇಳಿದರು, ನಮ್ಮೆಲ್ಲರ ಜೊತೆಯಲ್ಲಿ ಒಂದು ಆನೆ ಇರಬೇಕು ಅಂತ. ನಿಮಗೆ ಗೊತ್ತಿರ್ಬೋದು ಆನೆ ಅಂದರೆ ಏನು ಅಂತೇಳಿ, ಆರೋಗ್ಯ ಮತ್ತು ನೆಮ್ಮದಿ ಅಂತ ಅಲ್ವಾ? ಆ ಆನೆ, ಆರೋಗ್ಯ ಮತ್ತು ನೆಮ್ಮದಿ ಅನ್ನೋದು 2 ಇದ್ದರೆ ಒಂದು ಆನೆ ಬಲ ಇದ್ದ ಹಾಗೆ, ಆನೆಯ ಬಲ ಇದ್ದ ಹಾಗೆ. ಇದೆಲ್ಲ ಯಾವಾಗ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದಾಗ, ಶಿಕ್ಷಣ ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಕಾಲಕ್ಕೆ ದೊರೆತಾಗ. ಪದೇ ಪದೇ ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ನಿಮಗೆ ತುಂಬ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ನೀವು ನಮ್ಮನ್ನು ಕರೆದ ಮೇಲೆ ನಿಮಗೆ ನಾವು ಮಾಹಿತಿ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಒಂದು ಕಡೆ ಏನಾಯಿತು ಅಂತ ಹೇಳಿದರೆ, ಒಂದು ಫುಟ್ಬಾಲ್ ಮ್ಯಾಚ್ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದ್ದು. 2 ದೇಶಗಳ ನಡುವೆ ದೊಡ್ಡ ಪೈಪೋಟಿ ನಡೆಯಿತು. ಅದರಲ್ಲಿ ಜಪಾನ್ ಕೂಡ ಒಂದು. ಜಪಾನ್ ದೇಶ ಆ ಫುಟ್ಬಾಲಲ್ಲಿ ಸೋತಿತ್ತು. ಆ ಪಕ್ಕದ ಇನ್ನೊಂದು ದೇಶ, ಮೋಸ್ಟ್ಲಿ ಬ್ರೆಜಿಲ್ ಕಾಣ್ತದೆ, ಅದು ಗೆದ್ದಿತ್ತು. ಗೆದ್ದ ನಂತರ, ಸೋತ ನಂತರ ಮೈದಾನದಲ್ಲಿ ಯಾರಿರ್ತಾರೆ? ಗೆದ್ದವರು ಕೇಕೆ ಹಾಕೊಂಡು ಹೋಗ್ತಾರೆ, ಸೋತವರು ಪೆಚ್ಚು ಮೋರೆ ಮಾಡಿಕೊಂಡು ಹೋಗ್ತಾರೆ. ಆಮೇಲೆ ಕೆಲವರಿಗೆ ಅಲ್ಲಿ ಕೂತವರಿಗೆ ಸಿಟ್ಟು, ನನ್ನ ಪಕ್ಷ ಗೆಲ್ಲಿಲ್ಲ ಅಂದರೆ ಅವರು ಏನೋ ಅಲ್ಲಿ ಮಾತಾಡ್ಕೊಂಡಿರ್ತಾರೆ, ಅದು ಗೆಲ್ಬೋದು ಇದು ಗೆಲ್ಬೋದು ಅಂತ. ಅವರು ಕ್ರೀಡಾಂಗಣಕ್ಕೆ ಏನೋ ಬಿಸಾಡೋದು, ಬಾಟಲ್ಗಳನ್ನು ಮತ್ತದು ಈ ಥರ ಆಗ್ತದೆ. ಆದರೆ ಅಲ್ಲಿ ಹಾಗೆ ಆಗಲಿಲ್ಲ. ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಗೆದ್ದ ಪಕ್ಷದವರು ಬೆಚ್ಚಿ ಬೀಳುವ ಹಾಗೆ ಒಂದು ಘಟನೆ ನಡೆಯಿತು. ಸೋತ ಪಕ್ಷದವರೆಲ್ಲ ಅಲ್ಲಿ ಹೋಗಿ ಆ ಮೈದಾನವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡ್ತಾ ಇರೋರು ಯಾರು? ಜಪಾನ್ ದೇಶದವರು. ಬಾಟ್ಲದಿದೆಲ್ಲ ಜನ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಬಿಸಾಡಿ ಏನನ್ನು ಮಾಡಿರ್ತಾರೆ. ಕೆಲವರ ದುರ್ಬುದ್ಧಿ ಅದಲ್ವಾ. ಇವರು ನಾವು ಸೋತಿದೇನೋ ಭಾವನೆ ಅವರಿಗಿಲ್ಲ, ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರಂತೆ. ಹಾಗೆ ಯಾರೊಬ್ರು ಕೇಳಿದ್ರು, ನೀವೇನು ನಿಮ್ಮ ತಂಡ ನಿಜವಾಗ್ಲೂ ಸೋತಿದೆ, ಬೇಸರದಲ್ಲಿರಬೇಕು, ನೀವು ಮೈದಾನ ಕ್ಲೀನ್ ಮಾಡ್ತಾ ಇದ್ದೀರಲ್ಲ? ಅದು ನಮ್ಮ ಕರ್ತವ್ಯ. ನಾವು ನಮ್ಮ ದೇಶದಲ್ಲಿ ಒಂದೇ ಒಂದು ಕಸ ಹೊರಗೆ ಬೀಳದ ಹಾಗೆ ನೋಡ್ಕೊಳ್ತೇವೆ. ಏನು ಕಸ ಇದ್ರೂ ನಮ್ಮ ಚೀಲದೊಳಗೆ ಹಾಕಿ ನಮ್ಮ ಮನೆಯಲ್ಲಿ ಹೋಗಿ ಅದನ್ನು ಎಲ್ಲಿಗೆ ಇಡಬೇಕು ಅಲ್ಲೇ ನಾವು ಇಟ್ಕೊಳ್ತೇವೆ ಅಂತೇಳಿ. ಅದು ಇಡೀ ಪ್ರಪಂಚಕ್ಕೆ ಮಾದರಿ ಆಯಿತು ಆ ಘಟನೆ. ನಾವು ಇವತ್ತು ಅಂಥ ದೊಡ್ಡ ಕೆಲಸ ಎಲ್ಲ ನಮ್ಮಿಂದ ಸಾಧ್ಯ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಏನು ಮಾಡಬೇಕು? ಕನಿಷ್ಠ 2 ರೀತಿಯ ಬುಟ್ಟಿಗಳನ್ನು ಇಟ್ಕೊಳ್ಬೇಕು. ಕನಿಷ್ಠ 2. ಒಂದು ಪ್ಲಾಸ್ಟಿಕ್ ಇಡುವಂಥದ್ದು, ಮತ್ತೊಂದು ಗೊಬ್ಬರ ಆಗುವಂಥ ವಸ್ತುಗಳನ್ನು ಹಾಕುವಂಥದ್ದು. ನಮ್ಮ ಮನೆಯ ಒಳಗೇನೆ 2 ಅಲ್ವಾ? ದಿನನಿತ್ಯ ಹಾಲಿನ ಪ್ಯಾಕೆಟ್ ತರಬೇಕಾಗ್ತದೆ, ಹಾಲು ಕರೆಯದವರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸಹ ನಾವು ತರ್ತೇವೆ ಹಾಲು ಪ್ಯಾಕೆಟ್. ಒಂದು ದಿನಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಅಂತೇಳಿ ಆದರೆ 30 ದಿನಕ್ಕೆ 30 ಆಗ್ತದೆ. ಅದನ್ನು ನಾವು ನೇರ ತೆಂಗಿನ ಬುಡಕ್ಕೆ ಹಾಕಿದರೆ ಏನಾದೀತು? ಏನು ಮಾಡ್ಬೋದು? ಪ್ಲಾಸ್ಟಿಕ್ ಹಾಕಲಿಕ್ಕೆ ಒಂದು ಬಕೆಟ್, ದಿನಾಲು ಆ ಹಾಲನ್ನು ಕತ್ತರಿಸಿತು, ಅದನ್ನು ಒಳಗೆ ನೀರು ಹಾಕಿ ಕ್ಲೀನ್ ಮಾಡಿತ್ತು,
ನಂತರ ಅದನ್ನು ಆ ಬುಟ್ಟಿಗೆ ಹಾಕಿದ್ದು 1 ವಾರ ಆಗ ಅದನ್ನು ಚಂದ ಮಾಡಿ, ಅಥವಾ ಅದೇ ದಿವಸ ಸಂಜೆ ಆಗುವಾಗ ಅದು ತುಂಬಿ ಹೋದರೆ ಅದೇ ದಿವಸ ಕಟ್ಟಿ ಎಲ್ಲಿ ಒಂದು ಕಡೆ ಇಡುದು. ವಾರಕ್ಕೊಮ್ಮೆ ಅದನ್ನು ಕೊಂಡೋಗ್ಲಿಕ್ಕೆ ಬರ್ತಾರೆ, ಅವರಿಗೆ ಅದನ್ನು ಕೊಡುವಂಥದ್ದು. ಮನೆಯಲ್ಲಿ ಚಾಪುಡಿ ಮತ್ತೊಂದು ಇನ್ನೊಂದು ತರಕಾರಿಯ ವಸ್ತುಗಳು ಬೇಡದೆ ಉಳಿತದೆ, ಅದನ್ನು ಇನ್ನೊಂದು ಬುಟ್ಟಿಗೆ ಹಾಕುವಂಥದ್ದು. ದಿನಾಲು ಸಂಜೆ ಆಗುವಾಗ ಅದನ್ನು ಯಾವುದೊಂದು ತೆಂಗಿನ ಬುಡಕ್ಕೆ ಹಾಕೋದು, ಚಂದ ಮಾಡಿ ತೊಳೆದು ಅದನ್ನು ಒಣಗಿಸ್ಲಿಕ್ಕೆ ಇಡುದು. ಈ ಥರ ಮಾಡಿದರೆ ನಮ್ಮ ಮನೆ ಹಾಳಾಗಲಿಕ್ಕೆ ಸಾಧ್ಯ ಉಂಟಾ? ಜಪಾನ್ ಅವರು ಪ್ರಪಂಚಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ ಅಂತೇಳಿ, ಆದರೆ ನಾವು ನಮ್ಮ ಮನೆಯಲ್ಲಿ ಯಾಕೆ ಒಂದು ನಮಗೆ ನಾವು ಮಾದರಿ ಆಗಬಾರ್ದು, ನಮ್ಮ ಮಕ್ಕಳಿಗೆ ನಾವು ಮಾದರಿ ಆಗಬಾರ್ದು? ಇದನ್ನು ಮಾಡಬೇಕಾದ್ರೆ ಗಂಡಸು ಹೆಂಗಸು ಅನ್ನೋ ಪ್ರಶ್ನೆ ಇಲ್ಲ, ಯಾರು ನಾವು ಮನೆಯಲ್ಲಿ ಇರ್ತೇವೆ ಅವರು ಅದನ್ನು ಮಾಡಬೇಕು. ಹಿರಿಯರು ಅವತ್ತೇ ಹೇಳಿಕೊಟ್ಟಿದ್ದಾರೆ ನಮಗೆ ಏನು ಅಂತೇಳಿ. ಎದ್ದಾಗಲೇ ನಾವೇನು ಮಾಡಬೇಕು? ಭಗವಂತನನ್ನ ನೆನೆಸ್ಕೊಳ್ಬೇಕು. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸೀತೆ ಗೌರಿ ಪ್ರಭಾತೆ ಕರದರ್ಶನಂ. ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಕೃಷ್ಣ ತುಂಗೆ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಹೀಗೆ ಒಂದೊಂದು ಕೆಲಸ ಮಾಡುವಾಗ ಕೂಡ ನಾವು ದೇವರನ್ನು ಹೇಗೆ ನೆನೆಸ್ಕೊಳ್ಬೇಕು ಅನ್ನೋದನ್ನು ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಪ್ರತಿಯೊಂದು ಕೆಲಸ ಕೂಡ ಅದು ದೇವರ ಕೆಲಸ. ಅದರಲ್ಲಿ ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅನ್ನೋ ಪ್ರಶ್ನೆನೇ ಇಲ್ಲ. ಗುಡಿಸುವುದು ಕೆಟ್ಟ ಕೆಲಸವಾ? ಅತ್ಯಂತ ಒಳ್ಳೆಯ ಕೆಲಸ. ಸ್ವಚ್ಛ ಮಾಡುವಂಥ ಕೆಲಸ. ನಾವು ಹಿಂಜರಿಸ್ತೇವೆ, ನಾವು ದೊಡ್ಡ ದೊಡ್ಡ ಕೆಲಸಕ್ಕೆ ಬೇಗ ಹೋಗ್ತೇವೆ, ಸಣ್ಣ ಕೆಲಸ ಮಾಡೋದು ಇದನ್ನು ನಾನು ಮಾಡಬೇಕಂತ ಯೋಚನೆ ಮಾಡ್ತೇವೆ. ಇಲ್ಲ, ಆಳಾಗಿ ದುಡಿಯಬಲ್ಲವನು ಮಾತ್ರ ಅರಸನಾಗಿ ಆಳಬಲ್ಲ. ನಮ್ಮ ಮನೆಯಲ್ಲಿ ನಾವು ಆಳು, ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ನಾವು ಮಾಡುದು, ಎಲ್ಲವನ್ನು ನಾವೇ ಮಾಡ್ತೇವೆ. ನಮ್ಮ ಮನೆಯಲ್ಲಿ ನಾವು ಆಳು, ಆದರೆ ಇನ್ನೊಂದು ಕಡೆ ಅರಸ ಆಗಿರ್ಬೋದು ಅಲ್ವಾ? ಇದು ನಮಗೆ ಗೊತ್ತಿರಬೇಕು. ಈ ಮಣ್ಪು ಅಯೇ ಮಣ್ಪು ಅಂಚ ಆ ಥರ ಹೇಳಿದರೆ ಯಾವ ಕೆಲಸಗಳು ಆಗುವುದಿಲ್ಲ. ನಾನು ಮಾಡಬೇಕು, ಇನ್ನೊಬ್ಬರನ್ನ ನಾನು ನೋಡಿ ಮಾಡಬೇಕು. ಹೀಗೆ ನಾವು ಮಾಡಿದಾಗ ನಾವು ಅಭಿವೃದ್ಧಿ ಆಗ್ತೇವೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗ್ತಾರೆ, ದೇಶ ಅಭಿವೃದ್ಧಿ ಆಗ್ತದೆ. ಮಾತ್ರ ಅಲ್ಲ, ಆ ಮೂಲಕ ಇಡೀ ಪ್ರಪಂಚವೇ ಒಂದು ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇಲ್ಲಿ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತು. ವರದಿ ಓದಿದ್ರು, ನನಗೆ ಬಹಳ ಖುಷಿಯಾಯಿತು ವರದಿಯನ್ನು ಕೇಳಿ. ಎಂತೆಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ವರದಿಯಲ್ಲಿ ಹೇಳಿದ್ರು ಯೋಗವನ್ನು ಕಲಿಸ್ತಾ ಇದ್ದಾರೆ ಅಂತೇಳಿ. ಯೋಗ ಮಾಡಬೇಕಾದ್ರೆ ಅದೊಂದು ಯೋಗ. ಎಲ್ಲರಿಗೂ ಯೋಗ ಮಾಡುವ ಯೋಗವೇ ಇರುವುದಿಲ್ಲ. ಯೋಗ ಮಾಡಿದವ ಮಾತ್ರ ಅವ ನಿರೋಗಿಯಾಗಿ ಬದುಕಬಲ್ಲ. ಇದು ಎಲ್ಲರಿಗೂ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಅಲ್ವಾ? ನಾವು ಅದೇ ಅವರು ಹೇಳಿದಾಗೆ ಪುರ್ಸೊತ್ತಿಲ್ಲ ಅಂತ ಮಾಡ್ತೇವೆ. ಪುರ್ಸೊತ್ತು ಇಲ್ಲದಿದ್ದರೂ ಪುರ್ಸೊತ್ತು ಮಾಡಿಕೊಳ್ಳುವಂಥದ್ದು ಜಾಣತನ ಅಂತೇಳಿ. ಹಾಗೆ ಯಾವುದಕ್ಕೆ ಕೂಡ 24 ಗಂಟೆ ಇದ್ದೇ ಇದೆ ಅಲ್ಲ ಪ್ರತಿಯೊಬ್ಬರಿಗೆ ಕೂಡ. ಒಬ್ಬ ಪ್ರಧಾನಮಂತ್ರಿಗೆ ಪುರ್ಸೊತ್ತಿದೆ ಅಂತ ಅನ್ನಿಸುವಾಗ ನಮಗೆ ಯಾಕೆ ಪುರ್ಸೊತ್ತಿಲ್ಲ? ನಮಗೆ ಅಲ್ಲಿಗೆ ಬರಲಿಕ್ಕೆ ಮಾಡಲಿಕ್ಕೆ ಮನಸ್ಸಿದ್ದಾಗ ನಾವು ಪುರ್ಸೊತ್ತು ಮಾಡಿಕೊಳ್ಬೇಕು. ಅವಶ್ಯಕತೆ ಇದೆಯೋ ನೋಡಬೇಕು. ನಾನು ಅಲ್ಲಿ ಹೋಗೋದು ಅವಶ್ಯಕತೆ ಇದೆಯೋ, ನಾನು ಆ ಕೆಲಸ ಮಾಡೋದು ಅವಶ್ಯಕತೆ ಇದೆಯೋ, ಇದೆ ಅಂತೇಳಿ ಆದರೆ ನನ್ನ ಸಮಯವನ್ನು ನಾನು ವ್ಯತ್ಯಾಸ ಮಾಡಿಕೊಳ್ಬೇಕು. ಹಾಗಂತೇಳಿ ಏಕಕಾಲದಲ್ಲಿ 2 ಕೆಲಸ ಬಂದಾಗ ಮಾಡಲಿಕ್ಕೆ ಆಗೋದಿಲ್ಲ. ಇಂಪಾರ್ಟೆಂಟ್ ಕೆಲಸ ಒಂದು ಕಡೆ ಇದೆ, ಅದೇ ಹೊತ್ತಲ್ಲಿ ಇಲ್ಲಿ ಸಹ ಮಾಡಿ ಏಕಕಾಲದಲ್ಲಿ 2 ಚಾನೆಲ್ಗಳನ್ನು ಒಟ್ಟಿಗೆ ನೋಡ್ಲಿಕ್ಕೆ ಆಗ್ತದಾ? ಒಂದು ಚಾನೆಲ್ ನೋಡಿ ಅದನ್ನು ಬೇಡ ಮಾಡಿ ಮತ್ತೊಂದು ಚಾನೆಲ್ ನೋಡ್ಬೇಕಷ್ಟೇ ಅಲ್ವಾ? ಅರ್ಥ ಆಗೋದಿಲ್ಲ. ಹಾಗೆಯೇ ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ತೊಡಗಿಸಿಕೊಂಡಾಗ, ಜ್ಞಾನ ವಿಕಾಸದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ನಮಗೆ ನಿಜವಾಗಿ ಹೇಳ್ತೇನೆ ಯಾವುದೇ ತೊಂದರೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಂಬೆ ಅಂತಹ ನಗರ ಇತ್ತೀಚೆಗೆ ವಿಪರೀತ ಮಳೆಯಿಂದಾಗಿ ಕೊಚ್ಚಿ ಹೋದ ರೀತಿಯನ್ನು ನೋಡಿದರೆ ನಾವಿಷ್ಟು ಪುಣ್ಯವಂತರು ಅಂತ ನಮಗೆ ಅನ್ನಿಸ್ತದೆ. ಅದೆಲ್ಲ ದೇವರ ಸಹಾಯ. ಯಾವಾಗ ಅತಿ ಆಗ್ತದೆ, ಅತಿಯಾದದೆಲ್ಲವೂ ವಿಷ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅತಿ ಅಂತ ಮಾಡದೆ ಹಿತಮಿತವಾಗಿ ಎಲ್ಲವನ್ನು ಕೂಡ ಹಿತಮಿತವಾಗಿ ನಾವು ಮಾಡ್ತಾ ಹೋದಾಗ ಯಾವುದೇ ಸಮಸ್ಯೆಗಳು ನಮಗೆ ಖಂಡಿತ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕ್ತೇವೆ, ಎಷ್ಟು ದಿನ ಬದುಕ್ತೇವೆ ಅನ್ನೋದು ಯಾರಿಗೆ ಕೂಡ ಗೊತ್ತಿಲ್ಲ. ಇದ್ದಷ್ಟು ದಿನ ಜಂತೂನಾಂ ನರಜನ್ಮ ದುರ್ಲಭ ಅಂತ ಹೇಳಿದ್ದಾರೆ. ಯಾವುದೇ ಜನ್ಮ ಬರಲಿ, ಮನುಷ್ಯರಾಗಿ ಹುಟ್ಟುವುದು ಮಾತ್ರ ಬಹಳ ಕಷ್ಟ ಇದೆ ಅಂತೇಳಿ. ಹಾಗಿರುವಾಗ ಏನೋ ಪುಣ್ಯದಿಂದ ಮನುಷ್ಯ ಜನ್ಮವನ್ನು ತಾಳಿದ್ದೇವೆ, ಮನುಷ್ಯರಾಗಿ ಬಂದಿದ್ದೇವೆ. ಈ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕು ಅಂತೇಳಿ ಆದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯವನ್ನು ಅರ್ಥಕೊಳ್ಬೇಕು. ಕರ್ತವ್ಯವನ್ನು ಅರಿತು ನಾವು ಮುನ್ನಡೆದಾಗ ಯಾವ ತೊಡರುಗಳು ನಮಗೆ ಬರುವುದಿಲ್ಲ. ಆಮೇಲೆ ಮುಂದಕ್ಕೆ ಹೋಗುವವನನ್ನು ಕಾಲ ಎಳೆಯುವವರು ಎಷ್ಟೋ ಜನ ಇದ್ದಾರೆ, ತೆಗಳುವವರು ಎಷ್ಟೋ ಜನ ಇದ್ದಾರೆ, ಬೈಯುವವರು ಎಷ್ಟೋ ಜನ ಇದ್ದಾರೆ. ಆದರೆ ನಮ್ಮ ಹೃದಯಕ್ಕೆ ಭಗವಂತನಿಗೆ ಒಪ್ಪುವ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ನಮಗೆ ಸಮಸ್ಯೆಗಳು ಖಂಡಿತ ಬರುವುದಿಲ್ಲ ಅಂತ ಹೇಳ್ತಾ, ಪೋಷಕರಾಗಿ ನೀವು ಇದ್ದೀರಿ. ಒಬ್ಬ ತಾಯಿ ಅಂತ ಹೇಳಿದ್ರೆ ಅವಳು ಒಳ್ಳೆಯ
ಪೋಷಕರಿಗೆ 101 ಸಲಹೆಗಳು ಅಂತ ಇವೆ. ಒಂದು ಪುಸ್ತಕ ನಾನು ನೋಡಿದೆ ನಿನ್ನೆ ಸುಮ್ಮನೆ ಓದುವಾಗ. ಎಲ್ಲವನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೆರಡನ್ನಾದರೂ ಓದಿ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸಮಯಾವಕಾಶ ಇದ್ದರೆ ಹೇಳ್ತೇನೆ. ಎಷ್ಟು? 2 ನಿಮಿಷದಲ್ಲಿ ಸಾಕು. ಮಕ್ಕಳಿಗೆ ಯಾವುದೇ ವಿಷಯವನ್ನು 1 ಅಥವಾ 2 ಬಾರಿ ಮಾತ್ರ ಹೇಳಿ, ಪದೇ ಪದೇ ಹೇಳಬೇಡಿ. ನಾನು ಹೇಳ್ತಾ ಹೋಗ್ತೇನೆ, ಯಾಕೆ ಅಂತ ನೀವು ಮತ್ತೆ ಆಲೋಚನೆ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ಲೋಪದೋಷಗಳನ್ನು ಹುಡುಕಿ ಖಂಡಿಸದೆ ಅವರ ನೈಪುಣ್ಯವನ್ನು ಹುಡುಕಿ ಅಭಿನಂದಿಸಿ. ಇತರರ ಎದುರು ಮಕ್ಕಳನ್ನು ಬೈದರೆ ಅವರು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಬೇಡಿ. ಕೊಡಿಸದಿದ್ದರೆ ಅಳುತ್ತಾರೆ, ಆಗ ಹೊಡೆಯಬೇಡಿ, ಬೈದು ಬುದ್ಧಿ ಹೇಳಿರಿ. ಅವರು ಕೇಳಿದ್ದನ್ನೆಲ್ಲ ಕೊಡಿಸುತ್ತಾ ಹೋದರೆ ಮುಂದೆ ಸಮಸ್ಯೆಗಳು ಎದುರಾಗುತ್ತವೆ. ಮಕ್ಕಳು ಹಠ ಮಾಡಿದಾಗ ನಿಮ್ಮಪ್ಪ ನಿಮ್ಮಮ್ಮ ಬರಲಿ, ನಿನ್ನ ಗ್ರಹಚಾರ ಬಿಡಿಸ್ತೇನೆ ಎನ್ನಬಾರದು. ಅದರಿಂದ ಪ್ರೇಮದ ಬದಲು ಭಯ ಏರ್ಪಡುತ್ತದೆ. ನಮ್ಮ ಕೈಲಾಗದ್ದನ್ನು ಹೇಳಿ ಮರ್ಯಾದೆ ಕಳೆದುಕೊಳ್ಳಬೇಡಿ. ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡಬಲ್ಲೆ, ಸುಮ್ಮನೆ ಹೇಳುವ ಅವಶ್ಯಕತೆ ಇಲ್ಲ ಅಂತ. ಯಾವ ತಪ್ಪನ್ನು ಮಕ್ಕಳು ಮಾಡಬಾರದೆಂದು ನೀವು ಬಯಸುತ್ತೀರೋ ಅದೇ ತಪ್ಪನ್ನು ನೀವೇ ಮಾಡಿದರೆ ನಗೆ ಪಾಟಲಿಗೆ ಗುರಿಯಾಗುತ್ತೀರಿ. ಸಾಯಿಸ್ತೀನಿ, ಕತ್ತರಿಸಿ ಹಾಕ್ತೀನಿ, ಸೀಳಿ ಬಿಸಾಕ್ತೀನಿ ಮುಂತಾದ ಪದಗಳನ್ನು ಬಳಸಲೇಬೇಡಿ. ಮಕ್ಕಳು ಯಾವಾಗ ಓದಬೇಕು, ಯಾವಾಗ ಏಳಬೇಕು, ಯಾವಾಗ ಮಲಗಬೇಕು ಇವನ್ನೆಲ್ಲ ಕಲಿಸಿರಿ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಪರರ ಮಕ್ಕಳ ಜೊತೆ ಹೋಲಿಸಬೇಡಿರಿ. ಹಾಗೆ ಮಾಡಿದರೆ ತಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಇದು ಕೇವಲ 10 ವಿಷಯಗಳು ಮಾತ್ರ ನಾನು ಹೇಳಿದ್ದು. ಈ ಪುಸ್ತಕದಲ್ಲಿ 101 ವಿಷಯಗಳುಂಟು. ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧಪಡುವಂಥ ವಿಷಯ. ಆದ್ದರಿಂದ ಸಮಯಾವಕಾಶ ಬಹುಶಃ ಮುಗಿತಾ ಬಂತು ಅಂತ ಕಾಣ್ತದೆ. ಏನೇ ಇರಲಿ, ಒಂದು ಒಳ್ಳೆಯ ಸಭೆಗೆ ನನ್ನನ್ನು ಕರೆದದಕ್ಕೆ ನನ್ನನ್ನು ಕರೆದಂಥ ಜ್ಯೋತಿ ಮೇಡಮಿಗೆ, ನಳಿನಿ ಮೇಡಮಿಗೆ, ರಾಧಾಕೃಷ್ಣನಿಗೆ, ಅವರೆಲ್ಲರ ಜೊತೆಯಲ್ಲಿ ಈ ಸಂಘದ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೆ, ವಿಠಲಣ್ಣನಿಗೆ, ಇಲ್ಲಿ ಸೇರಿರುವಂತಹ ಸರ್ವರಿಗೆ ಕೂಡ ವಂದಿಸಿ, ಆ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರು ನಮಗೆಲ್ಲರಿಗೆ ಕೂಡ ಒಳ್ಳೆಯ ಆರೋಗ್ಯ, ಆಯುಸ್ಸು, ಧನ, ಸಂಪತ್ತನ್ನು ಕೊಟ್ಟು ನಿರಂತರ ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಮಗದೊಮ್ಮೆ ಅವಕಾಶಕ್ಕೆ ವಂದಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾರಿಯರು ಪೂಜಿಸಲ್ಪಡ್ಪಿರ ಅಲ್ಪ ದೇವತೆ ನೆನಪಿನ ಪಾತ್ರದಂಚನೆ ಇನಿ ಮಹಿಳೆಯರನ್ನ ಸಬಲೀಕರಣದೊಟ್ಟಿಗೆ ಉದ್ಯೋಗ ಏತ್ ಮುಖ್ಯಪನ್ನ ಪಾತ್ರ ನಮ್ಮನ್ ದುಮ್ಮುದಿ ನಂಚಿನ ಶಾಲಾ ಮುಖ್ಯೋಪಾಧ್ಯಾಯಿನಿ ಮಾಲತಿ ಮೇಡಮ್ ಮೇರೆಗೆ ಅಭಿನಂದನೆ ಸಲ್ಲಿಸೊಂದು ನನ್ನ ದುಂಬುಗು ನಾನು ಶಾಲಾ ಮುಖ್ಯೋಪಾಧ್ಯಾಯಿ ಮೋಹಿನಿ ಮೇಡಮ್ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪಡೊಂದು ಕೇಳೊಂದಲ್ಲ. ಕಾವಂದಿರನ ಆಶೀರ್ವಾದ ಪಡೆಯೊಂದು ಉಳ್ಳಾಳ್ತಿ ಅಮ್ಮನ ನೆನಪು ಮದಿಪು ಮಂತೊಂದು ವೇದಿಕೆಡು ಆಸೀನರಾಯನಂಚಿನ ಈ ನೂಪುರ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸೊನ್ನಂಚಿನ ಎಂಕ್ಲನ ಉರ್ದಾರೈನ ಶ್ರೀ ವಿಠಲ್ ನಾಯ್ಕ ಕೋಪ್ರೆ ನಿಕ್ಲೆ ಶುಭಾಶೀರ್ವಾದ ಪಣೊಂದುಲ್ಲೆ. ಈ ಜ್ಞಾನ ವಿಕಾಸ ಕಾರ್ಯಕ್ರಮ ಒಂದು ಎಂಕ್ಲನ ಸಂಸ್ಥೆಡು 1 ವರ್ಷಗ ದುಂಬು ಎಂಕ್ಲನೆ ಉದ್ಘಾಟನೆ ಮಂತ ಆ ಕಾರ್ಯಕ್ರಮಡ್ಲ ಎಂಕ್ ಭಾಗವಹಿಸೋನಂಚಿನ ಅವಕಾಶ ತೆಕ್ಕದಿತ್ತಂಡು. ಅವೇ ರೀತಿ ವಾರ್ಷಿಕೋತ್ಸವಡ್ಲ ಭಾಗವಹಿಸೋನಂಚಿನ ಪುಣ್ಯ ಕೆಲಸ ತಿಕ್ಕಂಡು. ಈ ಜ್ಞಾನ ವಿಕಾಸ ಉದ್ಘಾಟನೆ ಆಯ್ನಿಡ್ದು ಬುಕ್ಕ ಎಂಕ್ ಈ ಪೊಂಜೆ ನಂಗೆ ಮಾತ ಮಹಿಳೆಯರೇ ನಂಗೆ ಗೊತ್ತಾಗ್ಬಿಡು ದಾಯ ಬಂಡ ಜ್ಞಾನ ವಿಕಾಸಡು ಪ್ರತಿ ಸರ್ತಿಲ್ಲ ಆಕ್ಲ 1-2 ಗಂಟೆ ಈ ಜ್ಞಾನ ವಿಕಾಸ ಸಂಪನ್ಮೂಲ ವ್ಯಕ್ತಿಲ್ ಬರ್ತದ ಆಕ್ಲನ ತರತಿನ ಹೊಂದಿಪ್ಪೇರು ಅಂಚನೆ ಆಕ್ಲಿತ್ತೆ ಈತು ಪೊರ್ತು ಮೊಟ್ಟ ಮೌನವಾದ ಕೊಲ್ಲಿಯರ ಕಾರಣ ಒಂಜಿ ಆಕ್ಲೆ ತರಬೇತಿಂದ ಪನೊಲಿ. ಈ ಜ್ಞಾನ ವಿಕಾಸ ಕೇಂದ್ರಗೂ ಏನನ್ನವರಲ್ಲಿ ಎತ್ತದಿತ್ತೀರ ಈಗ ಒಂಜಿ ಮಾಹಿತಿ ಕೊರಡು ಟೀಚರ್ ಬರ್ತದ ಎಂಕ್ಲೆಗೆ ಕಾರ್ಯಕ್ರಮ ಎಂಕ್ಲನ ಶಾಲೆದ ಒತ್ತಡೋರ್ದಾರೆ ಬರಿಯರ ಆತಜಿ ನನ್ನ ದುಂಬು ಗಂಡಲ ಒಂಜಿ ದಿನ ಬತ್ತದಾಕ್ಲೆಗೆ ಮಾಹಿತಿ ಕೊರ್ಪುನಂಚಿನ ಕೆಲಸ ಮನ್ಪೊಡು ಈ ವಾರ್ಷಿಕೋತ್ಸವಡು ಎಂಕ್ ಕೆಲ ವಿಷಯ ತೆರಿನಾಗ ಮನಸ್ಸಿಗೆ ಆವೊಂದುಂಡು. ಮಾಲತಿ ಮೇಡಮ್ ಮಹಿಳೆಯರ ಸಬಲೀಕರಣದ ಬಗ್ಗೆ ಬಂಡೀರಿ. ಮಹಿಳೆಯರ ಸಬಲೀಕರಣ ಅಂದ್ ಗೂಗಲ್ಡ್ ಸರ್ಚ್ ಮನ್ಪುನಾಗ ಸುಮಾರು ನಮಕ್ ತೆರಿಯಂದು ನಾತ ಪುಟಕ್ಕುಲು ಶ್ಲೋಕಲು ಅವು ಒಂದೊಂದು ಮಾತ ತಿಕ್ಕೊಂದುಂಡು ಐನು ನಿಕ್ಲಿ ಪಂಡ ಕೇನ್ನಂಚಿನ ತಾಳ್ಮೆಲೆ ಇಪ್ಪಂದು ಅಂಡ ಏನದಾಯ್ತು ಅಂಡ ಎನ್ನ ಏನು ಶಾಲೆಡ್ ಟೀಚರ್ ಏನಿರ್ದು ಕೆಲವೇರು ಮಹಿಳೆಯರು ಬತ್ತದ ನಾವು ಅಕ್ಲ ಸಮಸ್ಯೆನೆಲ್ಲ ಇಂಕ್ಲೆಡ ಪನೊಂದಿಪ್ಪುಯಿರು ಐಕ್ ಮಹಿಳೆಯ ಸಬಲೀಕರಣ ಅಂಡ ಎನ್ನಲೆ ಕೊಡೆಂಚಿನ ಗೊತ್ತುಂಡ ಅಕ್ಲು ತನ್ನ ಕಾರ್ದ ಮಿತ್ತು
ಸ್ಥಾನ ಉಂಟು ನಂಚಿನ ಒಂಜಿ ಕೆಲಸ ಮನ್ಪೊಡು ಮೇಯ್ನ್ ಅದಾಕ್ಲೆ ಸಮಾಜೋಡು ಕೆಲವು ಕಷ್ಟೋಲೆನೆ ಎದುರಿಸ ಒಂದುಲ್ಲೇರು. ಏನು ಉದಾಹರಣೆಗೆ ಒಂಜಿ ಪೊಂಜವು ಎಂಕ್ಲ ಒಟ್ಟಿಗೆ ಬಸ್ಸಟ್ಟು ಬಂದಾಗ ಫ್ರೆಂಡ್ಸ್ ಆರ ಸುರುಕ್ಕು ಆರ್ನ ಇಲ್ಲಲ್ಲ ಆರೆಗೆ ಭಾರಿ ಕಷ್ಟ ಇತ್ತಂಡು. ಆರ್ನ ಕಂಡನಿ ಮಾತ್ರ ಬೆನೊಂದಿತ್ತೇರು ಮಾಮಿನ ಕಿರುಕುಳ ಇತ್ತಂಡು ಇಲ್ಲಲ್ಲ. ಆರೆ ಬೊಲ್ಪುರ್ದು 4 ಗಂಟೆಗೆ ಲಕ್ಕದಿಗೆ ರಾತ್ರಿ ಜೆಪ್ಪುನೆ ಮುಟ್ಟ ಇಲ್ಲಲ್ಲ ಕೆಲಸ ಆಕ್ಲು ಪಂಜಿ ಸಂಕೊಂದಿತ್ತೇರು ಬುಕ್ಕ ಕೈ ಬೆತ್ತಲ ಪೂರ ಇತ್ತ ಆ ಬೇಲೆ ಆಂಡಲ ಮಾಮಿದಾನೆ ಅನ್ಪುನೆಗೆ ದಿನೋಲ ಬುಲ್ಪುಲ್ ಹಾಕುನೆಗೆ ಪಿದ್ದಾಡ್ನೆಗೆ ಫಂಕ್ಷನ್ಗೆ ಪೋಪುನೆಗೆ ಇಲ್ಲದ ಒಂಜಿ ಬೇಲೆ ಮನ್ಪೇರೆಜ್ಜಿಗೆ ಬೇರೆ ಮನ್ಪುಡ ಐನೆರಟ್ಟು ಕಂಡನಿನ ಕಿರುಕುಳಗೆ ಮಾಮಿನೆಲ್ಲ ಬತ್ತದ ಜೋರೇ ಜೋರುಗೆ ಇಂಚನೆ ಸುಮಾರು ಏಪೋಲ ಎಂಕ್ಲೆ ಯಾರನ್ನ ಕಷ್ಟವನ್ನು ಪನೊಂದಿತ್ತೇರು ಭಾರಿ ಬೇಜಾರ ಹೊಂದಿತ್ತಂಡು. ಒಂಜಿ ದಿನ ಅಕಸ್ಮಾತ್ ದಾನೆ ಯಾರನ್ನ ಕಂಡನಿ ಡ್ರೈವರ್ ಸ್ಕೂಲ್ ಬಸ್ದ ಡ್ರೈವರ್ ಹಾರ್ಟ್ ಅಟ್ಯಾಕ್ ತೀರ್ಬೋಯ್ರು. ಈ ಪೊಂಜ ಹೋಗು ದಾಯ್ದ ಮನ್ಪುನೆಂದು ತೆರಿನೇ ಇಜ್ಜಿ ಆಯ್ರದು ಬುಕ್ಕ ತೀರು ಪೋಯಿನರ್ದಕ್ಕ ಇಲ್ಲಲ್ದ ಕಷ್ಟ ಜಾಸ್ತಿ ಅಂಡು ಸಂಪಾದನೆ ಇಜ್ಜ ಅಂದೆ ಪುಂಡು ಬೇರು ಸ್ವಂತ ಏನಾಂಡಲ ಪೋದು ಪಿದೈ ಬೆನೋಡು ಒಂದು ಪಂಡದು ವಾರಣಾಸಿ ಗೊತ್ತಿಪ್ಪುನಿಕ್ಲೆ ಅಡ್ಡೆ ನಡ್ಕಡ ಆಡೆಗೆ ಬೇಲೆಗೆ ಸೇರಿಯರು. ಆ ಬೇಲೆಗೆ ಸೇರಿನಿರ್ದು ಬುಕ್ಕ ಆರೆನ ಮಾಮಿಗೆ ಆರೆಡ ಬಾರಿ ಎಡ್ಡೆಗೆ ಇಲ್ಲಲ್ಲ ಜೋಕ್ಲೇನ ಆರು ಬುಡ್ದು ಇಡೀ ದಿನ ಜೋಕ್ಲೇನು ತೂವೊಂದು ಆರ್ನ ಸಂಸಾರ ಭಾರಿ ಸೊಕುಡೆ ಪೋಂದುಂಡು ಪಂಡ ಆರು ಇಲ್ಲಲಿಪ್ಪುನಾಗ ಆರೆ ಕಷ್ಟ ಇತ್ತಂಡು ಆರಡ ಸಂಪಾದನೆ ಇಜ್ಜಂಡು ಬುಕ್ಕೋರಿ ಕೊಂಡತ್ತನಿಗೆ ಒಂಜಿ ಎಂಚಿನ ಕೆಲಸಗಳು ಆಂಜನಕ್ಲೇನ ಅವಲಂಬಿಸದು ಇಪ್ಪಡಾತಿತ್ತಂಡು. ಇತ್ತೆ ಆರಾದೇ ಬೆನಿಯರ ಪೋದು ಸಂಸಾರ ಅರೆ ಕಷ್ಟ ಉಂಡು ನಿಭಾಯಿಸವನಿರ್ದಾಯರೆ ಆರೆಗೆ ಇಲ್ಲಲ್ಲ ಸ್ವಾತಂತ್ರ್ಯ ತಿಕ್ಕದು ಆರೊಂಜಿ ನೆಮ್ಮದಿದ ಜೀವನ ಮನ್ಪಿಲೆ ಕಂಡು ಕಷ್ಟ ಬತ್ತುಂಡಲ್ಲ ಕಂಡನಿ ತೀರುವುದು ಕಷ್ಟ ಅಂಡಲ್ಲ ಜೀವನ ಅಂಚನೆ ಮಹಿಳೆ ಸಬಲೀಕರಣ ದುಂಬು ತೊಲಿ ಮದಿಮೆಯಾದ ಪೊಣ್ಣು ಇಲ್ಲಡೆಗೆ ಬತ್ತುಂಡ ಆಲು ಇಲ್ಲಲ್ದ ಉಲಾಯ್ 4 ಗೋಡೆದ ಮಧ್ಯೆ ಮರ್ಮಲಾದು ಇಡೀ ಇಲ್ಲಲ್ದ ಕೆಲಸವಂತೊಂದು ಪಿರ ಅಪ್ಪ ಇಲ್ಲಡೆ ಪೋಡಂಡಲ ಇಲ್ಲಾಲ ಮಾಮಿನ ಮಾಮುನ ಹಿರಿಯಕ್ಕನ ಪೂರ ಏನಿನಿ ಪೋದು ಬರೋಲ್ಯ ಅಪ್ಪ ಎಲ್ಲಡೆಗೆ ಪೋಲ್ಯ ಅಂದ್ ಪಂದ ಕೇಂಡದು ಅಲ್ಲ ಒಂಜಿ ದಿನ ಅಂಡಲ ಅಪ್ಪ ಎಲ್ಲಡೆ ಪೋದು ಬರಪುನ ಅದು ಕಷ್ಟ ಇತ್ತದ ನೆಟ್ಟು ತೊಲೆ ನಿಕ್ಲ ಇಲ್ಲಲ್ಲ ತೊಲೆ ಮಹಿಳೆಯರು ಮಾತಿರ್ಲಿತ್ತ ಇಲ್ಲಲ್ದ ಕೆಲಸ ಅಂದಿಜ್ಜಿ ಇಲ್ಲಂದ ಕೆಲಸ ಅಂಡ ದುಂಬು ಪೆತ್ತಲೆಗೆ ತಪ್ಪು ಕೊಂಡೋಡು ಪಂತಿ ಕೊಂಡೋಡು ಇತ್ತೆ ಮಾತೆರೆಗ್ಲ ಒಂತೆ ಜಾಗ ಇಪ್ಪುನೆ ಸ್ವಂತ ಅಕ್ಲಂದು ಮಂತೋನ್ಯರ ಮಾತ್ರ ಬುಕ್ಕ ಇಲ್ಲಲ್ದ ಕೆಲಸ ತುಲಿಗೆ ಅಡಿಗೆ ಅರ್ಧ ಗಂಟೆಡು ಇಲ್ಲಲ್ದ ಅಡಿಗೆ ಅಂಡು ಮೆಷಿನಿಲ್ ಮಿಕ್ಸಿ ಅವು ಒಂದು ದುಂಬ 1 ಗಂಟೆ ಕಡೆಯರ ಬೊಡಿದ್ದು ನಮಕ್ ಅಪ್ಪಗಂಡ ಇತ್ತೆ ನಮಕ್ ಮಹಿಳೆಯರಿಗೆ ಸಮಯಾವಕಾಶ ಇಲ್ಲಲ್ಲ ಏತುಲ ತಿಕ್ಕೊಂಡು ಪಂಡ ಎಂಕ್ಲೆ ವಿದ್ಯಾಭ್ಯಾಸ ಇತ್ತು ನಕ್ಲೆ ಪಿದಾಯಿ ಪೋದು ಬೆನೋಲಿ ವಿದ್ಯಾಭ್ಯಾಸ ಇಜ್ಜನ್ ನಕ್ಲಿಗೆ ಇಲ್ಲಲೆ ಉದ್ಯೋಗ ಮಂತಂಡ ಸ್ವಸಹಾಯ ಸಂಘಕ್ಕೆ ಸೇರ್ನು ನನಿ ಅವಳು ಈ ಬೊಡೈನಾಥ್ ಧರ್ಮಸ್ಥಳ ಯೋಜನೆ ಹೆಂಗ್ ಗೊತ್ತು ಏನು ಸ್ವತಃ ಸ್ವಸಹಾಯ ಸಂಘ ಇತ್ತು ನಾಲ್ ಅವಳು ಲೋನ್ ಕೊರ್ಪೇರು ಆ ಲೋನು ವಾರ ವಾರ ಕಟ್ಟೋಡಾದಿಪ್ಪುಂಡು ಐಕ್ ನಮಕ್ ದಾದ ಬೋಡು ದುಡ್ಡು ಬೋಡು ಆ ದುಡ್ಡುನು ಸಂಪಾದನೆ ಮನ್ಪೇರ ಬೋಡದು ನಮ್ಮ ಒಂಜಿ ಎಲ್ಲಿಯ ಬಂಡಲ ಉದ್ಯೋಗ ಮಂತೊಂದು ಬೋಡಾಪುಂಡು ಆ ಉದ್ಯೋಗದಾಯರ ನಮಕ್ ಬೋಡಾಪುನಂಚಿನ ಇಲ್ಲಡೆ ಬೋಡಾಪುನಂಚಿನ ಒಂಜೊಂಜಿ ವಸ್ತುಲು ನಮ್ಮ ಅವಶ್ಯಕತೆಲು ನಮಗೆ ಎಂಚಿನಾಡಲು ಇಷ್ಟವಾಯಿನ ಒಂಜಿ ವಸ್ತು ಮಹಿಳೆಯರಿಗೆ ಬೋಡಾಪುನ ಇನ್ನು ಆಂಜನಕಲ್ದನೆ ಕೇಂದ್ರದು ಎಂಕ ಅವು ಬೋಡು ಎಂಕೊಂದು ಬೋಡು ಅಂಡ ಅಕ್ಲೆಗೆ ಬಾಕಿದ ಕೆಲಸ ಬಾಕಿದ ವಹಿವಾಟಿಗೆ ದುಡ್ಡು ಬೋಡಾದಿಪ್ಪುಂಡು ಅಂಚಿನ ಒಂಜಿ ಸಂಪಾದನೆನು ಪ್ರತಿ ಪೊಂಜೆನಕ್ಲ ಮಂತದು ಐಟ್ ಸಬಲೀಕರಣ ನಮ್ಮ ತೋಜಿಪವುಡು ಮಾತ್ರ ಇತ್ತೆ ಸಬಲೀಕರಣ ಸಮಾಜದ ಬಂಡ ಪೊಂಜೆನಕ್ಲ ಪೈಲಟ್ ಆತೇರು ವಿಮಾನ ಒಂದು ಬಸ್ ಬಿಡುಪೇರು ರಿಕ್ಷಾ ಬಿಡುಪೇರು ಅವು ಅತ್ತು ನಮ್ಮ ಹಳ್ಳಿದ ಪೊಂಜೆನಕ್ಲ ಸಬಲೀಕರಣ ಅಕ್ಲ ಸ್ವ ಉದ್ಯೋಗ ಅಕ್ಲ ಸ್ವ ಉದ್ಯೋಗಡು ದೆತ್ತೊಂದು ಶಿಕ್ಷಣ ಈ ಶಿಕ್ಷಣ ನಿಕ್ಲೆ ಒಂದು ಮೇಡಮ್ ಬಂದಿರು ಸ್ವಾವಲಂಬನೆ ಆಯರ ಶಿಕ್ಷಣ ಮುಖ್ಯ ಅವು ಜ್ಞಾನ ಆ ಜ್ಞಾನನು ಈ ಜ್ಞಾನ ವಿಕಾಸ ಕೇಂದ್ರದ ನಿಕ್ಲೆ ಕೊರ್ಪೇರು ಅಂಚೆನ ಮಾತಾಡ ಬುಕ್ಕ ನಿಕ್ಲೆ ಇಲ್ಲಡೆ ಬತ್ತನ ಪೊನ್ನುಲು ಮರ್ಮಲಾವಡು ಮಗಲಾವಡು ಅಕ್ಲೆ ನಿಕ್ಲಲ್ಲಿ ರೀತಿಡು ಬುಳೆಪಾಯರ ಬಲ್ಲಿ ಅಕ್ಲೆ ನಿಕ್ಲು ಅಕ್ಲ ಕಾರ್ದ ಮಿತ್ತ ಅಕ್ಲು ಉಂತು ನಂಚನೆ ಅಕ್ಲೆಗೆ ನಿಕ್ಲು ಪ್ರೋತ್ಸಾಹ ಮನ್ಪೊಡು ಒಂಜಿ ಎನ್ನ ಪೋಷಕರು ಪೇರೆಂಟ್ ಹೊರ್ತಿ ಪೊಂಜು ಅರೆ ಜೋಕ್ಲು ಪುರ ಸುಮಾರು ಜನ ಇತ್ತೀರಿ ಇಲ್ಲಲ್ಲ ಬಂಗ ಇತ್ತಂಡು ಅರೆ ಎಂಕ್ಲವಲ ಶಾಲೆಗೆ ಒಂಜಿ 100 ರೂಪಾಯಿ ಕೆಂಡ ದಾಯ್ತೆ ಗಂಡಲ್ಲ ಎಂಕ್ಲ ನಿಕ್ಕ ಮೇಡಮ್ ಬಂದಿರು ಎಂಕ್ಲ SDMC ಹಾಕಿ ನಾರೇ ಕೊರಿಯರ ತಾಕತ್ತಿಜ್ಜಿ ಇಜ್ಜಿ ಟೀಚರ್ ಕೊರ್ಪನೆ ಪರ್ದಂದು ಅವೇ ಆರು ಒಂಜಿ ಬೇಲೆಗೆ ಪೈರಸರು ಮಂತೀರು ಆ ಬೇಲೆಗೆ ಪೋದು ಇತ್ತೆ ಆರಕ್ಕೆ ಟೀಚರ್ ಶಾಲೆಗೆದಲ್ಲ ದುಡ್ಡು ಕೊರಿಯರ ಉಂಡ
ಅಂದ್ ಅರೆ ಬೋಡಪ್ಪನ ಅವಶ್ಯಕತೆ ಲಂಚನೆ ಆರು ಪಿದಾಯಿ ಪೋತು ಬೆನೋಡಂಡ ಅರೆಗೆ ಆರ್ನ ಇಲ್ಲದ ಮಾತ ಸದಸ್ಯರ ಅರೆಗೆ ಸಹಾಯವಂತದಿರು ಪಂಡ ಆರ್ನ ಜೋಕುಲು ಆರ್ನ ಕಂಡನಿ ಆರ್ನ ಮಾಮಿ ಪಂಡ ನಮ್ಮಲ್ಲ ಆ ಪಿದಾಯಿ ಪೋದು ಬೆನ್ಪುನ ಅಕ್ಲೆಗೆ ಪ್ರೋತ್ಸಾಹ ಕೊರಡು ಅಕ್ಲೇನು ಅಲ್ಲ ದಿನೋಲ ಬೊಲ್ಪುಲ್ ಹಾಕದು ಪೋಪಾಲು ಮುಲು ಇಲ್ಲದ ಏನೇ ಅವಡು ಎಂಕೆ ಪೂರ ಜವಾಬ್ದಾರಿಗೆ ದಾಲ ಇಜ್ಜಿಂದ ನಮ್ಮ ಅಕ್ಲದ ಓವೆಂದು ಮನ್ಪಂದೆ ಅಕ್ಲ ಸ್ವಉದ್ಯೋಗ ಮನ್ಪಿಯರ ನಮ್ಮ ಅಕ್ಲೆಗೆ ಪ್ರೋತ್ಸಾಹ ಕೊರದು ಅಯ್ಯೋ ರೀತಿಡಿ ನಿಕ್ಲು ನಮ್ಮ ಪೂರ ಹಳ್ಳಿಡಿತ್ತು ನಿರ್ದಾರೆ ನಮ್ಮ ಆ ರೀತಿಯಾದ ನಮ್ಮ ಒಂಜಿ ಸ್ವಉದ್ಯೋಗ ಮಂತದ್ದು ಸಂಪಾದನೆ ಮಂತದ್ದು ನಮ್ಮ ಐಟು ಸಬಲೀಕರಣ ತೋಜ್ಪವುಡು ಒಂದು ನಿಕ್ಲ್ದ ಪೂರ ಕೇಂಡೊಂದು ಜ್ಞಾನ ವಿಕಾಸ ಕೇಂದ್ರ ನಾನೆಲ್ಲ ಉತ್ತಮ ರೀತಿಡು ಬೆಳಗ್ಗೆದು ಬರ್ಪಿ ವರ್ಷ ಬಾರಿ ಗೌಜಿಡು ನೇರ್ದಲ್ಲ ಎಂಕ್ಲ ಶಾಲೆಡೆ ಮಲ್ಲ ಗೌಜಿಡ ಆಪಿಲೆಗ ಆವಡೊಂದು ದೇವರ ನಟ್ಟೊಂದು ಮಾತೆರೆಗಳ ಶುಭಾಶಯ ಕೋರೊಂದು ಎನ್ನ ಪಾತೆರನು ಮುಗಿತು ಅದು ನಿನ್ನ ತಪ್ಪು ಪಣ್ಣ ಪಾತೆರದ ಲೆಕ್ಕನೆ ಇನ್ನಿದ್ದ ಸ್ವಉದ್ಯೋಗ ಮಾತಾ ಮಹಿಳೆಯರಿಗ್ಲ ಪೂರಕವಾಡ್ ಅಕ್ಲ ಅಭಿವೃದ್ಧಿ ಸಾಧ್ಯತೆ ಇಟ್ಟು ಸಾಧ್ಯ ಪನ್ನ ಪಾತೆರನ ನಮ್ಮದು ಮುದಿ ನಂಚಿನ ಮೋಹಿನಿ ಮೇಡಮ್ ಮೇರೆಗೆ ಅಭಿನಂದನೆ ಸಲ್ಲಿಸೊಂದು ಇನ್ನಿ ಜೋಕ್ಲೆಗ್ ಕೌಶಲ್ಯ ದಿನ ಪನ್ನೊಂಜಿ ತರಬೇತಿ ಕಾರ್ಯಕ್ರಮ ಒಂಜಿ ಪ್ರಬಂಧ ಸ್ಪರ್ಧೆ ಆಯೋಜನೆ ಮಲ್ತನು ಇನ್ನಿತ ಕೊರೋನಾ ಪನ್ನ ಮಹಾಮಾರಿದೊಟ್ಟಿಗೆ ಶಾಲೆ ಪ್ರಾರಂಭ ಮಲ್ಪನ ಅಸಾಧ್ಯದ ಈ ದಿನಟ್ ಜೋಕುಲು ಮೊಬೈಲ್ಗೆ ಎಡಿಟ್ ಆತ ಪನ್ನ ಪಾತೆರನ ಮಾತೃಶ್ರೀ ಅಮ್ಮ ಇಯೊಂಜಿ ದಿನಟ್ ಜೋಕ್ಲೆಗ್ಲ ಕೆಲವೊಂಜಿ ಪ್ರಬಂಧ ಸ್ಪರ್ಧೆನ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖಾಂತರ ದಿಯೋಡು ಪನ್ನ ಮಾಹಿತಿನ ಕೊರ್ದು ಜೋಕ್ಲೆಗ್ ಇನಿ ಗಿಡಮೂಲಿಕೆದ ಬಗ್ಗೆ ಪ್ರಬಂಧ ಸ್ಪರ್ಧೆ ಎಂದೀತ ಇಯೊಂಜಿ ಪ್ರಬಂಧ ಸ್ಪರ್ಧೆಡ್ ಪ್ರಥಮ ಸ್ಥಾನನ ಸುಷ್ಮಿತಾ ಕೆ ಮೆರೆದ ತೊಂದರೆ ನೇನೆ ಬಹುಮಾನನ ವಿತರಣೆ ಮಾನ್ಯ ನಿರ್ದೇಶಕರು ಮಲ್ಪಡೊಂದು ಕೇನೊಂದುಲ್ಲೆ ಕಾವ್ಯಶ್ರೀ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಸನ್ಮಿತಾ ಅಂಚನೆ ಮಧುರಾ CH ಚೈತನ್ಯ ಕೆ ನಿಖಿತಾ ಮನ್ವಿತ್ ಈತು ಜೋಕುಲು ಬತ್ತದ ಬಹುಮಾನನ ಸ್ವೀಕಾರ ಮಲ್ಪಡೊಂದು ಕೇನೊಂದು ಬಹುಮಾನ ವಿತರಣೆ ಮಲ್ತಿನಂಚಿನ ಮಾನ್ಯ ನಿರ್ದೇಶಕರಿಗೆ ಬಹುಮಾನ ವಿತರಣೆ ಮಲ್ಪಡ ಕೆಲವೊಂದಿಲ್ಲ ಕೇಂದ್ರದ ಸದಸ್ಯರಿಗೆ ಆಟೋಟ ಸ್ಪರ್ಧೆನ ಆಯೋಜನೆ ಮಲ್ತದನೆ ನೆಟ್ ಬಾಲ್ ಪಾಸ್ ಆಟೋಟಡ್ ಪ್ರಥಮ ಸ್ಥಾನ ಸುಶೀಲಾ ಸೌಜನ್ಯ ಸಂಘ ಬಹುಮಾನ ವಿತರಣೆ ಮಲ್ತಿನಂಚಿನ ಮೇಡಮ್ ಮೇರೆಗೆ ಅಭಿನಂದನೆ ಸೌಜನ್ಯ ಸಂಘ ಬಹುಮಾನ ವಿತರಣೆ ಮಲ್ತಿನ ಅಧ್ಯಕ್ಷರಿಗೆ ಪ್ರೇಮ ಉಲ್ಲಾಲ್ತಿ ಸಂಘ ಅಧಿಕಾರಿಗಳು ಬಹುಮಾನ ವಿತರಣೆ ಮಲ್ಪಡೊಂದಿಕ್ಕೆ ಏನೊಂದು ಸಂಗೀತ ಕುರ್ಚಿಡ್ ಪ್ರಥಮ ಸ್ಥಾನ ಲಲಿತಾ ಪಾರ್ಥಸಾರಥಿ ಬಹುಮಾನ ವಿತರಣೆ ಮಲ್ಪಡೊಂದು ದ್ವಿತೀಯ ಸ್ಥಾನ ಪ್ರಭಾವತಿ ರಾಜೇಶ್ವರಿ ಸಂಘ ಅಭಿನಂದನೆ ಸಲ್ಲಿಸೊಂದು ಬಹುಮಾನ ವಿತರಣೆ ಮಲ್ತಿನಂಚಿನ ಗಣ್ಯರಿಗಳ ಅಭಿನಂದನೆ ಸಲ್ಲಿಸೊಂದು ಕಾರ್ಯಕ್ರಮದ ತುಂಬತ್ತಾದ ಯೋಂಜಿ ಲೇಸದ ಗುರ್ಕರ್ಮೆ ವಯಸ್ಸಾದ ಗುರ್ಕರ್ಮೆದ ಪಾತೆರಡೊಂದು ನಿಕಟಪೂರ್ವ ವಲಯಾಧ್ಯಕ್ಷರೈನಂಚಿನ ವಿಠಲ್ ನಾಯ್ಕ್ ಮೆರೆನ ಕೇನೊಂದಿಲ್ಲ ಓಂ ಶ್ರೀ ಮಂಜುನಾಥಾಯ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿನ ಮನಸಾರೆ ಸ್ಮರಿಸೊಂದು ಗ್ರಾಮ ದೇವರಾಯನಂಚಿನ ಸುಬ್ರಾಯ ದೇವರನು ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸೊಂದು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನ ಆಶೀರ್ವಾದ ಪಡೆದು ಜ್ಞಾನ ವಿಕಾಸದ ರೂವಾರಿ ನೆಂಚಿನ ಮಾತೃಶ್ರೀ ಅಮ್ಮನ ಆಶೀರ್ವಾದ ಪಡೆಯೊಂದು ನೂಪುರ ಜ್ಞಾನ ವಿಕಾಸದ ಇನಿ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮಡು ಮುಖ್ಯ ಅತಿಥಿಯಾದ ಬತ್ತನಂಚಿನ ನಿರ್ದೇಶಕರೇ ಅಂಚನೆ ಈ ಭಾಗದ ಯೋಜನಾಧಿಕಾರಿಲೇ ಮಾತಿನ ಮಲ್ಲಿ ಪಣಪುಣಂಚಿನ ಪುದರ್ ಬಡೆಯಿನಂಚಿನ ಎಂಕ್ಲೆನ ಮಾಂತ ಚಲಿ ಬುಡ್ಪಾಯಿನಂಚಿನ ದಾಯ ಪಂಡನೊಂಡ ಎಂಕ್ಲೆ ಪಂಚಾಯತಿಡೊಂಜಿ ತರಬೇತಿ ಇತ್ತನೆ ಎಂಕ್ಲೆನ ಬಾಯಿ ಮುಚ್ಚೇರ ಬಿಡೊಂಜಾನು ಐಕ್ವಾಡದ ಮಾತಿನ ಮಲ್ಲಿನು ಕಲ್ಲಂಗಳ ಶಾಲೆದ 1 ಕೋಟಿ ವೆಚ್ಚುಡು ತಾಲೂಕುಡೆ ಆತಮಲ್ಲ ಆ ಕ್ರೀಡಾಂಗಣ ಇಜ್ಜಾಂದನಂಚಿನ ಕ್ರೀಡಾಂಗಣದ ರೂವಾರಿ ವಯಸ್ಸಿನಂಚಿನ ಮಾಲತಿ ಟೀಚರ್ ಅಂಚನೆ ಎನ್ನ ಶಾಲೆದ ಮುಖ್ಯ ಶಿಕ್ಷಕಿ
ಮೋಹಿನ್ ಟೀಚರೇ, ಅವೇ ಈ ಭಜನಾ ಮಂದಿರದ ನಿಕಟಪೂರ್ವ ಅಧ್ಯಕ್ಷರಾಗಿನ ವೇಣುಗೋಪಾಲ್ರೆ, ದುಂಬು ಮೇಲ್ವಿಚಾರಕ್ಕೆ ಅದು ಇತ್ತ ಜ್ಞಾನ ವಿಕಾಸದ ಸಂಯೋಜಕರಾಯಿನ ನಳಿನಾಕ್ಷಿ ಮೇಡಮರೇ, ಸೇವಾ ಪ್ರತಿನಿಧಿಗಳೇ, ಅಂಚನೆ ನೂಪುರ ಜ್ಞಾನ ವಿಕಾಸದ ಮಾಂತ ಅಪ್ಪಡಿಕಲೆ ಪುಟಾಣಿ ಜೋಕ್ಲೆ, ಇಂದು ಎಂಕ್ ಬಯಸದೆ ಬಂದ ಭಾಗ್ಯ ಅನ್ಪನುಲಿ ನಿಜವಾದಲ ಯಾನು ಇನ್ನು ಈ ವೇದಿಕೆಯ ಅಧ್ಯಕ್ಷ ಆಪನ ಚಾನ್ಸ್ ಇದ್ಯಾ ನಿಂಗೆ ಯಾನ್ ಎನ್ನಾತ ಕೆಲಸ ಮಲ್ತೊಂದಿತ್ತೆ ಆ ತೋರ್ತನ ನಳಿನಾಕ್ಷಿ ಮೇಡಮ್ನ ಫೋನು ಅಧ್ಯಕ್ಷರಿಗೆ ಬರಿಯರ ಪೂಜಿ ಇರು ನಿಕಟಪೂರ್ವ ಅಧ್ಯಕ್ಷರತ್ತ ಅರ್ಜೆಂಟ್ ಆದಲ ಬರೋಡು ಯಾನು ಬರ್ಕೊಂಡ್ರೆ ಇತ್ತೆ ಕಾರ್ಯಕ್ರಮ ತೂಗೋಡು ಬರಂದೆ ಆ ಪೂಜೆಯರೆಲ್ಲ ಬರ್ಪೂಜೇರು, ರಾಧಣ್ಣೆಲ್ಲ ಬರ್ಪೂಜೇರು, ಯಶಸ್ವಿನಿ ಶಾಸ್ತ್ರಿಲ್ಲ ಬರ್ಪೂಜೇರು ಬರೋಡೇನು ಲಕ್ಕೊಂದು ಬತ್ತೆ ಹುಳುಗ ಆತೊಂದು ಎತ್ತೇನೆ ನಾನು ಇಂದು ಯಾನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿ 15 ವರ್ಷಗಳು 2 ವರ್ಷ ಒಕ್ಕೂಟದ ಅಧ್ಯಕ್ಷಲ 2 ವರ್ಷ ವಲಯಾಧ್ಯಕ್ಷಲಾದಿತ್ತೆ. ವಲಯಾಧ್ಯಕ್ಷ ಆದಿಪ್ಪನ ಸಂದರ್ಭಡು 14 ಒಕ್ಕೂಟ ಇತ್ತು ನಿಂಗೆ 14 ಒಕ್ಕೂಟೋಡು ಸುರುಕಾದು ಈ ಜ್ಞಾನ ವಿಕಾಸ ಕೇಂದ್ರದ ಉದ್ಘಾಟನೆ ಎಲ್ಲ ಎಂಕೆ ತಿಕ್ಕಿದ್ರೆ ಅವು ಮಾನಿಲಾಡು ಅವಲ ಇನ್ನೊಂದು ಭಾಗ್ಯ ವಲಯಾಧ್ಯಕ್ಷ ದಿಪ್ಪನಾಗ 14 ಒಕ್ಕೂಟೋಡು ಮಾನಿಲ ಒಕ್ಕೂಟೋಡು ಉದ್ಘಾಟನೆ ಅವಕಾಶ ತಿಕ್ಕಿಂದು ಅಂಚನೆ ಇತ್ತೆ ನಿಕಟಪೂರ್ವ ದಿಪ್ಪುಣಗಳ ನಮ್ಮ ಈ ವಲಯಡು ನೆತ್ತ ಉದ್ಘಾಟನೆ ಅಂದು ಐನೆಟ್ಟೆ ಇನ್ನಿತ್ತೆ ವಾರ್ಷಿಕೋತ್ಸವ ಭಾಗವಹಿಸಿನ ಅವಕಾಶ ತಿಕ್ಕಿನ ಎನ್ನ ಪುಣ್ಯಂದು ಪನುಡಿ ಈ ಜ್ಞಾನ ವಿಕಾಸ ಪಂಡ ಜ್ಞಾನ ಐನು ಬೆಳಪವನಂಚಿನ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎದ್ದೋ ಎಡ್ಡ ಐನಕ್ಳುಂಡು ಹಾಳಿಂದು ಆಯ್ನಕ್ಲಿಜ್ಜಿ ಯಾನು ಅಧ್ಯಕ್ಷ ಆದಿಪ್ಪನ ಕೆಲವೊಂಜಿ ಪುಂಜನಕ್ಲಿಡ ಪಣಂತೆನಿಕ್ಲು ಗುಂಪು ಮನಪುಲೆ ಅಪ್ಪಗ ಎನ್ನ ಅವಧಿ ಇಡೀ 21 ಗುಂಪು ಇತ್ತು ಅವೆರ್ದು ಬುಕ್ಕ ಅವು ಪಾಲ ಅದು 17 ಗುಂಪಾಂಡು ಅಂಜಿ ಅಡ್ಡಂಡ್ಕಾಗ್ಬೋದು ಒಂಜಿ ಕೇಪು ಹಂಚಿಕೊಂಡು ಐದಕ್ಕೆ ಕಡಿಮೆ ಅದು ಇತ್ತೆ ಪೆರಪ್ಪ ಜ್ಞಾನ ವಿಕಾಸ ಅಂಡಿ ಐನೆಟ್ಟೆ 4-5 ತಂಡೊಳ್ಳ ರಚನೆ ಅಂಡಿ ಇಂದು ಪೂರ ಆ ಮಂಜುನಾಥ ಸ್ವಾಮಿನ ಕೃಪೆಯನ್ನು ಪನೋಲಿ ನಮಕ್ ಮಾಂತೆರೆಗಳ ಆ ಮಂಜುನಾಥ ಸ್ವಾಮಿ ಅನುಗ್ರಹ ಪಂಡದು ಎನ್ನ ರೆಡ್ಡು ಪಾತೆರ ಒಂಜಿ ಕಾರ್ಯಕ್ರಮಗ್ ಮುಗಿತಲದ ಚುಕ್ಕಿದಿಯರೊಲ್ಲೆರು ಸೇವಾ ಪ್ರತಿನಿಧಿ ನಂಚಿನ ಜ್ಯೋತಿ ಮಂಜುನಾಥ ಸ್ವಾಮಿನ ಮನಸಾರ ಸ್ಮರಣೆ ಮಲ್ತಂತು ಅಪ್ಪೆ ಉಳ್ಳಾಲ್ತಿನ ಪಾದಗಳ ಪುಡ್ಯ ಪಾಡಂತು ಪರಮ ಪೂಜ್ಯ ಕಾವಂದರಣ ಅಂಚನೆ ಮಾತೃಶ್ರೀ ಅಮ್ಮನರ ಶುಭಾಶೀರ್ವಾದ ಬೇಡಂತು ಎಣೆತ್ತ ಎಂಕ್ಲ ಮೂಲ ಅಮ್ಮೆ ಒಕ್ಕೂಟದ ನೂಪುರ ಜ್ಞಾನ ವಿಕಾಸದ ವಾರ್ಷಿಕೋತ್ಸವದ ಈ ಒಂಜಿ ಕಾರ್ಯಕ್ರಮ ಮಾಂತ ಸೇರುಂತಲ್ಲ ಈ ಕಾರ್ಯಕ್ರಮದ ಕೊನೆಯ ಅಂಗವಾದ ಧನ್ಯವಾದ. ಇನ್ನಿತ್ತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಅಮೆ ಒಕ್ಕೂಟದ ಅಧ್ಯಕ್ಷರು ಅಂಚನೆ ನಿಕಟಪೂರ್ವ ಅಧ್ಯಕ್ಷರು ಅಂಚನೆ ವಲಯಾಧ್ಯಕ್ಷರ ಅಂಚನೆ ವಿಠಲ್ ನಾಯ್ಕ ಇಂಬೆರೆಗ್ ಜ್ಞಾನ ವಿಕಾಸದ ಪರವಾತು ಅಂಚನೆ ಸೇರಿದ ಅಂಚನೆ ಮಾಂತನ ಪರವಾತು ಯೋಜನೆದ ಪರವಾತು ತುಂಬ ಹೃದಯದ ಧನ್ಯವಾದ. ನಮ್ಮ ಈ ಒಂದು ಪೊರ್ಲುದ ಕಾರ್ಯಕ್ರಮನ ದೀಪ ಪೊತ್ತಾವನ ಮೂಲಕ ಉದ್ಘಾಟನೆ ಮಂತ್ರಂಚಿನ ಪ್ರವೀಣ್ ಕುಮಾರ್ ಸರ್ ಮಾನ್ಯ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ದಕ್ಷಿಣ ಕನ್ನಡ ಭಾಗ 2 ಇಂಬೆರೆಗ್ಲ ಯೋಜನೆದ ಪರವಾತು ಸೇರ್ತಿನಂಚಿನ ಮಾತನೆ ಪರವಾತು ನೂಪುರ ಜ್ಞಾನ ವಿಕಾಸದ ಪರವಾದು ತುಂಬ ಹೃದಯದ ಧನ್ಯವಾದಗಳು. ಅಂಚನೆ ಈ ಒಂಜಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾತ್ ಬತ್ತಿನಂಚನೆ ಏನ ಕೈತಲ್ದ ಶಾಲೆದ ಶ್ರೀಮತಿ ಮಾಲತಿ ಟೀಚರ್ ಶಾಲಾ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೇಪು ಕಲ್ಲಂಗಾಲ ಇಂಬೆರೆಗ್ಲ ಯೋಜನೆದ ಪರವಾತ್ ಅಂಚನೆ ಜ್ಞಾನ ವಿಕಾಸದ ಪರವಾತ್ ಸೇರ್ತಿನಂಚಿನ ಮಾತಿನ ಪರವಾತ್ ತುಂಬ ಹೃದಯದ ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದ ಬತ್ತಿನಂಚಿನ ವಿಟ್ಲ ತಾಲೂಕುದ ಯೋಜನಾಧಿಕಾರಿ ಐನಂಚಿನ ಮೋಹನ್ ಸರ್ ಉಳ್ಳೇರು ಇಂಬೆರೆಗ್ಲ ಯೋಜನೆದ ಪರವಾದ ಕ್ಷೇತ್ರದ ಪರವಾದ ಅಂಚನೆ ಜ್ಞಾನ ವಿಕಾಸದ ಮಾಂತ ಸದಸ್ಯನ ಪರವಾದ ತುಂಬ ಹೃದಯದ ಧನ್ಯವಾದ. ಅಂಚನೆ ಈ ಕಾರ್ಯಕ್ರಮಗ ನನವರ್ತಿ ಬಿನ್ನೆರ ಐನಂಚಿನ ಶ್ರೀಮತಿ ಮೋಹಿನಿ ಟೀಚರ್ ಅಮೀ ಶಾಲಾ ಮುಖ್ಯ ಶಿಕ್ಷಕರು ಇಂಬೆರೆಗ್ಲ ಯೋಜನೆದ ಪರವಾದ ಸೇರಿದಂಚಿನ ಮಾತಿನ ಪರವಾದ ಜ್ಞಾನ ವಿಕಾಸದ ಪರವಾದ ತುಂಬ ಹೃದಯದ ಧನ್ಯವಾದಗಳು.
ಅಂಚನೆ ಎಂಕ್ಲೆಗೆ ಕೋಡೆ ಕಾಂಡೆಡ್ ತಿಂಚಿ ಇನಿಮುಟ್ಟಾಲ ಎಂಕ್ಲ ಒಟ್ಟುಗು ಎಂಕ್ಲೆಗೆ ಒಂಜಿ ಸಹಾಯವಾತಿತ್ತು ನಂಚಿನ ವೇಣುಗೋಪಾಲ ಅಮೇಯಿ ಶ್ರೀ ಉಲ್ಲಾಲ್ತಿ ಭಜನಾ ಮಂದಿರದ ನಿಕಟಪೂರ್ವ ಅಧ್ಯಕ್ಷರು ಇಂಬೆರೆಗಲ ಯೋಜನೆದ ಪರವಾತ್ ಅಂಚನೆ ಜ್ಞಾನ ವಿಕಾಸದ ಮೂಲ ಸೇದಿನಂಚಿನ ಮಾತಿನ ಪರವಾತ್ ತುಂಬು ಹೃದಯದ ಧನ್ಯವಾದ. ಅಂಚನೆ ಈ ಒಂದು ಕಾರ್ಯಕ್ರಮಡ್ ಹೊಸ ಕುರಾಲ್ ಮಾಧ್ಯಮ ದೃಷ್ಟಿಯ ಮಂಗಳೂರು ಇಂದಿನ ವ್ಯವಸ್ಥಾಪನೆ ಮಂತ್ರಿ ಒಕ್ಕೂಟದ ಪದಾಧಿಕಾರಿಗಳು ಸರ್ವ ಸದಸ್ಯರಿಗೆಲ್ಲ ಈ ಸಂದರ್ಭದ ಜ್ಞಾನ ವಿಕಾಸದ ಪರವಾತು ಯೋಜನೆದ ಪರವಾತು ಸೇದಿನಂಚಿನ ಮಾತಿನ ಪರವಾತು ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಂಕ್ಲೆಗೆ ಮಾತ ರೀತಿಯ ಸಹಾಯ ಸಹಕಾರ ಕೊರ್ನಂಚಿನ ಸ್ಥಳಾವಕಾಶ ಒದಗಿಸಿಕೊರ್ನಂಚಿನ ಅಮೇಯಿ ಶ್ರೀ ಉಲ್ಲಾಲ್ತಿ ಭಜನಾ ಮಂಡಳಿತ ಮಾಂತ ಅಧ್ಯಕ್ಷರ ಪದಾಧಿಕಾರಿಗಳ ಸರ್ವ ಸದಸ್ಯರಿಗೆಲ್ಲ ಧನ್ಯವಾದ ಮಲ್ತೊಂದುಲ್ಲೆ. ಅಂಚನೆ ಎಂಕಳ ಒಂದು ಕಾರ್ಯಕ್ರಮಕ್ಕೆ ವನಸದ ವ್ಯವಸ್ಥೆ ಮಂತ್ರಿನ ಅಡುಗೆ ತಯಾರಕರಿನ ಶಿವಪ್ಪ ನಾಯ್ಕ ಕೊಡಂದೂರು ಇಂಬೆರೆಗಲ ಯೋಜನೆದ ಪರವಾತು ಸೇರಿದಂಚಿನ ಮಾಂತನ ಪರವಾತು ತುಂಬು ಹೃದಯದ ಧನ್ಯವಾದ ಮಂತು. ಈ ಒಂದು ಕಾರ್ಯಕ್ರಮಕ್ಕೆ ಬತ್ತನಂಚಿನ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಮಾಂತ ಸದಸ್ಯರೇಗ್ಲ ಅಂಚನೆ ಕೈ ಊರ್ದ ಮಾಂತ ಗಣ್ಯರೇಗ್ಲ ಅವೇ ರೀತಿ ಬತ್ತನಂಚಿನ ಪುಟಾಣಿ ಜೋಕ್ಲೆಗ್ಲ ಧನ್ಯವಾದ ಮಲ್ತೊಂದುಲ್ಲೆ. ಅಂಚನೆ ಎಂಕ್ಲೆನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದ ನಡಪೆರಾಗ ಎಂಕ್ಲೆ ಪ್ರತಿ ರೀತಿಯ ಮಾಹಿತಿ ಮಾರ್ಗದರ್ಶನ ಕೊರ್ತು ನಂಚಿನ ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿ ಎನ್ನ ಶ್ರೀಮತಿ ನಳಿನಾಕ್ಷಿ ಮೇಡಮ್ ಉಳ್ಳಿರು ಇಂಬೆರೆಗ್ಲ ಯೋಜನೆದ ಪರವಾದ ಜ್ಞಾನ ವಿಕಾಸದ ಪರವಾದ ಸೇರಿದಂಚಿನ ಮಾತಿನ ಪರವಾದ ತುಂಬು ಹೃದಯದ ಧನ್ಯವಾದಗಳು.